ಎಂತ ಕ್ಷಣ ನೆನೆದರೆ ತಲ್ಲಣ ತನ್ನಿತಾನೇ ಎದೆಯಲಿ ಪ್ರೀತಿಯ ನರ್ತನ ಇದು ಯಾವಾಗ ಹೇಗಾಯ್ತು ಕಾಣೆ ನಾನು ಗೊತ್ತೇ ಆಗಲಿಲ್ಲ ಈ ಪ್ರೀತಿಲಿ ಏನಿಂತ ಮಾಯ ಒಂದು ತಿಳಿಯಲಿಲ್ಲ ಎಂತ ಕ್ಷಣ ನೆನೆದರೆ ತಲ್ಲಣ ತನ್ನಿತಾನೇ ಎದೆಯಲಿ ಪ್ರೀತಿಯ ನರ್ತನ. ಶಾಂತ ಸಿಸ್ ಬರ್ತೀರಾ? ಹಾಯ್ ಸಿಸ್ ಬಂದಿಲ್ಲ. ಹಾಯ್ ಶಾಂತ ಸಿಸ್, ವೆಲ್ಕಮ್. ಚಾಪರ್ಯರ ತಿಂಡರಾ ದಾದ ತಿಂಡಿ. ಪ್ರಿಯದರ್ಶಿನಿ ಅವರು ಬಂದರು. ಹಾಯ್ ಪ್ರಿಯದರ್ಶಿನಿ ಅವರೇ, ವೆಲ್ಕಮ್. ಪ್ರಿಯದರ್ಶಿನಿ ಅವರೇ, ಚಾನಲ್ ಇದೆಯಾ? ಕಾಫಿ ಆಯಿತಾ? ಟೀ ಆಯಿತಾ ನಿಮ್ಮದು? ಚಾ ಆಂಡಿ ಸಿಸ್ಗೆ ಏನದಿಲ್ಲ. ಚಾ ಆಂಡಿ, ದೋಸೆ ಇಡ್ಲಿ ಇಡ್ಲಿನಿ ಇರ್ನಾಡೆ ಶಾಂತ ಸಿಸ್ ಸೂಪರ್ ಬಂದಿಲ್ಲ ಶಾಂತ ಸಿಸ್. ಇರೇ ಪೂರಿ ಅಂದತೆ ಆಂಡ್ ಸಿಸ್ ಪೂರಿ ಸಿಸ್ ಬಂದಿಲ್ಲ. ನಾ ಗೊತ್ತಾನು ಪೂರಿ. ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಸೋ ಮಚ್. ಪ್ರಿಯದರ್ಶಿನಿ ಅವರು ಇದ್ದೀರಾ? ಪ್ರಿಯದರ್ಶಿನಿ ಅವರು ಇದ್ದರೆ ಒಂದು ಕಮೆಂಟ್ ಹಾಕಿ. ಚಾನಲ್ ಇದೆಯಾ ನಿಮ್ಮದು? ನಾನೇ ಕಾಂಡೆನೆ ಮರತೀನಿ ಅಂದಿಯೇ ಕಾಂಡೆನೆ ಮರತೆ ತಿನ್ನಗಲ ಲೇಟ್ ಆಡು ದಾದಲಿನಿ ಮಸ್ತ್ ಉದಸ್ತಿದೆ ದಾಲಿಜಿ ಜೆಪ್ಪುಗ ತೋಜು ಅಂಚಾಪು ಕಾರ್ ಪುರ ಮಸ್ತ್ ಒಯ್ಪುನು ಅಂಚ ದಾಳ ಚಲಿಲತೆ ಜೆಪ್ಪುಗ ತೋಜು ತಿಂದು ಮರೆತೆ ಮರೆತೋಯ್ತು ನಂದೆಲ್ಲ ಹಿಂದೆ ಗುಂಗಲ್ಲಿ ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೇ ಇರಬೇಕು ಎಂದು ಬಾಳಲ್ಲಿ ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ಆನಂತರ ಚಳಿ ಕೌಸಿ ಸಂಧ್ಯೆ ಚಳಿಕು ಬೇನೆ ಪುರ ಜಾಸ್ತಿ ತಿಂಚ ಕಾರ್ಬೇನೆ ಉಪ್ಪುರ ಜಾಸ್ತಿ ಚಳಿಕು ಶಾನ್ಸಿ ಸಲ ಒಂದೊಂಜಿ ಅಂದೇತೋ ನೀನು ಒಂದೇಟು ತಿಬಾರಡು ಬೇತೆ ಇತ್ತು ನೀ ಬೇತೆ ಶೋಕ್ ಇತ್ತು ಒಂಜಿ ಅಡ್ಡದೇತೋ ನೀ ವಂಡರ್ಫುಲ್ ಸಪೋರ್ಟಲ್ಲಿದ್ದಾರೆ ಶಾನ್ಸಿಸ್. ಥ್ಯಾಂಕ್ ಯು ಶಾನ್ಸಿಸ್, ಥ್ಯಾಂಕ್ ಯು ಸೋ ಮಚ್. ಪ್ರಿಯದರ್ಶಿನಿ ಅವರು ಹೋದ್ರಾ? ಆಸೆ ಹೇಳುವಾಸೆ ಆಸೆ ಹೇಳುವಾಸೆ ನನ್ನ ಇನಿಯನಾಸೆ ಈ ಕೆನ್ನೆಗೆ ಅಂದಿ ಸಿಸ್ ಸೋಕೊಂಡು ಅಂದಿ ಹೆಂಗೆ ಶೋಕಾಂಡು ಫಸ್ಟ್ ಟೈಮ್ ಇಂಚಿನ ಒಂದಿದೆ ತೊಂದು ಸರಿಗೆಲ್ಲ ಕಲ್ಬತ್ತದು. ವಿಲಾಸಿನಿ ಸಿಸ್ ಬಂದರು. ಹಾಯ್ ವಿಲಾಸಿನಿ ಸಿಸ್ ವಿಡಿಯೋ ನೋಡ್ತೇನೆ ಆಯಿತಾ, ಮತ್ತು ಲೈವ್ಗೆ ಬರ್ತೇನೆ. ಒಂದು 2 ದಿನ ಬ್ಯುಸಿ ಇದ್ದೇನೆ, ಬರ್ತೇನೆ. ವಿಡಿಯೋ ಕೂಡ ನೋಡಲಿಲ್ಲ, ತುಂಬ ಜನದ್ದು ಬಾಕಿ ಉಂಟು ವಿಡಿಯೋ ನೋಡಲಿಕ್ಕೆ. ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ವಿಲಾಸಿನಿ ಸಿಸ್. ಶಾಂತ ಸಿಸ್ ನಲ್ಕೊಂದಲ್ಲೇರು. ಹೌದು ನಿಮ್ಮ ಲೈವ್ಗೆ ಬರಲಿಲ್ಲ ಸಿಸ್. ಹೌದು ಬರ್ತೇನೆ. ನನಗೆ 2 ದಿನದಿಂದ ಸ್ವಲ್ಪ ಬ್ಯುಸಿ ಇದ್ದೆ. ಇವತ್ತು ಬರ್ತೇನೆ. ಇವತ್ತು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ ಸದ್ಯ. ಇಲ್ಲಿವರೆಗೂ ಬೆಳಿಗ್ಗೆ ಏನು ಇದಿಲ್ಲ, ಎಲ್ಲಿಗೆ ಹೋಗ್ಲಿಕ್ಕೆ. ಸಡನ್ನಾಗಿ ಒಮ್ಮೆ ಹೋಗ್ಲಿಕ್ಕಿದ್ರೆ ನೈಟ್ ಯಾರ ಲೈವ್ಗೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಶಾಂತಿ ಸಪೋರ್ಟಲ್ಲಿದ್ದಾರೆ. ವಿಲಾಸಿನ್ಸ್ ಓಕೆ ಅಂತ ಹೇಳ್ತಾ ಇದ್ದಾರೆ, ಹಾಡು ಕೊಡ್ತಾ ಇದ್ದಾರೆ. ಶಾಂತಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿಸ್, ಥ್ಯಾಂಕ್ ಯು ಸೋ ಮಚ್. ಶಾಂತಿಸ್ ಬೇಳೆ ಅಂಡೆ. ವಿಲಾಸಿನಿ ಸಿಸ್ ನಿಮ್ಮದು ಕಾಫಿ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ ತಿಂದ್ರಿ? ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ. ಸ್ವರಣೆ ಬರ್ಪುಜಿಯೇ ಐಸ್ ಕ್ರೀಮ್ ಒಂದು ಪುರ ತಿನ್ನತ್ತೆ, ಅವು ಸ್ವರಣೆ ಬರ್ಬೋದು. ಶಾಂತಿ ಸಪೋರ್ಟಲ್ಲಿದ್ದಾರೆ. ಮತ್ತು ಚಪಾತಿ ಸಾಂಬಾರು ಅಂತ ಹೇಳ್ತಾ ಇದ್ದಾರೆ. ಚಪಾತಿ ಸಾಂಬಾರು ಒಳ್ಳೆದಾಗ್ತದೆ.
ನಾನಾ ಓಡಿಸಿಸ್ ಅಂತ ಹೇಳಿ ಶಾಂತಿ ಸಪೋರ್ಟಲ್ಲಿದ್ದಾರೆ. ಪ್ರಸಾದನೆ ಬತ್ತೇರಿ ಕ್ಯಾಮರಾಮ್ಯಾನ್ ಪ್ರಸಾದ್ ಜೊತೆ ಆ್ಯಂಕರ್ ಸಂಗೀತ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಶ್ರೀದುರ್ಗ ಚಾನಲ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು. ಶಾಂತಿ ಸಿಸ್ ಪ್ರಸಾದನ ಚಾಪಡಿಯರ ತಿಂಡರ ಲಕ್ಕದರ ಜೆತ್ತೊಂದರ ಅದು ಮೀದು ಬರ್ತೀನ ಮೀಯರ ಪೋಪಿನ ಶಾಂತಿ ಸಿಸ್ ಸಪೋರ್ಟರ್ಲೇರು. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು ಪ್ರಸಾದನ, ಥ್ಯಾಂಕ್ ಯು ವಿಲಾಸಿನಿ ಸಿಸ್. ಯಾನ್ ಮೀದು ಬರ್ಪೆ ವಾ ವಾ ಯಾನ್ ನಲ್ಲ ಮೆಸೇಜ್ ನಾನೇ ಬೈಜ್ಜಿ ತೂಪಿನಿ ಮೀದು ಬರ್ಪಿನ ಮೀತು ಶಾಂತಿ ಸಿಸ್ ಸಪೋರ್ಟರ್ಲೇರು. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು. ಲಾ 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 ಲಾ. ಅಯ್ಯೋ ಶಾಂತಿ ಸಿಸ್ ಹೇಳ್ತಂದಲ್ಲೇರು ಪ್ರಸಾದ ಸಪೋರ್ಟಲ್ಲಿರು. ವಿಲಾಸಿನಿ ಸಿಸ್ ನನಗೆ ನಿಮ್ಮ ಕಿವಿಯೋಲೆದೇ ಚಿಂತೆ, ಯಾರಾದರೂ ತೆಗೆದುಕೊಂಡು ಇಲ್ಲ ಸಿಸ್ ಏನು ಗೊತ್ತಾ, ಅದಕ್ಕೆ ನಾನು ಮೇಲೆ ಬಂದು ಕುಟ್ಕೊಂಡದ್ದು ಯಾರು ಕೊಂಡೋಗಬಾರ್ದು ಅಂತ. ಅದಕ್ಕೆ ಎಲ್ಲರಿಗಿಂತ ಮೇಲೆ ಇಲ್ಲಿ ಯಾರು ಬರುವುದಿಲ್ಲ, ಧೈರ್ಯದಲ್ಲಿ ಕುತ್ಕೊಂಡಿದ್ದೀರಿ, ಕೊಂಡೋಗೋದಿಲ್ಲ ಯಾರು ಕೂಡ. ಶಾಂತಿ ಸಪೋರ್ಟಲ್ಲಿದ್ದಾರೆ, ಪ್ರಸಾದನ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಸನ್ನ ಚಾಪರಿಯರದು ಅದು ತಿಂಡಿಯೇ. झुमका गिरा रे बारेली के बाजार में, जब झुमका गिरा रे झुमका गिरा झुमका गिरा झुमका गिरा रे बारेली के बाजार में, जब झुमका गिरा रे. ಸೂಪರ್ ಸಪೋರ್ಟಲ್ಲಿದ್ದಾರೆ, ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಶಾಂತಿ ಸಿಸ್. ಥ್ಯಾಂಕ್ ಯು ಶಾಂತಿ ಸಿಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ವಿಲಾಸಿನಿ ಸಿಸ್, ಥ್ಯಾಂಕ್ ಯು ಪ್ರಸನ್ನ. तू है वही दिल ने जिसे अपना कहा, ये तू है जहाँ मैं हूँ वहाँ तुम हो कहाँ, तेरे बिन सजा ये वादा ಶಾಂತಿ ಸೂಪರ್ ಮಾಡೋದಿಲ್ಲ. ಹುಷಾರಿಜ್ಜಿ ಮಾರೆ ದಾನಾಂಡು ಈ ಸಂಪತ್ತು ದಾದಾಂಡು ಹುಷಾರಿಜ್ಜಂದೆ ತರಬೇನೆ ಕಮ್ಮಿ ಆತುಜ ಬಾಕಿ ಇಡ ಪನ್ಪಿನಿ ಅಂಕುಲು ಒಂಜಿ ಡಾಕ್ಟರ್ ನಡಿ ಪೋಲೆ ತುಜ್ಪದ್ ಬಲ್ಲೆ ಪನ್ಪಿನಿ ಅವು ಡಾಕ್ಟರ್ ಮದ್ದು ಕಲದೆ ಸಮಾಪುಜಿ ದಾದಾಂಡು ಪಲ್ಲೆ ತುಕ ದಾಯ ಹುಷಾರಿಜ್ಜಿ. ಏಳುವರೆಗೆ ತುಟಿ ಒಣಗುತ್ತೆ ಏನು ಮಾಡೋಣ ಅವ್ವ ತುಂಡೈಕ್ಲ ಸವಸ ಮೂರೊತ್ತು ಉಪವಾಸ ಗುಂಡೈಕ್ಲ ಸವಸ ಮೂರೊತ್ತು ಉಪವಾಸ ಟಂಟ ನಾನೇ ಹುಷಾರಿಜ್ಜಿ ಸಂಪು. ಕೂಡ ಶುರುವಾಂಡು ಕರ್ಮದ ದಾದಿ ಈ ದಾದ ಪಂಡೆ ಗೊತ್ತಾಪಡದೆ ಸಂಪು ದಾದನ್ ಪನೋಡೀರು. ಸಂಪತ್ತು ಯಾರಿದ್ದೀರಾ ಕಮೆಂಟ್ ಹಾಕಿ. ಏಳುವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ, ಹಾಲು ಎಣ್ಣೆ ಕಡಬೆ ಕಮ್ಮಿ ಕುಡಿಯೋಣ. 14 घंटे बड़ा लाइव उड़ने मातला शुरू हाउसिस बनंदुले रेडी पार्ट्स पूरा बेन दादू ಎಂಕಲ ಅಂಚಿನಿ ಪೂರ ಬೇನೆನಿ ಎಂಕಲ ಯಾಲ ಶಾಂತಿ ಇತ್ತೆ ಪನ್ನಿ ಬೇನೆ ಕೈಕಾರ್ ಬೇನೆ ಪೂರ ಪನ್ನಿ ಅವು ಬೊಕ್ಕ ಜ್ವರಟ್ಲ ಆಪುಂಡಿ ಇರೇ ಗೊತ್ತಾಪ್ ಚುಲತ್ತೊಲೆ ಜ್ವರ ಇತ್ತುಂಡಲ್ಲ ಮೇಕೈ ಪೂರ ಬೇನೆ ಅಪ್ಪಡ ಐಕು ಮದ್ದು ಕನ್ನಡ ಪೋದೀರು 14 ಗಂಟೆ ಲೈವ್ ನೀರಿಂದ ಮಾತಲ್ಲ ಶುರು ನಿದ್ರೆ ಇಜ್ಜ ಲೈಕ್ ಕೊರಿಯ ಬಂದ್ರೆ ಓಕೆ ಸಂಪ ಓಕೆ ಮದ್ದು ಪೋಲೆ ಇರು ಅಪ್ಪಗ ಡಾಕ್ಟ್ರು ಟೆಸ್ಟ್ ಮಲ್ಪು ಇರತ್ತೆ
ಮರ್ದು ಪೋಂದೆ ಕುಳ್ಳೊಚ್ಚಿ ಶಾಂತಕ್ಕ ಹಾಯ್ ಪನೊಂದುಲ್ಲೆರ್ ಸಂಪತ್ ಲೈಕ್ ಕೊರಿ ಪನೊಂದುಲ್ಲೆ ಥ್ಯಾಂಕ್ ಯು. ಚಾ ಕಾಫಿ ತಿಂಡಿ ನಾಷ್ಟ ಜ್ಯೂಸು ಐಸ್ ಕ್ರೀಮ್ ಪೂರ ಹೊರಾನೆ ಮಲ್ತು ಬರ್ತೀರಿ ನಮ್ಮ ಕೇಶವ್ರು ಏನು ಚೊಲರು ಚಾಪರೇರ ತಿಂಡಿ ತಿಂದರೆ ಅದಾದ ತಿಂಡಿ. ದೊಡ್ಡಪ್ಪ ಅವ್ರು ಬಂದರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ದೊಡ್ಡಪ್ಪ, ಥ್ಯಾಂಕ್ ಯು ಸೋ ಮಚ್. ಗುಡ್ ಮಾರ್ನಿಂಗ್ ದುರ್ಗಕ್ಕ, ಗುಡ್ ಮಾರ್ನಿಂಗ್ ಶಾಂತಕ್ಕ, ಗುಡ್ ಮಾರ್ನಿಂಗ್ ಸಂಪತ್ ಬ್ರೋ, ಗುಡ್ ಮಾರ್ನಿಂಗ್ ಕೇಶವ್ರು ಅಂತ ಹೇಳ್ತಾ ಇದ್ದಾರೆ ನಮ್ಮ ನವೀನ್ ಬ್ರೋ ಅವರು. ಹಾಗೆ ದೊಡ್ಡಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನವೀನ್ ಬ್ರೋ ಚಾಪರಿಯರ ತಿಂದರೆ ಅದಾದ ತಿಂಡಿ. ದೊಡ್ಡಪ್ಪ ಅವರೇ ಕಾಫಿ ಆಯಿತಾ ನಿಮ್ಮದು, ಟೀ ಆಯಿತಾ, ಎಂತ ತಿಂಡಿ ತಿಂದ್ರಿ, ಏನು ಸ್ಪೆಷಲ್ ಇವತ್ತು ತಿಂಡಿಗೆ? ಹಾಯ್ ದೊಡ್ಡಪ್ಪ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಮ್ಯೂಟ್ ಸಪೋರ್ಟ್. ಓಕೆ ದೊಡ್ಡಪ್ಪ, ಓಕೆ. ಹಾಯ್ ನವೀನ್ ಅಣ್ಣ, ಗುಡ್ ಮಾರ್ನಿಂಗ್ ಅಂತೇಳಿ ಶಾಂತಕ್ಕ. ಶಾಂತಿಸ್ ನಮಸ್ತೆ ಅಂತ ಹೇಳ್ತೆ ಶಾಂತಕ್ಕ. ಎಂಚ ಉಲ್ಲರು ಪನಂದ್ರೆ ನಮ್ಮ ಬಾನ್ವಿಸಿಸ್ ಬರ್ತೀರಿ. ಬಾನ್ವಿಸಿಸ್ ಇರು ಓಲ್ಲರಿ ತೂವೇರ್ ನಿಜ್ಜರು ದಾನೆ ಲೈವ್ ಮಲ್ಪುಜಾರು, ದಾನೆ ಲೈವ್ ಮಲ್ತೊಂದಿಜ್ಜಾರು. ಬಟ್ಟಲ್ ದಿಕ್ಕದ ಆತಜಿ ನ ಬಕ್ಕ ದಿಕ್ಕಲೆ ಎಲ್ಲ ಲೈವ್ ಆಯ್ ಬಕ್ಕ ನಾನು ಅಲ್ಪ ಬರೀಕದಿಲ್ಲ ಬಟ್ಟಲ್. ಗುಡ್ ಮಾರ್ನಿಂಗ್ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ತುಳು ಗೈಡ್ ಅವರ. ನಮ್ಮ ಬಾನ್ವಿಸಿಸ್ ಟಿಫಿನ್ ಆಡಕ್ಕೆ ಬಾನ್ವಿಸಿಸ್ ಎನ್ನಾಡು ಟಿಫಿನ್ ಹೆಂಗೆ ಇಡ್ಲಿ ಇರೇಗ್ದಾದೆ ಚಾಕ್ದಾದೆ ಬಾನ್ವಿಸಿಸ್ ಲೈವ್ ಏಪ ಮಲ್ಪುವಾರು ಬಾನ್ವಿಸಿಸ್ ಮ್ಯೂಟ್ ಸಪೋರ್ಟ್. ಓಕೆ ದೊಡ್ಡಪ್ಪ ಅವರೇ ಆಣ್ ಸಂಪು ಅಂತ ಹೇಳ್ತಾ ಇದ್ದಾರೆ. ಶಾನ್ಸಿ ಇಜ್ಜಿ ಇನಿ ಹೋಟೆಲ್ಗೆ ಪೋದು ಹೋಟೆಲ್ ಲೇಟ್ ಲಾಕಿನಿ ಪನೊಂದುಲ್ಲೇರು. ರಜೆನೇ ನವೀನ್ ಬ್ರೋ, ರಜೆನಾ ಇಂಕ್ ಲೈವ್ಗೆ ಬರ್ರನೆ ಗೇರ್ನ ಲೈವ್ ಪೋಂದೆ ಇಜ್ಜಿ ಬರ್ಪೆ ಇನ್ನೀರು ದಿಂಚ ಬರ್ಪೆ ಮುರಂದಿ ಚೂರು ಬ್ಯುಸಿ ಇತ್ತೆ. ಬಾನ್ಮಿ ಅವರೇ ಅಂತ ಹೇಳ್ತಾ ಇದ್ರು. ಓಲ ವೀಡಿಯೋ ಮಲ್ತು ಬರ್ಪೆ ಒಂದೇ ಚಾರ್ಜ್ ದಿಪ್ಪೆ ಎಡಿಟಿಂಗ್ ಮಲ್ಪೆ ಅಪ್ಪಾಗ ಪೂರ ಚಾರ್ಜ್ ಖಾಲಿ ಹಾಕೊಂಡು ಬಯ್ಯಾನಾಗೊಂತೆ ಜೋಕ್ಳಿಗೆ ಹೋಮ್ವರ್ಕ್ ಮಲ್ಪೆರೆ ಪುಂಡು ಅಂಚ ಪುರಾದಾನಾಗಿ ಮೊಬೈಲ್ದಾನೆ ಅಂತ ಜಾಸ್ತಿ ಪ್ರಾಬ್ಲಮ್ ಬಕ್ಕ ಒಡೆಲ್ಲ ಪೋರೆತ್ತಂಡ ಒಂಜಿ. ಬಾನ್ಮಿ ಅವರೇ ನಮಸ್ತೆ ಅಂತೇಳಿ ದೊಡ್ಡಪ್ಪ ನವೀನ್ ಅಣ್ಣ ಅಂತ ನಗ್ತಾ ಇದ್ದಾರೆ. ಶಾಂತಸಿಸ್ ದೊಡ್ಡಪ್ಪ ಹೆಲೋ ಹೇಗಿದ್ದೀರಾ? ನವೀನ್ ಬ್ರೋ ನಮಸ್ತೆ ಅಂತೆ. ಬಾನ್ಮಿ ಅವರೇ ಐ ಆಮ್ ಫೈನ್ ಅವರ್ ಯು ಅಂತ ಕೇಳ್ತಾ ಇದ್ದಾರೆ. ದೊಡ್ಡಪ್ಪ ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ. ಇಜ್ಜಿಯೇ ಚಳಿ ಮಸ್ತ್ ಉಂಡತೆ ನಿಕ್ಲಿಗೆ ಸಿಕ್ಕೆ ಬಂದ್ಪಾರ ಬರ್ಸ ಮಾಡ್ಬಾರ ಇತ್ತೆ ಚಳಿನ ಕೂಡ ಚಳಿ ಬಂದ್ಪಾರ ಅದೇ ಒವ್ವತ್ತಿನಲ್ಲಿ ಆಪುಜಿ ಜೀವಾಗ ಆಪುಜಿ ನೇನು ದಾದ ಬಲ್ಲಿಡು ಪಾ ಈ ಸಂಪೂರ್ಣ ಬೇತೇನೆ ಇತ್ತೆ ಮಂಡ್ಯ ಹುಷಾರಿಜ್ಜಿಂದು ಇತ್ತೆ ಕೂಡ ಒಂದು ಎನರ್ಜಿ ಬರ್ತಂತ ಜೋಡು. ದೊಡ್ಡಪ್ಪ ಟಿಫಿನ್ ಆಯ್ತಾ ಕೇಳ್ತಾ ಇದ್ದಾರೆ ಬಾನ್ವಿಸಿಸ್. ಐ ಆಮ್ ಆಲ್ಸೋ ಫೈನ್ ಅಂತ ಹೇಳ್ತಾ ಇದ್ದಾರೆ ಬಾನ್ವಿಸಿಸ್. ಪೂಜಾರಿ ಹಾಯ್ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಂದು ಸಿಸ್ ಪಣದುಲ್ಲೆ ಶಾಂತ ಸಿಸ್ ಅಂದಿ ಇದಕ್ಕೆ ದಾದ ಸ್ಪೆಷಲ್ ಎಂಕಿ ಇಡ್ಲಿ ಮೀನು ರೇಸ ಕೋರೇಸ್ ಪೊರೆತ್ತನೆ ನಾನು ಇಡ್ಲಿ ಚಾಟ್ ತಿಂದು ಬತ್ತೆ. ಬನ್ನಿ ಅಕ್ಕ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಬಾನ್ವಿ ಅವರೇ ಟಿಫಿನ್ ಇನ್ನೂ ಇಲ್ಲ ನಿಮ್ಮದು ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಪೂಜಾರಿ ನೋ ಟಿಫಿನ್ ನಿಮ್ಮದು ಆಯಿತಾ ಅಂತ ಕೇಳ್ತಾ ಇದ್ದಾರೆ. ದೊಡ್ಡಪ್ಪ ಅವರು ಸೂಪರ್ ಸಪೋರ್ಟ್. ಶಾಂತಕ್ಕದ ಆದಿ ತಿಂಡಿಗೆ ಏನಂದ್ರೆ ಅರೆಗಿರಿ ಪೂರಿ ಮುರ ನೀರಿಗೆ ಪೂರಿ ಇತ್ತನದು ಸಂಪಿನ ಅರೆ ಪೂರಿ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ರಕ್ಷಸಿಸ್ ಬರ್ತೀರಿ ರಕ್ಷಸಿಸ್ ಪೋಯರಿ ಕ್ಲಾಸ್ಡುಳ್ಳಾರ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ರಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್. ಚಾಪರಿಯರ ರಕ್ಷಸಿಸ್ ದಾತ್ ತಿಂಡಿ. ಶಾನ್ಸಿಸ್ ಪೂರಿ ಸಂಪು ಬಂದಿದ್ದಾರೆ. ದೊಡ್ಡಪ್ಪ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಸಂಪತ್ ಅವರು ಸಪೋರ್ಟಲ್ಲಿದ್ದಾರೆ. ಆಯ್ ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿಸ್ ಅಂತ ಕರಿತಾ ಇದ್ದಾರೆ. ರಕ್ಷಸಿಸ್ ಆಯಿತು ನಮ್ಮದು ಬಾಳೆ ಎಲೆ ಇಡ್ಲಿ. ಬಾಳೆ ಎಲೆ ಇಡ್ಲಿ ಅದು ಕೂಡ ಒಳ್ಳೇದಾಗ್ತದೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಪಿದಳನುಲ್ಲೆ ಪಿದಳ್ಳೆ ರಕ್ಷಸಿಸ್ ತಿಬರಿಗೆ ಪೋಯರತ್ತೆ ಅಂದಿಯೇ ತಿಬರು ಪೋದು ಯಾನ್ ವೀಡಿಯೋ ಪಾಡ್ದೆ ಯಾನ್ ಒಡೆಯಲು ಪೋಣ ನಿಕ್ಲೆ ಗೊತ್ತಾಪುಣಿ ಯಾನ್ ಮನದನೇ ವೀಡಿಯೋ ರೆಡಿ ಉಪ್ಪುಣು ಹಿಂಗಲ್ಲ ಯಾನ್ ಒಡೆಯಲ್ಲ ಪೋಡ ಮುಚ್ಚಿದಿಯ ರೆಜ್ಜಿ ಬರ್ಪಿನ ವೀಡಿಯೋ ಮಾಡಿ ಎಂಕ 10 ಗಂಟೆ ಮುಟ್ಟೊಂಡೆ ದೂರ ಉಂಡೆ ಕ್ಲಾಸ್ ಮುಟ್ಟೊಂಡೆ ದೂರ ಉಂಡೆ. ಹಾಯ್ ಬಾನ್ವಿಸಿಸ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಈ ಬರ್ಡೇ ನಾನು ಎಲ್ಲ ಶನಿವಾರ ಮುಟ್ಟೊಂಡತೆ ಇಂಕೊಳು ಬೇಗನೆ ಪೋದು ಬರಕ್ಕೆ ಬರಬಾರ್ದು. ಸಿಸ್ ಪನಂದುಲ್ಲೆ ರಂಗಿ ಜಾತ್ರೆ ಶುರುವಾತಂಡ 11 ಶುರುವಾತಂಡ ತಿಬರ್ ಜಾತ್ರೆ ಬರ್ರೆಜ್ಜ ಬಾನ್ವಿಸಿಸ್ ಈಗ ಬರ್ಪುಜಾರ ತಿಬರ್ ಜಾತ್ರೆಗೂ
ಏತ್ ರಶ್ಶಿ ಮಸ್ತ್ ರಶ್ ಇತ್ತು ಇನಿ ದೂರ ಸಿಸ್ಸೀರು ಇನಿ ಒಡೆಯಲೆಜ್ಜಿ ಸದ್ಯಗೆ ಒಡೆಯಲೆಜ್ಜಿ ಬಕ ಸಡನ್ನೇ ಬತ್ತನ ಪಂಡ್ರೆ ಅಪ್ಪುಜ್ಜಿ ರಕ್ಷಸಿಸ್ ಎಂಕೋರ ಸಡನ್ನೇ ಗೋಂದಾಪಿನ್ ಪೋಯಿ ಅಮ್ಮವರ ಪೋಯಿ ಪಂಪೇರು ಅವರ ಹಸ್ಬೆಂಡ್ ಪಂಪೇರು ಪೋದರ್ಕ ಅಂದ ಅಂಚ ಸಡನ್ ಅದು ಪೋಯ್ತ ಪೋಪಿನಿ ಪಿದಾರ್ದು ಭಾರಿ ಜನ ಆತೆ ಎಂಕ್ ಪೋಡಿ ಯಾನ್ ಮಿಸ್ ಆವಯ್ಯತೆ ಇಜ್ಜಿರು ಖಂಡಿತ ಮಿಸ್ ಆಯವರು ಸಂಪು ದಾರಿ ಗೊತ್ತು ಇತ್ತೆ ರಶ್ ಕಮ್ಮಿ ಅವಿನಿ ಮುರಾಣಿ ರಶ್ ಮಸ್ತ್ ಇತ್ತು ಇತ್ತೇರು ಮಿಸ್ ಅವ್ರು ಇದು ಬಾಳೆನ ಮಿಸ್ ಆಯ್ಯಾರ ಪಾಪ ಪೋಪ ಎಂಕುಲೇಪರ್ ಪೋಪರ್ ಪೋಲಿ ಶನಿವಾರ ಮುಟ್ಟುಂಡಿ ಅಡಿಗೆ ಪೋಪಿರಿತಿ ಬರೋ ಜನ ಪಂಡು ಜನ ಅತಿ ಈ ಸಲ ಜಾಸ್ತಿಗೆ ಬಕ್ಕಲ ಜನ ಒನಸಿತ್ತಂಡು ಭಾರಿ ಶೋಕುದ ಒನಸ್ಸು ರಕ್ಷಾ ಬಾಬಾ ಪಿಪ್ಪಿ ಪರಿಹಾರಕ್ಕೆ ಏನೊಂದಿಲ್ಲ ದಾದ ಸಂಪು ಅಂತ ಹೇಳ್ತಾ ಇದ್ದಾರೆ ದಾದಿ ಸಂಪು ನಾವು ಮಂಡಿಗೆ ಮಾಡೋದು ಸಂಪು ಎಂತ ಸಂಪು ಕೋಡೆ ಎಂಕ ದಾಯಗ್ ನೆರ್ನೆ ಸಂಪು ಇರು ನೆರ್ತಾರೆ ಬಾಬಾ ಪನ್ಪರ್ ಕೂಡ ನೆರ್ಪಿನ ಇರು ರಕ್ಷಸಿಸ್ಗ ಅಂದು ಮಸ್ತ್ ರಶ್ ಅಂದಿ ಫಸ್ಟ್ ದಾನಿ ಮಸ್ತ್ ರಶ್ ಮಾತ್ರ ಖುಷಿ ಆಪಿನಿ ಆ ರಶ್ ಇಡೀ ಬಾರಿ ನಮಗೆ ಖುಷಿ ಆಪಿನ ಒಂಥರ ಅಂಚ ಸಂತೆ ತುಂಡಿ ಸಂತೆ ಮಸ್ತ್ ಉಂಡು ತಿರುಗಿನಾತ ಯಾವುದು ಸಂತೆದ ಒಂತೆ ವೀಡಿಯೋ ಉಂಡು ಪಾಡುವೆ ಪಕ್ಕ ಸಂತೆದ ಒಂತೆ ಉಂಡು ಒಂತೆ ಮಸ್ತದೇ ಇಜ್ಜಿ ದೆಪ್ಪರೆ ಆಪುಜಿ ಜೋಕುಲೆನ್ ಪೂರ ಕೈಟ್ ಪತ್ತೊಂಡತೆ ಜೋಕುಲ್ನ ವೀಡಿಯೋ ಮಲ್ತಂಡ ಜೋಕುಲೆನ್ ಪೂರ ಕೈಟ್ ಪತ್ತೊಂಡ್ರೆ ಬಾರಿ ಬಂಗ ಹಾಪುಡು ಪಡ ರಶ್ಶಿರು ಓಲೋಲ್ ಪೋಪೇರು ಜೋಕುಲ್ನ ಕೈತಲ್ಲೇ ನಮ್ಮ ಒಂದು ಮಲ್ತೊಂಡ ಕೈ ಪತ್ತೊಂದೇ ಬೂಡ ಹಾಪುಡು ಸಂಪು ಅಪ್ಪನ ಕೈ ಬೊಚ್ಚಿ ಸಂತೆಗೆ ತೂನಾಗ ಅಪ್ಪನದುಲ್ಲೆ ಅಪ್ಪನ ಕೈ ಬುಡೊಚ್ಚಿ ಸಂಪು ಅಂಚ ಅಪ್ಪಗಿರಿ ತಪ್ಪದು ಬೋಪುಜಾರ ಅಮ್ಮನ ಕೈ ಬುಡೊಚ್ಚಿ ಅಮ್ಮನ ಕೈ ಪತ್ತೊಂದೆ ಪೋಲೆ ಸಂತೆ ತೂನಾಗ ಅಂದು ಇಜಿನಲ್ಲ ಎಂಕ್ ನೆರಿನಿ ಸಿಸ್ ದಾಯಿ ನೆರ್ನಿ ಸಂಪು ಏಪ ಸಂಪು ಬೈದೀನಿ ಸಂಪು ಇರು ದಾಯಿ ನೆರ್ನಿ ಯಾನ ನೆರ್ತಿಜಿ ಮಾರೇರಿ ಈಗ ಬಾಲೆ ಪನ್ಪರ್ ಕೂಡ ನೆರ್ಪೇರು ಎಂಕ್ ನೆರಿಯೇರಿ ಎಂಚ ಮನಸ್ಸು ಬರ್ಪುಡು ಅಂದು ಅರೆಗೆ ನೆರ್ರೆ ಎಂಚ ಮನಸ್ಸು ಬರ್ಪುಡು ಎಂಚಿನಿ ಸಂಪು ನೆರ್ನ ಎಂಕ್ ಸಂಪು ನೆರ್ನಿ ಪಂಡ ನಂಬೇರಿ ಆಪುಜಿ ಸಂಪು ನೆರ್ಪೆರ ಸಂಪು ನೆರಿಯರಿ ಪಲ್ಲೆ ಯಾನು ಪಾಪ ಅಂದಾರ ಪಾಪ ರಕ್ಷಸಿಸ್ ಪಾಪ ಚಾನ್ಸ್ ಇಜ್ಜಿ ಮಾರೆ ಪಣದಿಲ್ಲ ಯಾರು ನೆರ್ತಿಜಿರ್ಗಿ ಬಕ್ಕ ಈರಂಜನ್ನ ಈರ್ನ ನೈಡಿಡ್ ಬೈದಿನ ಬೇತೆ ಇಲ್ಲ ಅದುಪ್ಪ ಯಾನ್ ಪಾಪ ಸಿಸ್ ಅಂದಿರ್ ಬುಲಿಪೊಚ್ಚಿ ದಾಯ ಬುಲಿಪುನು ಈರ್ ಪಾಪ ಜಾಣ ಮರಿ ಪಾಪು ಮರಿ ಪಾಚು ಮರಿ ಶಾಂತ ಸಿಸ್ ತೆಲ್ತೊಂದುಲ್ಲೇರು ಶಾಂತ ಸಿಸ್ಗೆ ಪಾಪ ಬಣ್ಣ ಶಾಂತ ಸಿಸ್ಗೆ ತೆಲ್ಕ್ಯಾರು ಬಿಡತಿ ಶಾಂತ ಸಿಸ್ ಐಕ್ಯಾನೊಂಜಿ ಪದ್ಯ ಬನ್ನಿ ಜಾಣ ಮರಿ ಇತ್ತೆ ಸಂಪು ನೆರ್ತಿ ಜರ್ಗದೆ ಬಕ ಏರವು ನೆರ್ನಕ್ಲು ಇತ್ತೆ ಗೊತ್ತಾವಡು ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಶಾಂತ ಸಿಸ್ ಥ್ಯಾಂಕ್ ಯು ಶಾಂತ ಸಿಸ್ ಥ್ಯಾಂಕ್ ಯು ಸೋ ಮಚ್ ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ ಶಾಂತ ಸಿಸ್ ಯಾನ್ ಪಾಪ ಪನೊಂದುಲ್ಲೇರು ರಕ್ಷಸಿಸ್ ಶಾಂತ ಸಿಸ್ ನೈಸ್ ಪನೊಂದುಲ್ಲೇರು ನಿಧಿರಮ್ಮನ ತೋಳಲಿ ಸೇರಿಕೋ ಆ ಕನಸಮ್ಮನ ನೀರಿಕೋ ನಾ ಹಾಡುವೆ ಲಾಲಿಯಾ ಲಾಲಿಯಾ ಎಂಕ್ ಗುಡ್ ಲಕ್ ಪಲ್ಲೆ ಗುಡ್ ಲಕ್ ರಕ್ಷಸಿಸ್ ಕ್ಲಾಸ್ ಪೋಂದುಲ್ಲ ನಂದು ಕ್ಲಾಸ್ ಬೋದು ಬಲೇರು ಎಡ್ಡೆ ಕಲ್ಪಲೆ ಇನಿ ಫಸ್ಟ್ ಕ್ಲಾಸ್ ಅಂದಾಜನ ಗುಡ್ ಲಕ್ ಅಂದು ರಡ್ಡೆ ಜನ ಪಾಪ ಅಂದಪ್ಪ ಯಾನ್ಲ ಪಾಪ ತಿ ಸಂಪು ಯಾನ್ ಪಾಪ ರಕ್ಷಸಿಸ್ ಪಾಪ ಶಾಂತ ಸಿಸ್ ಪಾಪ ಮಾತೆಲ್ಲ ಪಾಪ ಸಂಪು ಮಾತ್ರ ಜೋಡ್ತೋ ಜೋಡತೆ ಹಾಯ್ ಸಿಸ್ ಗುಡ್ ಮಾರ್ನಿಂಗ್ ಬರೋದಿಲ್ಲ ಪ್ರೀತಿ ಸಿಸ್ ಬರ್ತೀರಾ ಹಾಯ್ ಪ್ರೀತಿ ಸಿಸ್ ಚಾಪರ್ಯಾರ ತಿಂಡರಾ ಅದಾದ ತಿಂಡಿ ಓಕೆ ರಕ್ಷಸಿಸ್ ಗುಡ್ ಲಕ್ ಪೋದು ಬಲೆ ಪಣದುಲ್ಲೇರು ಸಂಪು ಪಾಪ ಅತ್ತು ಜೋರು ಅವೇ ಸಂಪು ಒರಿಯೇ ಜೋರು ಬಕ್ಕ ಮಾತೆಲ್ಲ ಪಾಪ ತೋಜೋಡು ಅಂದಜ್ಜಿ ಹಾಯ್ ಶಾಂತ ಸಿಸ್ ಪಣದುಲ್ಲೇರು ಗುಡ್ ಮಾರ್ನಿಂಗ್ ಪಣದುಲ್ಲೇರು ಪ್ರೀತಿ ಸಿಸ್ ಅವು ಯಾನ್ ನೆರ್ನಿ ಎನ್ನ ತಂಗಿ ಅತ್ತೆ ಅಂಚ ನೆರುಳೆ ಅತ್ತೆ ರಕ್ಷಾ ಓ ನೆರ್ನಿ ನೆರ್ನಿ ಮೇರಿ ಕೇಶವ್ ಬ್ರೋ ನೆರ್ನಿ ರಕ್ಷಸಿಸ್ ಅಲ್ಲಿ ಕೇಶವ್ ಬ್ರೋ ನೆರ್ನಿಗೆ ಸಂಪತ್ತ ಜನ
ಪ್ರೀತಿ ಗುಡ್ ಮಾರ್ನಿಂಗ್ ಪನದಲೆ ರಕ್ಷಸಿಸ್ ಹಾಯ್ ರಕ್ಷಾ ಪನದಲೆ ಹಾರ್ಟ್ ಕೊರೊಂದಲೆ ಹಾಯ್ ಕೇಶಬ್ರೋ ಗುಡ್ ಮಾರ್ನಿಂಗ್ ಪನದಲೆ ಯಾನು ಬೋರ್ಡು ಪೋದು ಬರ್ಪೆ ಪೋದು ಬಲೆ ರಕ್ಷಸಿಸ್ ಪೋದು ಬಲೆ ವೆರಿ ಗುಡ್ ಮಾರ್ನಿಂಗ್ ರಕ್ಷಾ ಪನದಲ್ಲೇರು ವಕ್ಕ ರಕ್ಷಸಿಸ್ ಯಾನು ಜೋರುಂಡ ಮೂಲೆ ದಾದಿ ಇರ್ನ ಸಂಪುನ ದಾದಂದಿಜ್ಜಿ ಸಂಪುನ ಹಾಯ್ ಪ್ರಿನ್ಸಸ್ ಗುಡ್ ಮಾರ್ನಿಂಗ್ ಪಂದಿದ್ದಾರೆ ರವಿಸಾಗರ್ ಅವ್ರು ಬಂದರು ಹಾಯ್ ರವಿಸಾಗರ್ ಅವರು ವೆಲ್ಕಮ್ ಲೈವ್ಗೆ ಒಂದು ಲೈಕ್ ಕೊಡದಿದ್ರೆ ಎಲ್ಲರೂ ಒಂದೊಂದು ಲೈಕ್ ಕೊಟ್ಟು ಹೋಗಿ 2 ಕೊಟ್ಟು ಕೂಡ ನಮಗೆ ಬೇಜಾರಿಲ್ಲ ರವಿಸಾಗರ್ ಅವರೇ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಪ್ರೀತಿ ಅಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಎನ್ನ ಲೈವ್ ಮಧ್ಯಾಹ್ನ ಸೇಮ್ ಟೈಮ್ ಓಕೆ ಮುಜ್ಜು ಗಂಟೆ ಅದೇ ಒಂದು ಆದೆ ತಿಂಡಿ ಪ್ರೀತಿಸ್ ಪನಂದ್ರೆ ನೋಡಿ ರಕ್ಷಸಿಸ್ನ ಲೈವ್ ಉಂಟು ಮಧ್ಯಾಹ್ನ 3 ಗಂಟೆಗೆ ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯ್ತಾ ರಕ್ಷಸಿಸ್ ಕೇಶಬ್ರು ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್ ಕಪ್ಪ ರೊಟ್ಟಿ ಶಾಂತಿಸಿಸ್ ಪ್ರೀತಿಸಿಸ್ ಕಪ್ಪ ರೊಟ್ಟಿ ಪ್ರೀತಿಸಿಸ್ ಇರೇ ಕಪ್ಪ ರೊಟ್ಟಿ ಮಲ್ಪರ ಸುಲಭನೇ ಎಂಗುಳು ಎಂಗುಳು ಮಲ್ಪನ ಹೆಂಗೆ ಸಾರಿ ಬರ್ತೀನಿ ಇಜ್ಜಿ ಕಪ್ಪ ರೊಟ್ಟಿ ವಾಸ್ತವ ಬ್ರೋ ಎಂತ ಯೋಚನೆ ಮಾಡೋದು ವಾಸ್ತವ ಬ್ರೋ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ ತಿಂದ್ರಿ ಬೆಂಡೆ ಹಾಯ್ ಅಂತೇಳಿ ಏರ್ ಬೆಂಡೆ ಆಯ್ತು ರೀ ಅಂತ ಹೇಳ್ತಾ ಇದ್ದಾರೆ ನಿಮ್ದು ಆಯ್ತಾ ಎಂತ ತಿಂಡಿ ತಿಂದ್ರಿ ರವಿಸಾಗರ್ ಅವರೇ ಶಾಂತಿ ಸಿರೆಗೆ ದಾದಿ ಏಕೆನೊಂದುಲ್ಲೇರು ಬಾಯ್ ರಕ್ಷಸಿಸ್ ಬನ್ನೊಂದುಲ್ಲೇರು ವಾಸ್ತಾ ಟಾಟಾ ಬಾಯ್ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್ ವಾಸ್ತವ್ ಬ್ರೋ ಹಾಯ್ ಅಂತ ಹೇಳ್ತಾ ಇದ್ದಾರೆ ವಾಸ್ತವ್ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತಿಸ್ ಸಂಪು ಯಾನ್ ಹತ್ತು ಬೆಂಡೆ ಪ್ರಸಾದ್ ಇತ್ತೆ ಪ್ರಸಾದನ್ನೇ ಬೆಂಡೆ ಆತೀರಾ ಆರ್ ಮೀದು ಬರ್ಪೆನ್ ಪೋತೀರಾ ಆರ್ ಮೀದು ಬರ್ಪಿಜಿರ್ವಕ್ಕ ಆರ್ ಬೆಂದ್ರುಡೆ ಕೊಲ್ಲು ಇರ್ತೋಜರು ವಾಶ್ರೂಮ್ಡೆ ಒಪ್ಪುವಿರ ಮೀದು ಬರ್ಪಿನ ಸುದ್ದಿಜ್ಜಿ ನೀರು ಪೋಪಿನ ಮಾತ್ರ ಪ್ರಸದಲ್ಲಿ ಹಾಯ್ ದುರ್ಗಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ ಹೇಗಿದ್ದೀರಾ ಕಾಫಿ ಆಯ್ತಾ ಟೀ ಆಯ್ತಾ ತಿಂಡಿ ಆಯ್ತಾ ಎಂತ ತಿಂಡಿ ತಿಂದ್ರಿ ಪೂರಿ ಪ್ರೀತಿಸಿಸ್ ಮನೊಂದು ಲೈಕ್ ಡನ್ ಅಂತೇಳಿ ಥ್ಯಾಂಕ್ ಯು ಶ್ರೀಧರ್ ಬ್ರೋ ಥ್ಯಾಂಕ್ ಯು ಶ್ರೀ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಕಪ್ಪ ರೊಟ್ಟಿ ಉರುಂಟಾತೆ ಅನ್ನನ್ ದೋಸೆ ಕಪ್ಪ ರೊಟ್ಟಿ ಪೂರ ಉರುಂಟೆ ಸಂಪು ಇದು ತಿಂತು ಜರ ಪ್ರೀತಿಸ್ ಸಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ ಶ್ರೀಧರ್ ದಾದ ತಿಂಡಿ ಪ್ರೀತಿಸಿಸ್ ಅಂತ ಕೇಳ್ತಾ ಇದ್ದೆ ಪ್ರೀತಿ ಅಕ್ಕ ದಾದೇ ತಿಂಡಿ ಕೇಳಿದೆ ನಾನು ಸೂಪರ್ ನೀವು ಹೇಗಿದ್ದೀರಾ ದುರ್ಗಸಿಸ್ ನಾನು ಕೂಡ ಸೂಪರ್ ಆಗಿದ್ದೇನೆ ಕಪ್ಪ ರೊಟ್ಟಿ ಸಂಪು ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಅಕ್ಕ ತುವೇರ್ ಹೆಜ್ಜಾರ್ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ ಸಂಪತ್ ನನಗೆ ರೈಸ್ ಬಾತ್ ದುರ್ಗಸಿಸ್ ನಾಳೆ ಆಂಡ ನನಗೆ ಇಡ್ಲಿ ಶ್ರೀ ಬ್ರೋ ದೋಸೆ ನಿಮಗೆ ಅಂತ ಕೇಳ್ತಾ ಇದ್ದಾರೆ ನಿಮಗೆ ಅಂತ ರೈಸ್ ಬಾತ್ ಒಳ್ಳೆದಾಗ್ತದೆ ಇಡೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ ಮುತ್ತುರಾಜ್ ಅವ್ರು ಬಂದು ಥ್ಯಾಂಕ್ ಯು ಮುತ್ತುರಾಜ್ ಅವರೇ ಇರೇಗ ದಾದೇ ತಿಂಡಿ ಪಂಡಿಚಾರ್ ಪನೊಂದುಲ್ಲೇರಕ್ಕೆ ಸಂಪು ಅವು ಬಲ್ಲಡು ಆಪುಂಡೆ ಅತ್ತು ಮರಟ ಆಪುಂಡೆ ಓಯೇ ಓಕೆ ಶಬ್ರೋ ಬಲ್ಲಡು ಆಪುಂಡೆ ಮರಟ ಆಪುಂಡೆ ತೂವೆ ರೆಜ್ಜರ್ ಮಾರಾಯರೆ ಪನೊಂದುಲ್ಲೇರು ಇರೇಗ ದಾದೇ ತಿಂಡಿ ಪಂಡಿಚಾರ್ ಎಂಕ ಇಡ್ಲಿ ನಾನು ಇಡ್ಲಿ ತಿಂದದ್ದ ಈ ಬಂಧನ ನನ್ನ ನಿನ್ನ ಮಿಲನ ತಂದ ಹೊಸ ಚೇತನ ಈ ಬಂಧನ ಎದೆಯ ತುಂಬಿ ಬಂದ ಒಂದು ಸುಖ ಸಾಧನ ನಿನ್ನ ಮಡಿಲಲ್ಲಿ ನಾನು ಮಗುವಾದೆ ನಿನ್ನ ಉಸಿರಲ್ಲಿ ನಾನು ಉಸಿರಾದೆ ಪ್ರೇಮದ ಸೌರಭ ಚೆಲ್ಲುವ ಚಂದನ ಕಂಗ್ರ್ಯಾಚುಲೇಷನ್ ದುರ್ಗಸಿಸ್ ನಿಮಗೆ ಆಫ್ ಫೋನ್ ಆಗಿದೆ ನಿಮಗೆ ಹಾಗೆ ಫುಲ್ ಫೋನ್ ಬೇಗ ಆಗಲಿ ಥ್ಯಾಂಕ್ ಯು ಶ್ರೀಧರ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟಿನಿಂದ ಆಗಿದೆ ಹಾಗೆ ಇನ್ನೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಕಂಗ್ರೆಸ್ ತಂಗಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೃಷ್ಣನ ಹಾಯ್ ಕೃಷ್ಣನ ಹೇಗಿದ್ದೀರಾ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ಥ್ಯಾಂಕ್ ಯು ನಿಮಗೆ ಕಪ್ಪ ರೊಟ್ಟಿ ಅಂತ ಹೇಳ್ತಾ ಇದ್ದಾರೆ ಕೇಶವ್ ಬ್ರೋ ಕಪ್ಪ ರೊಟ್ಟಿಯಾ ಹಾಂ ಶ್ರೀಧರ್ ಬ್ರೋ ಸಿಸ್ ಅಂತ ಹೇಳ್ತಾ ಇದ್ದಾರೆ ಲೈಕ್ ಡನ್ ಅಂತ ಥ್ಯಾಂಕ್ ಯು ಕೃಷ್ಣನ ಥ್ಯಾಂಕ್ ಯು ಸೋ ಮಚ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀನಿ ಹತ್ತಿ ಇಡ್ಲುಂದು ಅವು ಚಟ್ಟೆಲ್ಲ ಬರ್ಪಣತೆ ರವೆ ಇಡ್ಲಿಲಕ್ಕ ಅಂಚ ಪಿಂಗಾಣಿ ತೆಂಗಿನ ಮಲ್ಪುಂಡು ಪಿಂಗಾಣಿಡು ಉಪ್ಪಾಡು ಪಿಂಗಾಣಿಡು ಇಡ್ಲಿ ಮಲ್ಪರ ಹಾಪುಂಡ ಬಂದರೆ ಉಪ್ಪು ಪಿಂಗಾಣಿಡು ಈ ಸಂಪೂರ್ಣ ಆಯ್ತು ಪಿಂಗಾಣಿ ಎಂಜಿನ ಮಲ್ಪುಂಡು ಟಿಫಿನ್ ಆಯ್ತು ತಂಗಿ ಆಗಿದೆ ಕೃಷ್ಣಣ್ಣ ನಿಮ್ದಾಯ್ತಾ ಎಂತ ತಿಂಡಿ ತಿಂದ್ರಿ ಕಂಗ್ರೆಸಿಸ್ ಅಂತ ಥ್ಯಾಂಕ್ ಯು ಪ್ರಿನ್ಸಿಸ್ ಥ್ಯಾಂಕ್ ಯು ಸೋ ಮಚ್
ಪ್ರೀತಿ ತಂಗಿ ಹಾಯ್ ಗುಡ್ ಮಾರ್ನಿಂಗ್ ಅಂತೇಳಿ ಶ್ರೀಧರ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಕೃಷ್ಣನ ಕೂಡ ಸಪೋರ್ಟಲ್ಲಿದ್ದಾರೆ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕದ ಚೆಲುವೆ ನವಲವು ಕಂಡಾಗ ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಇಲ್ಲಿ ಕಡೆಪಿ ಕಲ್ಲಡು ಹಾಪುಣ ನನ್ನ ಇಡ್ಲಿ ಕಡೆಪಿ ಕಲ್ಲರು ಕಡೆದು ಬಕ್ಕ ತೊಂದುಡು ಒಂದಿಟ್ಟು ಮೈಪುನು ಗಿನ್ನಲ್ಡು ಮೈಪುನು ಇಡ್ಲಿ ಅಂಚ ಪಿಂಗಾಣಿ ರತ್ತು ಗಿನ್ನಲು ಇಡ್ಲಿ ಶ್ರೀಧರ್ ಬ್ರೋ ಸಪೋರ್ಟ್ ಅನ್ನ ಎಂಚ ಉಳ್ಳೇರು ಪ್ರೀತಿ ಅಕ್ಕ ಪನ್ನೊಂದುಲೇರು ಸಂಪತ್ ಬ್ರೋ ಶ್ರೀಧರ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಣ್ಣ ಹಾಯ್ ಕೃಷ್ಣಣ್ಣ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀವಿ ದುರ್ಗಸಿಸಿ ಓಕೆ ಶ್ರೀಧರ್ ಬ್ರೋ ಹುಷಾರುಳ್ಳರ ಸಂಪು ಸ್ವಾತಿ ಮುತ್ತಿನ ಮಳೆಯನಿ ಮೆಲ್ಲನೆ ಧರೆಗಿಳಿ ಅಂತ ಹೇಳ್ತಾರೆ. ಅಂದವೋ ಕನ್ನಡ ನಾಡು ಹಾಯ್ ಕೃಷ್ಣಣ್ಣ ಅವರೇ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಪ್ರೀತಿ ತಂಗಿ ಟಿಫಿನ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಅಣ್ಣ ತಿಂಡಿ ಆಯ್ತದಕ್ಕೆ ಇನ್ನಿ ಪೊರ್ಲು ತೋಜುವೆ ಅಂದೇ ಎಂಕಿನಿದಾದ ಮಾತ್ರ ಓಡ್ ತೋಜುವೆ ನಾನು ಗೊತ್ತಾಪತಿ. ಥ್ಯಾಂಕ್ ಯು ಪ್ರಿನ್ಸಿಸ್ ಥ್ಯಾಂಕ್ ಯು ಸೋ ಮಚ್. ಬಿನ್ನೇರು ಬೈದಾರೆ ಮರಣಿ ಪ್ರಿನ್ಸಿಸ್ ಬೇಳೆ ಮಸ್ತ್ ಇತ್ತು ಅದೇ. ಸಂಗೀತ ತಂಗಿ ಟಿಫಿನ್ ಆಯ್ತು ಅಂತ ಕೇಳ್ತಿದ್ದೆ. ಆಗಿದೆ ನನಗೆ ಇಡ್ಲಿ ಆಯಿತು ಅಣ್ಣ ನಿಮ್ಮದು ಅಂತ ಕೇಳ್ತಾ ಇದ್ದಾರೆ. ಶ್ರೀಧರ್ ಬ್ರದರ್ ಆಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಣ್ಣ ಲೈಕ್ ರನ್ ಅಂತ ಥ್ಯಾಂಕ್ ಯು ಸೋ ಮಚ್. ಓಂ ಶಕ್ತಿ ಪರಾಶಕ್ತಿ ಶಾಂಭವಿ ನಾನೊಂದು ತೀರ ನೀನೊಂದು ತೀರ ಮನಸ್ಸು ದೂರ ಪ್ರೀತಿ ಹೃದಯ ಭಾರ. ಥ್ಯಾಂಕ್ ಯು ಕೃಷ್ಣಣ್ಣ ಥ್ಯಾಂಕ್ ಯು. ಓಕೆ ಕೃಷ್ಣಣ್ಣ ಅಂತ ಹೇಳಿದೆ. ಕಡೆಪಿ ಕಲ್ಲಡು ಮೈಪುನಿ ಅತ್ತೆ ಎಂಕ ಗೊತ್ತಿಜ್ಜಿ ಕಡೆಪಿ ಕಲ್ಲಡು ಕಡೆದು ತೊಂದುಡು ಗಿನ್ನಲ್ಡು ಮೈಪುನು ಇಡ್ಲಿ ಕಡೆಪಿ ಕಲ್ಲಡು ಕಡೆಪಿ ನೀನು ಓ ದೇವ ರಾಧೆ ಕೇಶವ್ರು ನಾನೊಂದು ತೀರ ನೀನೊಂದು ತೀರ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಅಕ್ಕ ದುರ್ಗಕ್ಕ ಬಾರಿ ಪೊರ್ಲ ಅಂದಂದು ಬಾರಿ ಸಂಪೂರ್ಣ ಸಂಪು ಪಕ್ಕಡೆ ಹೆಂಗೊಂದು ಅಲ್ವ ಮಕ್ಕಳು ಅಲ್ವ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀ ಬ್ರೋ ಏನು ತಿಂಡಿ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಕೃಷ್ಣಣ್ಣ ಅವರು. ಥ್ಯಾಂಕ್ ಯು ಕೃಷ್ಣಣ್ಣ. ರಾಕ್ಷಸಿಸ್ ಬಂದಿದ್ದಾರಾ? ಅವರು ಹೋದರು ರಾಕ್ಷಸಿಸ್ ಬಂದಿದ್ದರು. ಅವರಿಗೆ ಇವತ್ತು ಫಸ್ಟ್ ಕ್ಲಾಸ್ ಅಂತೆ, ಕ್ಲಾಸಿಗೆ ಸೇರಿದ್ದಾರೆ ಅಂತೆ, ಹಾಗೆ ಹೋದರು ಅವ್ರು ಬೇಗ ಹೋದರು. ಸ್ವಾತಿ ಮುತ್ತಿನ ಮಳೆ ಹನಿಯೇ ಅಂದು ಸಂಪು ಮಸ್ತ್ ಲಕ್ಷಣ ಮನದಲ್ಲಿ. ಥ್ಯಾಂಕ್ ಯು ಪ್ರಿನ್ಸಿಸ್. ರೈಸ್ ಬಾತ್ ಪ್ರಿನ್ಸಿಸ್ ಮನದಲ್ಲಿ. ಡ್ರೆಸ್ ಸೂಪರ್ ಥ್ಯಾಂಕ್ ಯು ಸಂಪು ಥ್ಯಾಂಕ್ ಯು. ಆಸಿಸ್ ಮಸ್ತ್ ಬೇಲೆ ಸಾಕ ನಂದಿ ಬೇಲೆ ಮಲ್ಪುಣ ಸಾಕಾಪುಣತೆ ಅವಳ ಒರ್ತಿ ಪೂರ ಬೇಲೆ ಮಲ್ಪುಣ ಮಸ್ತ್ ಸಾಕಾಪುಣ ಏರು ನನಗೆ ಇತ್ತೇಳ ನಮಗೆ ಪಾಲ್ ಪಟ್ಟದ ಮಲ್ತಂಡ ಬೇಗ ಹಾಕೋಣ ಅಂಚ ನಮ್ಮನೆ ಅಟಿಲ್ ಮಲ್ಕೊಂಡು ನಮ್ಮನೆ ಬಾಜಿ ತೆಕ್ಕೊಂಡು ನಮ್ಮನೆ ತೀರೋಡ್ಬೇಕ ಆನ ಪೂರ ಬೇಲೆ ಮಲ್ತದ ನಮಕ್ ತಿಂದ್ರೆ ಬಂದ್ಕೊಳ್ಳ ತಿಂದ್ರೆ ಅಪ್ಪಣೆ ಅವು ಆಪಿನೇ ಹೆಜ್ಜಿ ನಮ್ಮ ಬೇಲೆ ಮಲ್ತೆ ಸಾಕದು. ಕೃಷ್ಣನ ಸಪೋರ್ಟಲ್ಲಿ ಥ್ಯಾಂಕ್ ಯು. ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಎಂಕ್ ಕೆಬಿತ ಇಷ್ಟ ಇದೆ ಸಂಪು ಮಲ್ಲೆಜಿ ನಾನೆಲ್ಲ ಎಲ್ಲ ನನ್ನ ಜಾತ್ರೆ ಬೇತದೆ ತುಂಗ ನಾನಂಜಿ ಜಾತ್ರೆ ಕುಳಂಜಿ ಬೇತೆ ಅವು ಇಷ್ಟಾಪಿನ ನಡೆಯರಲ್ಲಿ ಕೆಲವೊಂದು ಸಲ ದಾದು ಗೊತ್ತೇನೆ ಶೋಕ್ ಇತ್ತ ಎಂಕ ಶೋಕ್ ತೋಜಿನೊಂದು ಹೊರ ದೀಕ್ ಅಂದಾಂಡು ಯಾನು ಉಂಚಿನದಿ ಫಸ್ಟ್ ದೀಪಿನಿ ಇಂಚಿನ ಕೆಬಿತ ಫಸ್ಟ್ ದೀಪಿನಿ ಅಂಚೆ ಹೊರ ದೀಕ್ ಅಂದಾಂಡು ಎಂಕ್ ನಾನೊಂದು ತೀರ ನೀನೊಂದು ತೀರ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಥ್ಯಾಂಕ್ ಯು ಕೃಷ್ಣನ. ಕಿರಣ್ ಬ್ರೋ ಅವು ಆ ಕ್ಷಣ ಸಂಕೇತಿಸ ಅವು ಕೆಬಿತ ಪತ್ತೊಂದಿನ ಕ್ಷಣ ಕೆಬಿತ ಪತ್ತೊಂದಿನ ತೂದಿ ಖುಷಿ ಆಪ್ನ ಎಂಕ ಕೆಬಿತ ಮಾಡ ಮಸ್ತ್ ಇಷ್ಟ ಅದೇ ಪಾಡ್ದೈತೆ ನಾವು ಅವು ಕ್ಷಣನ ಫೋಟೋಟು. ಥ್ಯಾಂಕ್ ಯು ಕೃಷ್ಣಣ್ಣ ತಿಂಡಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಪ್ರೀತಿಸ್ ಕೃಷ್ಣನ ಸಪೋರ್ಟಲ್ಲಿದ್ದಾರೆ. ಓಕೆ ದುರ್ಗಸಿಸ್ ಅಂತ. ಕಿರಣ್ ಬ್ರೋ ಹಾಯ್ ಗುಡ್ ಮಾರ್ನಿಂಗ್ ಎಂಚೋಳರ್ಕೆ ಏನೊಂದು ಕೃಷ್ಣನ ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಕೃಷ್ಣನ ವೀಡಿಯೋ ನೋಡಲಿಕ್ಕೆ ಬಾಕಿ ಉಂಟು, ತುಂಬ ಜನರದ್ದು ವೀಡಿಯೋ ನೋಡಲಿಕ್ಕೆ ಬಾಕಿ ಉಂಟು, ಎಲ್ಲ ಒಂದೊಂದೇ ನೋಡ್ತೇನೆ ಆಯ್ತು ಇವತ್ತಿಂದ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಮತ್ತು ಕೃಷ್ಣನ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟಲ್ಲಿರೋರು ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ವಾಟ್ಸಪ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ವಾಟ್ಸಪ್ ಬ್ರೋ ಬ್ಯುಸಿ ಇದ್ದೀರಾ ವಾಟ್ಸಪ್ ಬ್ರೋ? ಥ್ಯಾಂಕ್ ಯು ಸೋ ಮಚ್, ನೀವು ಬಂದು ಸಪೋರ್ಟ್ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಹಲೋ ವಾಸ್ತವ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ವಾಟ್ಸಪ್ ಬ್ರೋ ಎಂಚೋಲರ್ಗೆ ಏನೊಂದಿಲ್ಲ ಹಾಯ್ ಪ್ರೀಸಿಸ್ ಮನೊಂದಿಲ್ಲ
బట్టలు పూర దిక్కుదు సర్పుడు మీతర అంచేని పొరలు తోజున అంది ఇరు ఎడ్ಡೆ ಗೆಸ್ವಂತಾರೆ ಕೇಶವ್ ಬ್ರೋ ಸರ್ಪುಡು ಮೀತಿನಿ ನಾನು ಅವೊಂಜಿ ಬಾಕಿಂಡು ಸರ್ಪು ಮಾಡ್ದು ಮೀಪಿನ ಸಾಬುಡು ಎಂತ ಕಂತ ಮೀದಂಡ ನಾ ಸರ್ಪು ಮಾಡ್ದು ಎಕ್ಕೊಳಾಪು ಕಾಲಿ ಹೋಗಿ ಓಕೆ ಓಕೆ ಹೊಸ ಬ್ರೋ ಪ್ರೀತಿ ಸಿಸ್ಟರ್ ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ನೀವು ಗುಡ್ ಮಾರ್ನಿಂಗ್ ಡೇಸ್ ಹ್ಯಾಪಿ ಡೇಸ್ ಇನ್ ಯುವರ್ ಲೈಫ್ ನಿಮ್ಮದು ಟಿಫಿನ್ ಆಯಿತಾ ಸ್ಪೆಷಲ್ ಎಂತ ನಿಮಗೆ ಟೇಕ್ ಕೇರ್ ನಾನು ಸೌಖ್ಯ ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದೀರಾ ಒಂದೇ ಮೆಸೇಜಲ್ಲಿ ಪೂರ ಮುಗಿತು ಬಿಡ್ನಿ ಕಿರಣ್ ಚಿನ್ನದ ಮಲ್ಲಿಗೆ ಹೂವೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೃಷ್ಣಣ್ಣ ಪರವಾಗಿಲ್ಲ ಬ್ರೋ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಶ್ರೀಧರ್ ಬ್ರೋ ಸಪೋರ್ಟು ಯಾರು ಸೌಖ್ಯ ಕಿರಣ್ ಬ್ರೋ ಪರವಾಗಿಲ್ಲ ಸಿಸ್ ನೀವು ಹೇಗೆ ಇದ್ದೀರಾ ಸಿಸ್ ನಾನು ಹುಷಾರಿದ್ದೇನೆ ನೀವು ಹೇಗಿದ್ದೀರಾ ವಾಸ್ತವ ಬ್ರೋ ಕೆಲಸದಲ್ಲಿದ್ದೀರಲ್ಲ ಮನೆಯಲ್ಲಿ ತೋಟದಲ್ಲಿದ್ದೀರಾ ದೋಸೆ ಪ್ರೀತಿ ಅಕ್ಕ ಮಲದಲ್ಲಿ ಕಿರಣ್ ಬ್ರೋ ತಿಂಡಿ ತಿಂದ್ರ ವಾಸ್ತವ ಬ್ರೋ ಅಂತ ಹೇಳ್ತಾ ಇದ್ದಾರೆ ವಾಸ್ತವ ಬ್ರೋ ಸೌಖ್ಯ ಅಂತೇಳಿ ಸಂಪತ್ ಸರ್ಪು ಪಾಡೋಚಿ ಐಶ್ವರ್ಯ ರೈನಾ ಸಾಬೂನು ಪಾಡ್ಲೆ ಎಡ್ಡೆ ತೋಜುವರ್ ಲಕ್ಸ್ ಅಂದು ಸಂಪು ಲಕ್ಸ್ ಹಾಕ್ಬೇಕಲ್ಲ ನಾವು ವಾ ವಾ ನನ್ನ ಲಕ್ಸ್ ಸಾಬೂನು ಪಾಡು ನಾನು ಸಂಪು ಪನ್ಮಕ್ಕ ನನ್ನ ಲಕ್ಸ್ ಪಾಡು ಸರ್ಪದ ಪೊಡಿ ಪಾಡುದು ನಾನು ವಾಸ್ತವ ಬ್ರೋ ಕೇರಳ ಸಿಸ್ ಲೈವ್ ಮಾಡಿದ್ರಾ ಅಂತ ಕೇಳ್ತಾ ಇದ್ದಾರೆ ಸಾಗರ್ ಅವರು ಬಂದರು ಹಾಯ್ ಸಾಗರ್ ಅವರೇ ವೆಲ್ಕಮ್ ಸಾಗರ್ ಅವರೇ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ಸಂಪತ್ತಣ್ಣ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ಅಂತ ಹೇಳ್ತಾ ಇದ್ದಾರೆ ಸಂಪತ್ತಿನ ಎಡ್ಡೆ ಒಂದಿಟ್ಟುಲೆ ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಪ್ರೀತಿ ಈ ನಂಬಿಕೆ ನನ್ನ ಬಾಳಿನಲಿ ನಿನಗಾಗಿ ಈ ತನುಮನವೇ ನಿನಗಾಗಿ ಎಬ್ಬೆದಾದೆ ಸಂಪು ಬರೋದಲ್ಲೇರು ಅದು ಬೆಳಿಗ್ಗೆ ಮಾಮೂಲಿ ಇರುತ್ತೆ ಕಾಲ್ ಪ್ರೀಸಿಸ್ ಬರೋದಲ್ಲೇರು ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ವಾಟ್ಸಪ್ ಬ್ರೋ ಅಂತ ನಗ್ತಾ ಇದ್ದಾರೆ ಟಿಫಿನ್ ಆಂಡ್ ಮನಸ್ಸು ಸೇರು ಜೆಂಕ್ ಈಗಿನ ಟಿಫಿನ್ ಆಂಡೆ ಟಿಫಿನ್ಗೆ ಸ್ಪೆಷಲ್ ದಾದೆ ಇರೇಗೆ ಪ್ರೀತಿ ಸಿಸ್ಟರ್ ಕೆಂದುಲ್ಲೇರು ಕಿರಣ್ ಬ್ರೋ ದಾನೆ ಮನಸ್ಸು ಸೇರುಜಿ ಕಿರಣ್ ಬ್ರೋ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಯಾನ್ ಅವೇ ಸಾಬೂನು ಪಾಡು ಚೇಂಜ್ ಮಲ್ಪುಜಿ ಓ ಸಂಪು ನೀವು ಲಕ್ಸ್ ಹಾಕುದಾ ಅದಕ್ಕೆ ಪಳಪಳ ಒಳೆಯುವುದು ನೀವು ಅಲ್ವಾ ಟೀ ತಿಂಡಿ ಆಯಿತು ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು ಎಂಥ ತಿಂಡಿ ತಿಂದ್ರಿ ಹೇಳಿ ನೋಡುವ ಶ್ರೀಧರ್ ಅವರು ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಶ್ರೀಧರ್ ಬ್ರೋ ಏರಿಯಾವು ದಾಲ ಉಪದ್ರೆ ಜೀರ್ ಮೀದು ಬತ್ತಾರ ಇದು ಮೀಯರೆ ಪೋಂಡ ಪತ್ತೊಪ್ಪುಜಿ ಮಾತೆಲ್ಲ ಕೇಳು ಪ್ರಶ್ನೆ ಮೀದು ಬತ್ತೀರಾ ಬನ್ನಿ ಜನರೇ ಬನ್ನಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹೌದೌದು ಜನ ಎಲ್ಲ ಚಳಿಯಲ್ಲಿ ಮಲಗಿದ್ದಾರೆ ಕಾಣಬೇಕು ಯಾರು ಬರ್ತಾ ಇಲ್ಲ ಕಿರಣ್ ಬ್ರೋ ಇತ್ತೆಲ್ಲ ಪೂರ ಕಡಿಮೆ ಆತು ಜಾಕೆನೊಂದು ಅಪರೂಪದ ಪ್ರೀತಿಗೆ ಸಾಂಗ್ ಪಲ್ನಿ ಒಂದು ಅಪರೂಪದ ಅಂದ ಹಿಂಗೆ ಬರ್ಪುಜವು ತಾಂಟ್ ಬಂದಿಲ್ವಾ ಇಲ್ಲ ತಾಂಟ್ ಯಾರಿಗೆ ತಾಂಟ್ಲಿಕ್ಕೆ ಉಂಟು ಮಾರ್ರೆ ಸಾಗರ್ ಅವರೇ ಬೆಳಿಗ್ಗೆ ಚಳಿಗೆ ಮಲಗಿ ನನಗೆ ಮೆಸೇಜ್ ಮಾಡಿ ತಾಂಟ್ಬೇಡಿ ಯಾರಿಗೆ ಕೂಡ ನಿನ್ನೆ ಹೋಗಿದ್ದೆ ಟುಗೆದರ್ ಕೇರಳ ಲೈವಿಗೆ ಹೌದಾ ನಿನ್ನೆ ಟುಗೆದರ್ ಲೈವ್ ಇತ್ತಾ ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ ಮತ್ತು ಹಾಯ್ ಸಾಗರ್ ಬ್ರೋ ನಗ್ತಾ ಇದ್ದಾರೆ ಸಂಪು ಈರ್ನ ಫ್ರೆಂಡ್ ಬರ್ತೀರು ಫೋಟೋಗ್ರಾಫರ್ ಅಂದಂದು ಸಂಪುನ ಫ್ರೆಂಡಾ ಇದು ಪ್ರಸಿದ್ಧನೇ ಸಂಪುನ ಫ್ರೆಂಡಾ ಓಕೆ ಹೊಸ ಬ್ರೋ ಅಂತೇಳಿ ಸಜ್ಜಿಗೆ ಬಜಿಲ್ ಅಂತ ಹೇಳ್ತಾ ಇದ್ದಾರೆ ಸಜ್ಜಿಗೆ ಬಜಿಲ್ ಒಳ್ಳೆದಾಗ್ತದೆ ಭಾರಿ ಅಪರೂಪದ ತಿಂಡಿ ಸಜ್ಜಿಗೆ ಬಜಿಲ್ 40 ಮಿನಿಟ್ಸ್ ಇದ್ದೆ ಲೈವಲ್ಲಿ 45 ಮಿನಿಟ್ಸ್ ಇದ್ದೆ ಹೌದಾ ಟುಗೆದರ್ನಲ್ಲಿ ತಾಂಟಿಲ್ಲ ಚೊಂಬು ಬೇಕಾ ಅಂತ ಹೇಳ್ತಾ ಇದ್ದಾರೆ ತಾಟಿಲ್ಲ ಚೊಂಬು ಬೇಕಾ ಅಂತ ಹೇಳ್ತಾ ಇದ್ದಾರೆ ಓಕೆ ಹೊಸಬ್ರು ಹಾಯ್ ಕೇಶವಣ್ಣ ಅಂತ ಹೇಳ್ತಾ ಇದ್ದಾರೆ ಚಾ ಪರಂದುಲ್ಲೆ ಕೋಳಿ ಇಂಕ್ ಕೇರಳ ಚಿಸ್ನ ನೋಟಿಫಿಕೇಶನ್ ಬೈಚಿ ಸಂಪು ಅಂತ ನಗ್ತಾ ಇದ್ದಾರೆ ಕವನ ಹೇಳಿ ಸಂಪು ನೀವು ಕವನ ಹೇಳಬೇಕು ನಾವು ಕೇಳಬೇಕು ದುರ್ಗಸಿಸಿ ನೀವು ಸಹ ಟುಗೆದರ್ ಲೈವ್ ಮಾಡುವ ಖಂಡಿತ ಮಾಡುವ ರಂಗನಾಥ್ ಅವರು ಬಂದರು ಹಾಯ್ ಅಕ್ಕ ಅಂತ ಹೇಳ್ತಾರೆ ಹಾಯ್ ರಂಗನಾಥ್ ಅವರೇ ವೆಲ್ಕಮ್ ರಂಗನಾಥ್ ಅವರೇ ಹೇಗಿದ್ದೀರಾ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ರಂಗನಾಥ್ ಅವರೇ ಸಂಪತ್ತಣ್ಣ ಚಹಾ ಕುಡಿದ್ರ ಅಂತ ಹೇಳ್ತಾರೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಪ್ರಸಾದ್ ಬೊಕ್ಕ ಹೇಮಂತ್ ಓವಾ ನಮ್ಮನಿ ವಾ ನಮ್ಮನಿ ಮೀಪೇರ ಅವನದಿಲ್ಲ ರಂದಿ ಹೇಮಂತ್ ಕೋಡೆ ಬೈದಿತ್ತೀರಿ ಹೇಮಂತ್ ಕೋಡೆ ನಾನು ಬೈದಿತ್ತೀರಿ
ಅವಳು ಸರ್ಪು ಮುಗಿದಂಡ ಅಂಚ ಬೇಗ ಮೀದ ಆಯ್ನ ಅವೇ ಯಾರ ಸರ್ಪು ಮುಗಿದ ನೀನು ಅಂಚ ಬೇಗ ಪ್ರಸದನೆ ಬತ್ತೇರು ಶಾಂಪು ಖಾಲಿ ಆತಂತ ಜೋಡು ಸಂಪುಲ ಯಾಲ್ನ ಚಡ್ಡಿ ದೋಸ್ತ್ ಅಂದಂದು ಕುಚ್ಚಿಕೋ 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 ನಾವು ಚಡ್ಡಿ ದೋಸ್ತು ಕಣ್ಣು ಕುಚ್ಚಿಕೋ ಆಹ ಎಂತ ಆ ಕ್ಷಣ ನೆನೆದರೆ ತಲ್ಲಣ ತನ್ನಿ ತಾನೇ ಎದೆಯಲಿ ಪ್ರೀತಿಯ ನರ್ತನ. ಮನಶ್ರೀ ಅವ್ರು ಬಂದರು. ಮನಶ್ರೀ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಎಂತ ತಿಂಡಿ? ಪ್ರೀತಿಸಿಸ್ ಅವರ ಜೊತೆ ಕೃಷ್ಣಸಿಸ್ ಅವರ ಜೊತೆ ಯಾವುದು ಟುಗೆದರ್ ಲೈವಾ? ಹಾಂ ಮಾಡುವ ಒಂದಿನ. ನಂದು ಬೇಗ ಅಲ್ಲ ಲೈವ್. ಮನಶ್ರೀ ಗುಡ್ ಮಾರ್ನಿಂಗ್, ಟಿಫಿನ್ ಆಯ್ತು ಅಂತ ಕೇಳ್ತಿದ್ದೆ. ಪ್ರೀತಿಸಿಸ್ ಕಾಫಿ ಇಲ್ಲ, ಟೀ ಇಲ್ಲ, ತಿಂಡಿ ಇಲ್ಲ. ಓ ದೇವ, ಸ್ವೀಟ್ ಕೊಡಿಸಲಿಲ್ಲ. ಸ್ವೀಟ್ ಕೊಡಿಸುವ. ನೀವು ಎಲ್ಲಿದ್ದೀರಾ? ನೀವು ಅಲ್ಲಿದ್ದೀರಾ. ಸ್ವೀಟ್ ನಾನು ಎಲ್ಲಿಗೆ ಅಂತ ಕೊಡೋದು ಮಾರ್ರೆ? ಸ್ವೀಟ್ ಅಲ್ಲಿದ್ದೀರಾ, ನಾವು ಕೊಡಬೇಕಲ್ಲ ಎಲ್ಲಿಗೆ ಅಂತ. ಸಂಪತ್ ಅಣ್ಣ ಮಾತಾಡ್ತಾ ಇಲ್ಲ ಯಾಕೆ? ಸಂಪು ಪಾತೆಲೆ ಸಂಪು ಮಾತಾಡ್ತಾರೆ. ಅವರಿಗೆ ಸ್ವಲ್ಪ ಬೆಳಿಗ್ಗೆ ಬರುವಾಗ ಸ್ವಲ್ಪ ಹುಷಾರಿರಲಿಲ್ಲ, ಈಗ ಸ್ವಲ್ಪ ಹುಷಾರಾದರು ಅವರು. ಶ್ರೀಧರ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀ ಬ್ರೋ, ನನಗೆ ಲೈವ್ ವಿಡಿಯೋ ಏನು ಹಾಕ್ಲಿಕ್ಕೆ ಇಲ್ಲ. ಇಡೀ ಕೂಡ ಪಾಡ್ರಿಜ್ಜ ಲೈವ್ ವಿಡಿಯೋ ಪೂರ ಪ್ರೀತಿಸ್ ಇರು ಕೂಡ ಅಪ್ಲೈಗೆ ಕೊರಲಿ ಆ್ಯಪಿಲ್ ಕೊಡತ್ತೆ. ಸಪೋರ್ಟಲ್ಲಿದ್ದಾರೆ. ಏತು ದಿನ ಪಾಡ್ರಿಜ್ಜಿ. ಸಿನಿಮಾ ಮಾಡಲು ಬೆಳಕು ಬೇಕು, ಸಿನಿಮಾ ನೋಡಲು ಕತ್ತಲು ಬೇಕು, ಪ್ರೀತಿ ಮಾಡಲು ದಮ್ಮು ಬೇಕು, ಪ್ರೀತಿ ಮರೆಯೋಕೆ ರಮ್ಮು ಬೇಕು. ಎಂಚಿನ ಕವನ ಸಂಪುನ ಭಯಂಕರ ಕವನ ಮಾರ್ರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಶ್ರೀಧರ್ ಬ್ರೋ. ಯಾರು ನಿನ್ನ ಪ್ರೀತಿಸಲಿಲ್ಲ ಅಂತ ಬೇಜಾರು ಮಾಡ್ಕೊ. ನಾನು ಖಂಡಿತ ಬೇಜಾರು ಮಾಡೋದಿಲ್ಲ ಮಾರ್ರೆ, ನಾನು ಬೇಜಾರು ಮಾಡೋದಿಲ್ಲ. ದಡ್ಡೆ ಎಲ್ಲ ನಿನ್ನ ಪ್ರೀತಿಸೋಕೆ ನೀನೇನು ದುಡ್ಡ? ಹೌದೌದು, ನಾವು ದುಡ್ಡಾದರೆ ಎಲ್ಲರೂ ಪ್ರೀತಿ ಮಾಡ್ತಾರೆ ಅಲ್ವಾ? ದುಡ್ಡನ್ನೆಲ್ಲರೂ ಪ್ರೀತಿ ಮಾಡ್ತಾರೆ. ದುಡ್ಡೇ ದೊಡ್ಡಪ್ಪ ಅಲ್ವಾ? ಎಲ್ಲ ಟುಗೆದರ್ ಲೈವ್ ಮಲ್ಪುಜೇರು ನವೀನ್ ಬ್ರೋ. ಇಲ್ಲ ರಾತ್ರಿ ಅತಿ ಟುಗೆದರ್ ಲೈವ್ ನೈಟ್ ಲೈವ್ ಅತಿ ನೈಟ್ ಲೈವ್ ಜೋಕುಲ್ ಪುರ ಉಪ್ಪೇರ ಅಕುಲ್ ಬೊಬ್ಬೆ ಪಾಡ್ನರಿ ಜಾಸ್ತಿ ಅಪ್ಪು ಜೋಕುಲ್ ಪುರ ಇಜಿನವರ ಬೈದ್ವ ಟುಗೆದರ್ ಲೈವ್ ನಾನು ಬೈದ್ವೆ ಜೋಕುಲು ಗಡಿಗಡಿಲಿ ಎಪ್ಪುವೇರು ಅವು ಬಕ್ಕ ಮೋನೆ ತೋಚ್ಪದ್ ಮಲ್ಪೊಡತೆ ಅಪ್ಪಾಗ ಮುಲ್ಪಂತೆ ಕತ್ತಲೆ ಎಪ್ಪುಡು ಮಾರ್ರೆ ಯಾನ್ ದುಂಬೆ ತೋಜ್ಜಿ ಲೈಟ್ ಇಜ್ಜಿದ. ಹಾಯ್ ಪ್ರೀತಿ ಮೇಲೆ ನಮಸ್ತೆ. ನಂದು ಟಿಫಿನ್ ಆಯ್ತು ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ನಿಮ್ಮದು ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ ಎಲ್ಲ. ಬ್ಯಾಡ್ ಲಕ್ ಶ್ರೀ ಬ್ರೋ ಅಂತ ಹೇಳ್ತಾ ಇದ್ದಾರೆ. ರವಿಚಂದ್ರನ್ ಅವರು ಬಂದರು. ಹಾಯ್ ರವಿಚಂದ್ರ ಅವರೇ, ವೆಲ್ಕಮ್. ರವಿಚಂದ್ರ ಅವರೇ, ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ನವೀನಣ್ಣ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಗರ್ ಎನ್ನ ಬೆರಿ ಬುಡ್ ಪೂಜೆ ಮಾರ ಎರಂದೇ ಗೊತ್ತು ಮಲ್ಲೇದು ಸಾಗರ ಪಾತಿರ್ಲತೆ ಫ್ರೆಂಡ್ಶಿಪ್ ಆಪಿನಿ. ಹಾಯ್ ನವೀನ್ ಬ್ರೋ, ಗುಡ್ ಮಾರ್ನಿಂಗ್. ಎಂಚ ಉಳ್ಳಾರು ಪ್ರೀತಿಸಿಸ್ ಬೇಜಾರು ಮಾಡ್ಕೋಬೇಡಿ ಓಕೆನಾ? ನಿಮ್ಮ ಚಾನಲ್ ಬೇಗ ಮೋನ ಆಗುತ್ತೆ ಖಂಡಿತವಾಗ್ಲು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಮೋನ ಆಗ್ತದೆ. ನಮಗೆ ಎಷ್ಟು ಸಲ ಅಪ್ಲೈಗೆ ಸಿಗ್ತದೆ ಅದು. ಯಾಕೆ ಪ್ರೀತಿಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಾಗರ್ ಬ್ರೋ ಅಂತ ಹೇಳ್ತಾರೆ. ನೀವು ಹೊಟ್ಟೆ ತುಂಬ ಸ್ವೀಟ್ ಕೊಡಿಸೋ ಆಗಿದ್ರೆ ಮಂಗಳೂರಿಗೆ ಬರುವ. ಒಬ್ಬ ಹೊಟ್ಟೆ ತುಂಬ ಸ್ವೀಟ್ ಬೇಕಾ? ಹೊಟ್ಟೆ ತುಂಬ ಸ್ವೀಟ್ಗೆ ಎಷ್ಟು ಕೈ ಆಗ್ತದೆ ಮಾರ್ರೆ? ನೀವು ಎಷ್ಟು ಹೊಟ್ಟೆ ಉಂಟು ಅಂತ ನನಗೆ ಎಷ್ಟು ಹೊಟ್ಟೆ ಉಂಟು ಅಂತ ಗೊತ್ತಾಗಬೇಕಲ್ಲ ಮನಶ್ರೀ ಅವರೇ. ಹಾಯ್ ಪ್ರೀತಿಸಿಸ್ ಅಂತ ಹೇಳ್ತಾ ಇದ್ದಾರೆ ನವೀನ್ರು. ಅಕ್ಕರೆ ಇಲ್ಲದ ಸಂಬಂಧಕ್ಕೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ಟನೇನು, ಅದು ನೀಡುವುದು ಬೇವಿನ ಕೈಯ ಹೊರತು ಬೆಲ್ಲದ ರುಚಿ ಅಲ್ಲ. ನಾನು ದೇವರಲ್ಲಿ ಕೇಳ್ಕೊಂಡು ಬಂದಿದ್ದೇನೆ ಓಕೆನಾ ಅಂತ ಹೇಳ್ದೆ. ಹೌದೌದು, ದೇವರನ್ನೇ ಪ್ರಾರ್ಥಿಸ್ಬೇಕು. ಆಪುಂಡು ಪ್ರೀತಿಸಿಸ್ ಆಪುಂಡು ಇದು ಕುಡೊಂದ್ಸಲ ಅಪ್ಲೈ ಮಾಡ್ತಾ ಪೂರ ಚಾನಲ್ ಚೆಕ್ ಮಲ್ಪದು ಅಪ್ಲೈ ಕೊರ್ಲಿ ಸಂಪು ಅದು ಬೇತಾಲ ಅಂಚ ಬೆರಿ ಬುಡ್ ಪೂಜಿ ಪನೊಂದುಲ್ಲೇರು ಯಾನ್ ಸೌಖ್ಯ ಈರೆಂಚೋಲರ್ ಪ್ರೀತಿಸಿಸ್ ಪನೊಂದುಲ್ಲೇರು. ಶಾಂತಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಿಸ್. ತಾಂಟ್ರೆ ಅಂತ ಹೇಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ. ತಾಂಟ್ರೆ ಅಂತ ಹೇಳೋದು ನಗುದು. ಚಂದ ಬಿನಾಡ್ ಅವರು ಬಂದರು. ಹಾಯ್ ಚಂದ ಅವರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ? ಮತ್ತು ಒಂದು ಲೈಕ್ ಕೊಡಿ ಲೈವಿಗೆ, ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಹಾಯ್ ತಾಂಟ್ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು. ತಾಂಟ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಾಂತಿಸ್. ಸಂಡೇ ಕಾಂಡೆ ಮಲ್ಪುಗನೆ ಸಂಡೇ ಹೊರರ ಕ್ಯಾಟ್ರಿಂಗ್ ಉಪ್ಪುಡಿಯೇ ನವೀನ್ರು. ಸಂಡೇ ಕ್ಯಾಟ್ರಿಂಗ್ ಉಪ್ಪುಡು ಅವೇ ಬಂಗ ಸಂಡೇ ಬ್ಯುಸಿ. ಸಂಡೇ ಉಪ್ಪುಂಡೆ ಕ್ಯಾಟ್ರಸ್ ಸಂಡೇ ಕಾಂಡೆ
దాదాన కర్మ ఎన్న వైటి బొర్చి అతను ಬೇಜಾರಾಪುನ ಅತ್ತು ಕುಡೋರ ಚಾನಲ್ ಸರಿ ಚಕ್ ಮಲ್ಪಲೆ ಏಡನ್ನೆಲ್ಲ ಗೊತ್ತಿ ತಿನ್ನಕಲ್ಲ ಚಕ್ ಮಲ್ಪಲೆ ಪ್ರೀತಿಸ್ ಗೊತ್ತಿ ತಿನ್ನಕಲ್ಲ ಚಕ್ ಮಲ್ಪಲೆ ಅಪ್ಪ 5 ಪಕ್ಕ ಎಪ್ಲೈಗೆ ಕೊರ್ಲಿ ತಾಂಟಿತ್ತು ಕೆಲವೊಂದ್ಸಲ ಫಸ್ಟ್ ಕೆಲವೇನ ಮಸ್ತ್ ಜನ ಆದುತ್ತಿಜ್ಜಿ ಅಣ್ಣಕ್ಕಳು ಕೊಡೋದು ಸಲ ಆ ಚಾನಲ್ನ ಕೂಡ ಏಡನ ಗೊತ್ತಿ ತಿನ್ನಕಲ್ಲ ಕೊರ್ದು ಅವು ಪೂರದ ಅದೆಲ್ಲ ಪ್ರಾಬ್ಲಮ್ ಇತ್ತು ನಾವೇನು ಸರಿ ಮಲ್ತದ್ದು ಬಕ್ಕ ಕೂಡ ಅಪ್ಲೈ ಕೊಡ್ತೀನಲ್ಲ ಉಂಡು ಮಸ್ತ್ ಜನ ಶಾಂತಿಸಿದ ಆದ ತಿಂಡಿ ಬಂದು ತಾಂಟ್ಲಿ ಬತ್ತಂಡ ಮಾಡೋದಿಲ್ಲ ಯಾವ ತಿಂಡಿ ಆಯಿತು ಸಜ್ಜಿಗೆ ಬಜಿಲ್ ಅಂತ ಹೇಳ್ತಾ ಇದ್ದಾರೆ ಸಾಗರ್ ಅವರು ಸಪೋರ್ಟಲ್ಲಿದ್ದಾರೆ ಪೂರಿ ಪ್ರೀತಿಸ್ ಅಂತ ಹೇಳ್ತಾರೆ ನಮ್ಮಲ್ಲಿ ಸಜ್ಜಿಗೆ ಬಜಿಲ್ ತಿನ್ನೋದಿಲ್ಲವ ಯಾರು ಕೂಡ ಖಾಲಿ ಬಜಿಲ್ ಮಾಡಿದರೆ ತಿಂತಾರೆ ಸಾಗರ್ ನಿಮ್ಮ ಡಿ ಪಿ ಹಾಕಿ ಮಾರೆ ನೋಡುವ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಸಂಪು ಈರೇ ಡಿ ಪಿ ಮಾಡಿದೆ ಜಾರು ಕೂಡ ಆಡ ಡಿ ಪಿ ಮಾಡ್ರೆ ಅಂತ ಲೈವ್ಗೆ ಲೈಕ್ ಕೊಡಿ ಪನೊಂದಲ್ಲಿ ಪ್ರೀತಿಸಿಸು ಅವರ ಕನ್ನಡ ಕ್ರಿಯೇಟರ್ ಕಾಂಟ್ಯಾಕ್ಟ್ ಮಲ್ಪಲೆ ಅಂದಿಗೆ ಪ್ರೀತಿಸಿಸು ಅವರ ಈರ್ನ ಚಾನಲ್ ಕನ್ನಡ ಕ್ರಿಯೇಟರ್ದ ಆಡ ಕೇಳಲಿ ಎಂಚೊಂಡು ಆಡೊಂಚೂರು ಪಣ್ಣ ಅರಿಗೊಂತೆ ಕಾಂಟ್ಯಾಕ್ಟ್ ಮಲ್ತದ್ದು ಈರೊಂಚೂರು ಪಾತಿರಲಿ ಈರು ಇತ್ತ ಮನಿ ಪಂದೆ ನನ್ನ ಮನಿ ಪಂದೆ ಕುಲ್ಲರ ಇಜ್ಜಿ ನಾನೈತೆ ಈರೋ ಚಾನಲ್ ಒಂಜಿ ಮಲ್ಪೊಡೆ ಹಾಕೊಂಡು ಯಾಪಂಡ ಇನ್ನು ಆತು ಬಂಗ ಬತ್ತದು 4000 ವಾಚ್ ಅವರ್ ಕಂಪ್ಲೀಟ್ ಮಲ್ದಿದ್ದಾರೆ ತೂಲೆ ಆಡಕ್ಕೂ ಎನ್ನ ಪ್ರಕಾರ ಈಗ ನವೀನ್ ರೋಪನ್ಲಕ ಕನ್ನಡ ಕ್ರಿಯೇಟರ್ಗೆ ಕೊರ್ಪಿನೇ ಬೆಟರ್ ಅಂದು ಎನ್ನ ಪ್ರಕಾರ ಅದೇ ಖಾಲಿ ಫೋನ್ ಕಾಂಟ್ಯಾಕ್ಟ್ ಮಲ್ತಂಡು ಹಾಕೊಂಡಿರಿ ನವೀನೇರೆ ಹಾಯ್ ಪನ್ನೋದಿಲ್ಲ ಸಂಪತ್ ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಪ್ರೀತಿ ಮೇಡಮ್ ನಿಮ್ದು ಆಯ್ತು ಅಂತ ಕೇಳ್ತಾರೆ ಅರೇನು ಕಾಂಟ್ಯಾಕ್ಟ್ ಮಲ್ದೆ ನವೀನ್ ಬ್ರೋ ಕೋಡೆ ಮಲ್ತಾರೆ ಎಡ್ ಹ್ಯಾಂಡ್ ಆರ್ನ ನನಗೆ ಪನ್ಪೇರು ತೂದು ಪನ್ಪೇರು ಅವೇ ದಾದೇಪುರ ಮಲ್ಪೊಡೋದು ಪನ್ಪೇರು ಖಂಡಿತ ಹೆಲ್ಪ್ ಮಲ್ಪೇರಾರು ಮಸ್ತ್ ಕೆಲವು ಜನಕ್ಕೆ ಮಸ್ತ್ ಜನಕ್ಕೆ ಹೆಲ್ಪ್ ಮಲ್ದಿರಾರು ಸಪೋರ್ಟಲ್ಲಿದ್ದಾರೆ ತಾಂಟಿ ಎಲ್ಲಿಗೆ ಹೋಗಿದ್ದು ಕಾದು ಸಾಕಾಯ್ತು ತಾಂಟಲಿಕ್ಕೆ ಯಾರು ಇರಲಿಲ್ಲ ಸಂಪತ್ತನ್ನ ತಾಂಟದಿಲ್ಲ ಅಂತೆ ಅಲ್ಲ ಅವ್ರು ತಾಂಟ್ತಾರೆ ನೋಡಿ ನೀವು ಅಲ್ಲಿ ಆಗೋದಿಲ್ಲ ತಾಂಟ್ ಬಾ ತಾಂಟ್ ಅಂತ ಹೇಳ್ತಾ ಇದ್ದಾರೆ ತಾಟ್ ಅಂತ ಹೇಳ್ತಾ ಇದ್ದಾರೆ ಆಯಿತು ಮನಶ್ರೀ ಅಂತ ಹೇಳ್ತಾ ಇದ್ದಾರೆ ನೈಸ್ ಅಂತ ಹೇಳ್ತಾರೆ ಶಾಂತಿಸ್ ಸಂಪತ್ ಅವ್ರ ಸಪೋರ್ಟಲ್ಲಿ ಪ್ರೀತಿಸಿ ನೀವು ಒಂದು ಹೊಸ ಚಾನಲ್ ಓಪನ್ ಮಾಡ್ಬೋದು ಅದರಲ್ಲಿ ವಿಡಿಯೋ ಎಲ್ಲ ಹಾಕ್ಬೋದು ಆದರೆ ಈ ಚಾನಲನ್ನು ಕೂಡ ಬಿಡ್ಲಿಕ್ಕೆ ಆಗೋದಿಲ್ಲಲ್ಲ ಶ್ರೀಧರ್ ಬ್ರೋ ಏನಾದರೂ ಒಂದು ಮಾಡಿ ಕೊಡ್ಬೋದು ಕನ್ನಡ ಕ್ರಿಯೇಟರ್ ಗೈಡ್ ಇದ್ದಾರಲ್ಲ ಅವರು ಖಂಡಿತ ಏನಾದರೂ ಒಂದು ಮಾಡಿ ಕೊಡ್ತಾರೆ ನೋಡಿ ಅವ್ರು ಹೆಲ್ಪ್ ಮಾಡ್ತಾರೆ ತುಂಬ ಕಷ್ಟ ಉಂಟು ಇನ್ನೊಂದು ಚಾನಲ್ ಮಾಡಲಿಕ್ಕೆ ಏನು ಗೊತ್ತಾ WH ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟ ಅಲ್ಲ ನಾನು ಕೂಡ ಅವತ್ತೊಂದು ಚಾನಲ್ ಓದೋದಕ್ಕೆ ಇದು ಚಾನಲ್ ಮಾಡಿದ್ದಲ್ಲ ಆಯಿತು 1 ವರ್ಷ ಬೇಕು ಇನ್ನೊಂದು ಚಾನಲ್ ಓಪನ್ ಮಾಡಿದ್ದು ಕೂಡ 1 ವರ್ಷ ಬೇಕು ಪ್ರೀತಿಸಿ ನೀವು ಒಂದು ಹೊಸ ಚಾನಲ್ ಓಪನ್ ಮಾಡಿ ಅಂದರೆ ತಾಂಟ್ ನಿಮ್ಮದು ಆಯ್ತಾ ಮ್ಯಾನಸ್ಟೇ ಅಂತ ಕೇಳ್ತಾ ಇದ್ದಾರೆ ತಾಂಟ್ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್ ಬೊಂಬಾಯ್ಡು ಕುಲ್ಟು ಬನ್ನಿ ತಾಂಟ್ ಅದು ಎಲ್ಲ ಬರ್ಪು ಜರದ್ದು ಗೊತ್ತುಂಡಾರೆ ನಿಮಗೆ ಸಪೋರ್ಟು ಮಾಡ್ತೀವಿ ಅಂದಂದ ಒಂದು ಸಪೋರ್ಟ್ ಖಂಡಿತ ಮಾಡ್ಬೋದು ಸಾಗರ್ ತಿಂಡಿ ಆಯ್ತು ಅಂತ ಕೇಳ್ತಾ ಇದ್ದಾರೆ ಸಂಪತ್ ಎಂತ ಆ ಕ್ಷಣ ನೆನೆದರೆ ತಲ್ಲಣ ಅಂತ ಹೇಳ್ತಾ ಇದ್ದಾರೆ ಯಾರ ಚಾನಲ್ ಪ್ರಾಬ್ಲಮ್ ಆಯಿತು ಅಂತೆ ಪ್ರೀತಿಸಿದ್ದು ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ ಸಾಗರ್ ಅವರು ಕೂಡ ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಶ್ರೀ ಬ್ರೋ ದೊಡ್ಡ ನಮಸ್ಕಾರ ಬೇಡ ಒಂದೇ ಸಾಕಾಯಿತು ಮಲ್ಪೊಲಿ ಪ್ರೀತಿಸಿ ಮಲ್ಪೊಲಿ ಹಣ ಟೈಮ್ ತಾಗೊಂಡು ಮಲ್ಪೊಲಿ ಹಣ ಇರು ಒಂದೇನೇ ತೂಲೆ ಒಂದೇನಿತ ಕೊಡ್ತಾರತ್ತೆ ಅದಾದ ಮನೆ ಪೇರು ತೂಕ ಒಂದು ನಮ್ಮ ದಾಯ ಬಿಡ್ತೀನಿ ಅವೆ ನಾವು ಏತು ಬಂಗ ಬೈಜಿ ಒಂಜಿ ಕುಲ್ದು ಲೈವ್ ಮಲ್ಪೊಡ್ಪಂಡ ಏತು ಬಂಗೊಂಡು ಬನ್ನಿ ಜನರೇ ಕೆಳಗೆ ಬಂದು ಮಾತಾಡಿ ಹೌದೌದು ಕೆಳಗೆ ಬಂದು ಮಾತಾಡಿ ಇಲ್ಲದೆ ಮೇಲೆ ಎಲ್ಲ ಲೈಕ್ ಕೊಟ್ಟುಬಿಡಿ ಆಯಿತಾ ಮತ್ತು ಯಾರೆಲ್ಲ ಸಬ್ಬಾಗದಿದ್ದು ಸಬ್ಬಾಗಿ DP ಮತ್ತೆ ಹಾಕ್ತೇನೆ ಆಯ್ತಾಯಿತು ಎಂಕ್ ಕೋರಿದಲ್ಲ ಕೊರಲಿಂದ ಕೊರಲೆ ಯಾನು ತೂಪೆ ಏನಾರ್ದು ಆಯ್ಜಿಂದ ಬೊಕ್ಕ ಕನ್ನಡ ಕ್ರಿಯೇಟರ್ ಮಲ್ಲ ಡಾಕ್ಟರ್ ನಡೆ ಪೋಯಿ ಅಂದಂದು ಆರು ಕೊಡ್ತಿರ್ಗತೆ ಕೋಡೆ ಕಾಂಟ್ಯಾಕ್ಟ್ ಮಲ್ತಿರ್ಗತೆ ಮಲ್ತಾರೆ ಪ್ರೀತಿಸಿ ಕಾಂಟ್ಯಾಕ್ಟ್ ಮಲ್ತಾರತೆ ಲೈಕ್ ಕೊಡಿ ಪನೊಂದುಲ್ಲೆ ಅಂದಂದು ನವೀನ್ ಬ್ರೋಡೆಲ್ಲ ಕೊಡ್ತೊಳಿ ಅವರ ಹಾಯ್ ಬನ್ನಿ ಹೊಟ್ಟೆ ತುಂಬ ಸ್ವೀಟ್ 3 ರಿಂದ 4 kg ಆಗುತ್ತೆ ಒಬ್ಬ 3 ರಿಂದ 4 kgಗೆ ಎಷ್ಟು ರೂಪಾಯಿ ಆಗ್ತದೆಯಾ ಅದು ನಮ್ಮದು ವೈಟಿಂದ ಮತ್ತೆ ದುಡ್ಡು ಬಂದ ನಂತರ ಕೊಡುವ ಹೊಟ್ಟೆ ತುಂಬ ಸ್ವೀಟ್ ಅದು ಹೊಟ್ಟೆ ತುಂಬ ಸ್ವೀಟ್ ತಿಂದರೆ ಹೇಗೆ ಸ್ವಲ್ಪ ಊಟ ಕೂಡ ಮಾಡಬೇಕಲ್ಲವಾ ಓಕೆ ಪ್ರೀತಿಸ್ ಅಂತೇಳಿ ನೀವು ನಾನ್ ವೆಜಿಟೇರಿಯನ್ ಅಲ್ಲ ವೆಜಿಟೇರಿಯನಾ ಮನಶ್ರೀ ಹೇಮಂತ್ ಬರ್ತೀರಾ ಹಾಯ್ ಪ್ರೀತಿ ಅಕ್ಕ ಪನ್ನೊಂದುಲ್ಲಿರಲಿ ಹೇಮಂತ್ ಬರ್ತೀನಿ ಪ್ರೀತಿಸ್ ಸಾಗರ್ ಮತ್ತೆ ನಾನು ಫಾರಿನ್ಗೆ ಹೋಗ್ತೇನೆ ಈಗ ಹಾಕಿ ಅಂದರೆ ಅವರು ಮತ್ತೆ ಫಾರಿನ್ಗೆ ಹೋಗ್ತಾರೆ ಅಂತೆ ಅವರು ಫಾರಿಂದ ಬಂಗದಲ್ಲಿ ಬರೋದು ಮಾರ್ರೆ ನೀವು ಮತ್ತೆ ಹಾಕ್ತೀನಿ ಅಂತ ಹೇಳಿದರೆ ಹೇಗೆ ಅವ್ರು ಮತ್ತೆ ಫಾರಿನ್ಗೆ ಹೋಗ್ತಾರೆ ಪ್ರೀತಿ ಅಕ್ಕ ಒಲ್ಪೊಲ್ಲ ಹಾಯ್ ಹೇಮಂತ್ ಬಂದಿಲ್ಲ ಹೇಮಂತ್ DP ಚೇಂಜಾ ಅಂದಿ ಯಾಲ ತೂತು ಜೇಮನ್ ಹೇಮಂತ್ ಎನ್ನ ವೀಡಿಯೋ ಕೊಂಚಿ ಮೆಸೇಜ್ ಮಾಡಲೇವೆ ಕಮೆಂಟ್ ಮಾಡಲೇವೆ ಫಾರಿನ್ನಲ್ಲಿ ಲೈವ್ ಸಿಗುತ್ತೆ
ಕೇರಳ ಸಿಸ್ ಬಂದರು. ಕೇರಳ ಸಿಸ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಕೇರಳ ಸಿಸ್. ಕೇರಳ ಸಿಸ್ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ದಾನೆ ಎನ್ನ ನೆಂಪಿಜ್ಜ ಪೂರ ನೆನೆಪುಂಡು ಹೇಮಂತ್ ಇರೇನೊಂಜಿ ಪೂರ ಮರೇರ ಆಪುಣ ಮಾರ್ರೆ ಇಲ್ಲಡುಲ್ಲೆ ಹೇಮಂತ್ ಪನೊಂದುಲ್ಲೇರು ಸಿಸ್ ಪನೊಂದುಲ್ಲೇರು ಅಂದಿಗೆ ಶಾಂತಿಸ್ ನಿಮಗೆ ಸಪೋರ್ಟ್ ಚೆನ್ನಾಗಿದೆ ಪ್ರೀತಿಸ್, ಅದಕ್ಕೆ ಹೇಳಿದ್ದು ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಸೌಖ್ಯನಾ ಅಂತ ಕೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಅವರು ಬಂದರು. ಸುಬ್ರಹ್ಮಣ್ಯ ಅವರು ಭಾರಿ ಅಪರೂಪ, ಎಲ್ಲಿಗೆ ಹೋಗಿದ್ದೀರಾ ಸುಬ್ರಹ್ಮಣ್ಯ ಅವರೇ? ಗುಡ್ ಮಾರ್ನಿಂಗ್, ಓಂ ಗುರುಭ್ಯೋ ನಮಃ ಅಂತ ಹೇಳ್ತಾ ಇದ್ದಾರೆ. ಸುಬ್ರಹ್ಮಣ್ಯ ಅವರೇ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಚಾಂಡ ಅಂತ ಕೇಳ್ತಾರೆ. ಆಂಡ ಚಾಂಡ್ ನನಗೆ ಇಡ್ಲಿ 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 ಎಂಚಿನ ಹೊಸ ಚಾನಲ್ ಕರ್ಮ ಆಯ್ತಾ ಪನೊಂದುಲ್ಲೇರು ಅತ್ತು ಒಂದು ಚಾನಲ್ನೇ ನಮ್ಮ ಒಂದು ಮಲ್ಪೊಡಿ ಇತ್ತದಲ್ಲ ಒಂದಾತು ಜೊತೆ ಅವಿತ್ತು ಯಾರು ಕೊರಿಯಿರತ್ತೆ ಎರಡು ಆರು ತೂದು ಪನ್ಪೇರು ಚಾನಲ್ ಮಲ್ಪೇರು ಭಾರಿ ಬಂಗುಂಡಿ ಯಾಲ ಪನ್ಪಿನಿ ಭಾರಿ ಬಂಗೋಡ ಭಾರಿ ಬಂಗ ನನ್ನೊಂದು ಟೆನ್ಷನ್ ಏರಿಗೂ ಹೊರ್ದ ಇತ್ತಿನಾರು ಸರ್ತಾ ಆತೇರು ಅಂದಿಯೇ ಸರ್ತಾ ಆತೇರು ನಾನಾ ಬರ್ಸ ಬರು ಕಾಲಕ್ರಮೇಣ ಟೈಮ್ಗೆ ಬರ್ಸ ಬರಲ್ಲ ಯಾವುದೇ ಪಡ ಏಮಂತರ ಡಿ ಪಿ ಚೇಂಜ್ ಆತನತೆ ಅಂದೇ ಪ್ರೀತಿ ಸಿಸ್ ಬರೋದಿಲ್ಲೇರು ಶಾಂತ ಸಿಸ್ ಅಂತ ಹೇಳ್ತಂದಿಲ್ಲೇರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಶಾಂತ ಅಂತ ಹೇಳ್ತಾ ಇದ್ದಾರೆ. ಕೇರಳ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ನಮ್ಮ ಶ್ರೀಧರ್ इधर टांटो हाँ इधर टांटो देखो देखो इधर संपत ब्रो है इधर टांटो टांटो इतने ಎಂದಿರು ಬಂದೊಂದು ನಾನು ಪೂರ ಭಾಷೆ ಬರ್ಬಿಡಕ್ಕೆ ಗೊತ್ತುಜ್ಜಿ. ಹಾಯ್ ಕೇರಳ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್ ಬ್ರೋ. ಹಾಯ್ ಕೇರಳ ಸಿಸ್ ಅಂತ ಹೇಳ್ತಾರೆ ಶಾಂತ ಸಿಸ್ ಮಲ್ದೆ ಸಿಸ್ ಅಂದ್ ಮಲ್ಪೆ ಆರು ಪನ್ಪೇರು ಅವೇ. ಹಾಯ್ ಶ್ರೀ ಪನೊಂದುಲ್ಲೇರು ದುರ್ಗಾ ಅಕ್ಕನ ಮೆಸೇಜ್ ಲೇಟ್ ಪನ್ಪು ನಂದು ದಾದ ಅಲ್ಪುನು ಏಮಂತ ಒಂಜಿ ಬಾ ಇಪ್ಪುನು ಐಟೆ ಪನೋಡತ ಏಸ್ ಉಡುಪಿ ಅವ್ರು ಬಂದ್ರೆ. ಹಾಯ್ ಉಡುಪಿ ಎಂಚೊಲ್ಲರಿಯೇ ಚಾಪರ್ಯರ ತಿಂಡರ ವೈರಲ್ ಲೈವ್ ಒತ್ತಲ ಲೈವ್ ವೈರಲ್ ಉಂಡ ಇತ್ತಲ್ಲ ನೀರಿನ ಲೈವ್ ತಿಕ್ಕ ನೀರ ಮೆಸೇಜ್ ಒಂದೇ ಬರ್ಪುಜಿಗೆ ನೋಟಿಫಿಕೇಶನ್ ತಾಂಡ್ ಬಾ ತಾಂಡ್ ಕಂಗ್ರಾಟ್ಸ್ ಇರುತ್ತೆ ಕಲ್. ಥ್ಯಾಂಕ್ ಯು ಉಡುಪಿ, ಥ್ಯಾಂಕ್ ಯು ಸೋ ಮಚ್. ಆಫ್ ಮೋನ್ ಆತೀನಿ ನನ್ನ ಫುಲ್ ಮೋನೋಗ ನಿಂಗೆಲ್ಲ ಸಪೋರ್ಟ್ ಬೋಡು ಏಡ ಪಾತೀರ್ನು ದುರ್ಗಾಕ ಏಡ ಪಾತೀರ್ನು ಮನೆ ಎಂಡನೆ ಮಾರ್ರೆ ಯಾನೇ ಇತ್ತೆ ಮೂಲ್ಕೊಳ್ತೀನಿ ಓಸ್ಟ್ ಅದು ಯಾನೇ ಉಲ್ಲೆತ್ತೆ ತಾಂಟ್ ಬಾ ತಾಂಟ್ ಅಂತ ಕೇರಳ ಸಿಸ್ ಅಂತ ಹೇಳಿದ್ರೆ ಶ್ರೀಧರ್ ಸಪೋರ್ಟಲ್ಲಿದ್ದಾರೆ. ಆಯ್ತಲ್ಲ ಇವಡು ಕೆಲೆಂಜಿ ರಾಪುಡು ಬೊಕ್ಕ ಬಾ ಆಯ್ತಲ್ಲ ಇವಡೆ ಕೆಲೆಂಜಿ ರಾಪುಂಡು ಬೊಕ್ಕ ಬೇತೆಕ್ಲೆಗೆ ದಾದನ ಪನ್ಪುನು ಮಂಗೆ ಬನಗಳಿಗೆ ಏರಿ ಶಾಂತ ಸಿಸ್ ಇತ್ತೆ ಗೊತ್ತಾಂಡು ದುರ್ಗಕ್ಕ ಗ್ಯಾನ್ ಉಲ್ಲೆ ನಂದು ಏಮಂತ ಈರೊಂದು ಕಮೆಂಟ್ ಮಾಡೋಡು ದಿನೋಲ ಬರ್ತದೆ ಇಂಕ ಅಪ್ಪಾಗ ಈರುಲ್ಲ ಅಂತ ಗೊತ್ತಾಗ ನೀವು ಸ್ವೀಟ್ ಕೊಡಿಸಲ್ಲ ಅಂತ ನೀವು ಸ್ವೀಟ್ ಕೊಡಿಸಿಲ್ಲ ಅಂತ ಅವರ ಮೇಲೆ ಇದ್ದಾರೆ ಯಾರು ಅದು 11 ಜನವ ಹೌದೌದು ಇಲ್ಲ ಮನಸ್ಸು ಖಂಡಿತ ಕೊಡುವ ನೀವು ಸಿಗುವಾಗ ಖಂಡಿತ ಕೊಡುವ ಸ್ವೀಟ್ ಅಲ್ಲ ನಿಮಗೆ ಖಂಡಿತ ಕೊಡುವ. ನಮ್ದು ಇಲ್ಲಿ ತುಂಬ ಒಳ್ಳೊಳ್ಳೆ ಸ್ವೀಟ್ ಎಲ್ಲ ಉಂಟು ನಮ್ಮ ಊರಲ್ಲಿ ಕೊಡುವ. ಫಾರಿನ್ಗೆ ಯಾಕೆ ಅಂತ ಹೋಗಿ ಬರಲಿ ಸಾಗರ್ ಅವರೇ. ಸಂಪತ್ ಫಾರಿನ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರಲ್ಲ ಹೋಗಿ ಬರಲಿ ನಮಗೆಲ್ಲ ತರುವುದಾದ್ರೆ ತರಲಿ ಅಲ್ಲಿದ್ದ. ಶ್ರೀಧರ್ ಕೂಡ ಸಪೋರ್ಟಲ್ಲಿದ್ದಾರೆ. ಇರೇಗ ಕಾಸು ಬರ ಶುರುವಾಂಡ ಹೆಂಗೆ 1 ಕೋಟಿ ಕೊರಲೆ ಅವೆ ಬಂಗಾಡು ಕಾಸು ಬರ್ರೆ ಓಲ್ ಶುರು ಆತೀನಿ ನಲ್ಲ ಹಾಫ್ ಮೋನ್ ಆತಿನ ಆತರ ಫುಲ್ ಮೋನ್ ಅವಡು ಡಾಲರ್ ಕಂಪ್ಲೀಟ್ ಅವಡು ಓಲ್ ಕಾಸು ಬರ್ಬಿಡಿತ್ತೆ ನಲ್ಲ 7 ವರ್ಷ ಬೇರೆ ಗೊತ್ತು ಡಾಲರ್ ಕಂಪ್ಲೀಟ್ ಮಾಡ್ಬಿಡ ಭಾರಿ ಕಷ್ಟಗೆ ನಮ್ಮ ಪನ್ಪಿನಿ ನಮ್ಮ ಒಂದು ವಿಡಿಯೋ ವೈರಲ್ ಆವಡತ್ತೆ ಓಲುಂಡು ವಿಡಿಯೋ ವೈರಲ್ ಆಪುಜಿ ಬಸ್ ವಾವ್ ಪ್ರೀತಿ ಸಾವಾವ್ ತಾಂಟ್ ಬನೊಂದುಳ್ಳಿ ಈ ನೋಡಿ 27 ನಾಟಕ ಉಂಡಿಯೇ ಎನ್ನ ಊರುಡ 27 ನಾಟಕ ಎಂಕಲ್ಪ ನಾಟಕ ಪೂಜೆ ಪೂರ ಒಂದೇ ಜಾತ್ರೆ ವೆಜಿಟೇರಿಯನ್ ಶುದ್ಧ ಸಸ್ಯಾಹಾರಿ. ಹೌದಾ ನೀವು ವೆಜಿಟೇರಿಯನಾ? ಓಕೆ ಓಕೆ. ಹಾಯ್ ಲಕ್ಕಿ ಅಂತ ಹೇಳಿದೆ ಪ್ರೀತಿಸ್. ಸಾಗರ್ ತಾಂಟ್ ಮತ್ತೆ ಲೈವ್ ಬಿಟ್ಟು ಓಡು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಅದೇ ಉಡುಪಿಯವರು ಹಾಯ್ ಪ್ರೀತಿ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಸಪೋರ್ಟಲ್ಲಿದ್ದಾರೆ. ಆಯಿತು ಸಿಸ್ ಅಂತ ಹೇಳ್ತಾರೆ ಸುಬ್ರಹ್ಮಣ್ಯ ಅವರು. ಪ್ರೀತಿ ದಾನೆ ಲೈವ್ ಮಲ್ಪುಜೇರಿತ್ತೆ ಸಪೋರ್ಟು ಅಂತ ಹೇಳ್ತಾ ಇದ್ದಾರೆ ಶ್ರೀಧರ್. ಎರೆಗ್ ತಾಂಟುನು ಮಾರೆ ಎರೆಗ್ಲ ಅವು ತಾಂಟಿಲೆ ಎಂಕ್ ದಾಲಿಜ್ಜಿ ಆಡ ಗಲಾಟೆ ಬಿಡ್ಚಿ ಕಾಲಿಂದ ಮೆಲ್ಲ ತಾಂಟಿಲೆ ಅವು ಸೂಪರ್ ಸಪೋರ್ಟಲ್ಲಿದ್ದಾರೆ ಮನಶ್ರೀ ಅವರು. ಆಯ್ನ ಚಾನಲ್ ಫಸ್ಟ್ ಇಂಪ್ರೂವ್ ಮಲ್ಪರೆ ಪಲ್ಲೆ ಬೊಕ್ಕ ತೆಕ್ಲಿಗೆ ಪಂಡ್ರೆ ಪಲ್ಲೆ ಬನೋದಿಲ್ಲಿರು ನೋಡಿ ಸಂಪತ್ತಣ್ಣ ಓ ಸಾಗರ್ ಅವರು ಫೋಟೋ ಹಾಕಿದ್ರು ನೋಡಿ ಚಂದ ಕಾಣ್ತಾರೆ ಮಾರ್ರೆ ನನಗೆ ಕಾಣೋದಿಲ್ಲ ಮಾತ್ರ ದೂರದಲ್ಲಿ ಚಂದ ಇದ್ದಾರೆ ಅಲ್ವಾ ಪಿಕ್ಚರ್ದವ್ರದ್ದೆಲ್ಲ ಆಗಿದ್ದಲ್ಲ ಚೂರು ಪ್ರಾಬ್ಲಮ್ ಇತ್ತು ಲಕ್ಕಿ ಮೋನೋಡು ಬನೋದಿಲ್ಲಿರು ಸೂಪರ್ ಸಪೋರ್ಟಲ್ಲಿದ್ದಾರೆ. ತಾಂಟ್ ಅಂತ ಹೇಳಿದ್ರೆ ಸೂಪರ್ ಸಪೋರ್ಟಲ್ಲಿ ಅವು ದಾನೆ ಪ್ರೀತಿ ಬನೋದಿಲ್ಲೇರು
ಅಯ್ಯೋ ದೇವ ಸಾಗರ್ ಫಾರಿನ್ ಡಿಪ್ನ ಅಂದು ಸಂಪು ಸಾಗರ್ ಫಾರಿನ್ ಡಿಪ್ ನೀರು ಬೋದ್ವಲೆ ಅಡೆಗೆ ಪೋನಾಗ ಸಾಗರ್ ಅಡೆಲ್ಲ ಬೋದ್ವಲೆ. ಕೇರಳ ಸಿಸಿ ಏನು ತಿಂಡಿ ಅಂತ ಕೇಳ್ತಾ ಇದ್ದಾರೆ. ಸಂಪತ್ ಅವ್ರ ಸಪೋರ್ಟಲ್ಲಿದ್ದಾರೆ. ಸಂಗೀತ ಸಿಸ್ ಅವು ಫುಲ್ಲು ವಾಚ್ಡ್ ಆವಿ ನವೀನ್ ಓಕೆ ಬಕ್ಕ ಡಿಲೀಟ್ ಮಲ್ಪೆ ನಾವೇ ಬಕ್ಕವೇನು ದೆಪ್ಪೆ ಹಾಂ ಓಕೆ. ಹೇಮಂತ್ ಅವರು ಬಾಯಿ ಅಂತ ಹೇಳ್ತಾ ಇದ್ದಾರೆ. ದಾದಾ ಪ್ರಾಬ್ಲಮ್ ಆಂಡ್ಪನದುಲ್ಲೇರು. ರೌಡಿ ಬೇಬಿ ಏನು ತಿಂಡಿ? ಯಾರು ರೌಡಿ ಬೇಬಿ? ಈ ರೌಡಿ ಬೇಬಿ ಯಾರಿದ್ದಾರೆ? DP ಬತ್ತಂಡು ತಾಂಟು ನಂದಂದು ಬತ್ತಂಡು ಅವು ಪಿಕ್ಚರ್ ದತ್ತತೆ ಯಾರನೇನಾ ದಾದನ ಕರ್ಮಲಕ್ಕಿ 2 ಸಲ ಅಪ್ಲೈ ಮಾಡ್ತಾರೆ. 2 ಸಲ ಸರಿ ಆಯ್ಜಿ ಫಾರಿನ್ ಅಲ್ಲ ಮಾರೆ ನನ್ನ ಆಫೀಸ್ ಅದು, ನೀವು ಹೋದ್ರೆ ನನ್ನ ಕರೆಸಿ ಅಂತೇಳಿ ಆರ್ನ ಆಫೀಸ್ಗೆ ಬೇರೆ ಫಾರಿನ್ ಲೆಕ್ಕ ತೋದಿನಿ. ಫಾರಿನ್ ನವೀನ್ ರೌಲ್ಲೇರು ಫಾರಿನ್ ಲೆಕ್ಕ ಉಳ್ಳೇರು ಸಾಗರ್ ಅಂದೇ. ಹಾಂ ಮತ್ತೆ ನೋಡ್ತೇನೆ ಸಾಗರ, ನೀವೊಂದು ನನ್ನ ವೀಡಿಯೋಗೊಂದು ಕಮೆಂಟ್ ಹಾಕಿ ಫಾರಿನ್ ಥರ ಇದ್ದೀರಂತೆ ನೀವು. ಹೇಮಂತ್ ದಾದ ತಿಂಡಿ ಬರೀ ಲೈಕ್ ಕೊಡಿ ಅಂತೇಳಿ. ಅನ್ನ ಟೊಮೆಟೊ ಗೊಜ್ಜು ಅಂತೇಳಿ, ಅನ್ನ ಮತ್ತು ಟೊಮೆಟೊ ಗೊಜ್ಜು ಊಟ ಮಾಡಿದ್ದೀರಾ? ದಾದ ಪ್ರಾಬ್ಲಮ್ ಒಂದು ಚೆಕ್ ಮಲ್ಪಲೆ ಪ್ರೀತಿ. ಸೋಲೋ ಬಂದಿಲ್ವ ಅಂತ ಹೇಳ್ತಾ ಇದ್ದಾರೆ. ದೋಸೆ ಅಂತ ಹೇಳ್ತಾ ಇದ್ದಾರೆ. ಸೋಲೋ ಬಂದಿಲ್ಲ ಇವತ್ತು. ಸೋಲೋ ಬರಲಿಲ್ಲ, ಮಿಂಚು ಬರಲಿಲ್ಲ. ಬ್ಯುಸಿ ಇರಬೇಕು, ಕೆಲಸ ಇರ್ತದಲ್ಲ ಒಮ್ಮೊಮ್ಮೆ. ಓಕೆ ಕೇರಳ ಸಿಸ್, ನನ್ನದು ರೈಸ್ ಬಾತ್ ಕೇರಳ ಸಿಸ್. AS ದಾದಾಂಡ್ AS ಬಂದಿಲ್ಲ ಕೇರಳ ಸಿಸ್ ಅಂತ. ಇದು ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಆವು ಲಕ್ಕಿ ಅಂತ ಹೇಳ್ತಾರೆ. ಸೋಲೋ ಬ್ಯುಸಿ ಕೇರಳ ಸಿಸ್ ಪನೊಂದುಲ್ಲೇರು ಎಂಕ್ 2 ಸಾವಿರ ಕೊರಲೆ ಯಾವ ಖರ್ಚಿಗೆ ಯಾವ 2 ಸಾವಿರ ಯಾವ ಸಂಪು ಹೆಚ್ಚು ಆಯ್ಜ 2 ಸಾವಿರ ಅದು ಕಮ್ಮಿ ಆಯ್ಜ ಕಮ್ಮಿ ಆಂಡ್ ತೋಜೋಡು ಸಂಪು 2 ಸಾವಿರ ಕಮ್ಮಿ ಆಂಡು ಇರೆಗ್ ಲಕ್ಕಿ ಟೀಚರ್ ಎಂಚ ಉಳ್ಳಾರು ಪನೊಂದುಲ್ಲೇರು ಟೀಚರ್ ಎಂಚೋಲೆ ನಂದಿ ಲಕ್ಕಿ ನಾ ಟೀಚರ್ ಎಂಚೋರು ಗುಲಾಬಿ ಟೀಚರ್ ಯಾನ್ ಪಾಸ್ಬುಕ್ ಖಾಲಿ ದೀಪೆ ಬೇಗ ಪಾಡ್ಲೆ ಒಂಜಿಗಳು ಅನ್ನಂದು ಪಾಡ್ಗ ಎಂಕೆ 2 ಮುಕ್ಕಾಲು ಬೈಜ್ಜಿ ಸೂಪರ್ ಸಪೋರ್ಟಲ್ಲಿದ್ದಾರೆ ಕಿರಣ್ ಬ್ರೋ ಎಂಚೊಲ್ಲರಿಯೇ ರಘು ಮಾಸ್ಟರ್ ಪ್ರಸನ್ನ ಸ್ಥಿತಿ ಬೈಲೂರ್ದ ಅಂದೆ ಹೆಂಗೆ ಗೊತ್ತುಜ್ಜಿ ಓಲೊಂದು ಮಸ್ತ್ ಪಣ ಕೆಲವು ಬ್ಲಾಕ್ ಪೂರ ಕೆಲವು ಉಂಡತೆ ಮುಲ್ಪ ಒಲ್ಪ ಅಂದು ಗೊತ್ತುಜ್ಜಿ ಹೆಂಗೆ ದೂರ ಆಪುಣ ಅಂದವು. ಓಕೆ ಬಾಯ್ ದುರ್ಗಾ, ಬಾಯ್ ಶ್ರೀಧರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈವ್ 12 ಗಂಟೆಗೆಲ್ಲ ಪ್ರೀತಿ ಫುಲ್ ಬಿಸಿ. ಯಾನ್ ಟೀಚರ್ ಒಲ್ಪ ಉಳ್ಳೇರದ ಅನ್ನೈತಿ ಅಂದ ಇತ್ತೆ ಉಂದತಿ ಸೀಸನ್ ಅಂತ. ನಾನು ಸಪುರ ಮಾರೆ ತಾಂಟಲಿಕ್ಕೆ ಆಗಲ್ಲ ಒರ್ಚಿಗೆ. ನೀವು ಸಪುರ ಆದರೆ ತಾಂಟ್ಬೇಡಿ, ನೀವು ಅಲ್ಲಿಯೇ ಕುರ್ಸಲ್ಲಿಯೇ ಕೂತ್ಕೊಳ್ಳಿ. ಸಪುರ ಆದರೆ ತಾಂಟ್ಬೇಡಿ. ಇದು ಸಂಪು ಸ್ವಲ್ಪ ತೋರ ಇದ್ದಾರೆ, ತಾಂಟಿಗೆ ಆಗ್ಲಿಕ್ಕಿಲ್ಲ ನಿಮಗೆ. ಕೇರಳ ಸಿಸ್ ಬಾಯ್ ಅಂತ ಹೇಳ್ತಾರೆ. ಬಾಯ್ ಶ್ರೀಧರ್ ಬ್ರೋ, ಲಕ್ಕಿ ಅಂಚ ಪ್ರಾಬ್ಲಮ್ ಇಪ್ಪನಾಗ ಲೈವ್ ವಿಡಿಯೋ ಪಾಡ್ರೆ ಇಜ್ಜಿಗೆ ನನ್ನ ವಿಡಿಯೋ ಪಾಡ್ರೆ ಇಜ್ಜಿ ತೋಜೋಡು. ಫಾರಿನ್ ತಾಂಟಾವು ಒಂದು ತಜ್ಜಿಗೆ ಇಕ್ಕಿ ಸಪುರ ಉಂಟಿಗೆ ಅವು ನನಗೆ ಗಿಫ್ಟ್ ಕೊಟ್ಟರೆ ನಾನು ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತೇನೆ. ನೋಡಿ ಉಡುಪಿಗೆ ಯಾರೆಲ್ಲ ಗಿಫ್ಟ್ ಕೊಡಲಿಲ್ಲ ಕೊಟ್ಟು ಬಿಡಿ ಆಯ್ತು ಒಮ್ಮೆ. ದುರ್ಗಕ್ಕ ಬೇತೆ ಏನಲ್ಲ ವೈರಲ್ ಆಯ್ನ ವೀಡಿಯೋಸು ಕಂಡಲಿ ನ ಡೋಲರ್ ಅಂಚ ಎಂಚ ಕಂಡು ನೀ ಕೇಶವ್ ಬ್ರೋ ಅಂಚ ನೀನು ಕಂಡು ತಿನ್ನ ಇದು ಬರ್ತು ಮಾತಿರಲ್ಲ ಆತು ಓಡಿ ಕಂಡುನು ಹೌದಾದ ಕಂಡರೆ ಅಯ್ಯೋ ದೇವ್ರು. ಲಕ್ಕಿ ಅಂತ ಲಾಗ್ತಾ ಇದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ತಾಂಟ್ ಅಂತ ಹೇಳ್ತಿದ್ದಾರೆ, ಮನಸ್ಸುಗಳು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶರಣ್ ಅವ್ರು ಬಂದರು, ಹಾಯ್ ಅತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶರಣ್ ಅವರು, ಹೇಗಿದ್ದೀರಾ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ನನ್ನ ಕರೆಸಿ ಸಂಪತ್ತಣ್ಣ ಅಂತ ಹೇಳ್ತಾ ಇದ್ದಾರೆ. ನನ್ನ ಅತ್ತೆ ಅಂತ ಕರೀದು ಒಂದು TV 17 ಅವರು ಕರೀತಾರೆ ಅತ್ತೆ ಅಂತ, ಮತ್ತೆ ಯಾರು ಕರೀದಿಲ್ಲ ಮಾರೆ. ನೀವು TV 17 ಶರಣ್ ಅವರೇ ನನ್ನ ಕರೆಸಿ ಸಂಪತ್ತಣ್ಣ ಅಂತ ಹೇಳ್ತಾರೆ. ಕೇರಳ ಸಿಸ್ ಅವರು ದುರ್ಗಾ ಸಿಸ್ ರೌಡ್ ಕೇರಳ ಸಿಸ್ಗೆ ಹೇಳುದಾ? ಓಕೆ ಯಾವುದು ಫಾರಿನ್ ತಾಂಟ್ ಯಾವುದು ಅಂತ ಗೊತ್ತಿಲ್ಲವಾ? ಶಾಂತ ಅಂತ ಹೇಳ್ತಾ ಇದ್ದಾರೆ. ಮನಶ್ರೀ ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿಸ್ ಬೊಕ್ಕ ವಿಶೇಷಕ್ಕೆ ಶಾಂತಿ ಸಿಸ್ ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಎಫ್ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಟಿಫಿನ್ ಸ್ಪೆಷಲ್ ಎಂತ ಅವರಿಗೆ ಪೂರಿ ಹಾಯ್ ಕಿರಣ್ ಬ್ರೋ ಅಂತ ಇದ್ದ ಆಲ ಇಜ್ಜಿ ಶಾಂತ ಸಿಸ್ ಬನ್ನೊಂದಲ್ಲಿ ಎಂಕ್ ಫೋಟೋ ಎಡಿಟ್ ಲೆಕ್ಕ ತೋಜುಂಡು. ಅದು ಫೋಟೋ ಎಡಿಟ್ ಆಗಿ ಕಾಣ್ತದಂತೆ ಅವರಿಗೆ, ಅವರ ಕಣ್ಣಿಗೆ ಸಂಪತ್ತು ಅವರದು. ಬಾಯಿ ಬನದಲ್ಲಿ ಮತ್ತು ಬಾಯಿ ಹೇಮಂತ್, ನನಗೆ ಬರಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿ ಕೊಡಬೇಕಷ್ಟೇ. ಎಲ್ಲಿಗೆ ಬರಲಿಕ್ಕೆ ಮನಸ್ಸುಂಟು? ಎಸ್ ಸೋಲು ಅಣ್ಣ ಅಂತ ಹೇಳ್ತಾ ಇದ್ದಾರೆ. ಸೋಲು ಬರ್ತನೆ
ಸೋಲು ಬತ್ತೇರಾ? ಎಲ್ಲಿ ಸೋಲು ಅಂದಿ ಶಾನ್ಸಿ? ಸೋಲು ಬತ್ತೇರಾ? ಎಂಕ್ ಮೆಸೇಜ್ ಶೋ ಅಪ್ಪುಜಿ ತಾನೇ ಶೋ ಅಪ್ಪುಜಿ. ಎಲ್ಲಿ ಸೋಲೋವಾ? ನನಗೆ ಶೋ ಆಗೋದಿಲ್ಲ ಮೆಸೇಜ್ ಸೋಲೋದು ಅಂದೆ ಸೋಲು ಬತ್ತೇರಾ ಶಾನ್ಸಿಸ್? ಎನ್ನ ಮೆಸೇಜ್ ಟ್ರಕ್ಕಾಂಡು ಎಡಿಟಿಂಗ್ ಸಾಗರ್ ಮನದಲ್ಲಿ ಯೂಟ್ಯೂಬ್ ಲೈವ್ ಮಾಡಲ್ ಮಾರ್ರೆ. ಲೈವ್ ಮಾಡ್ತೀರಲ್ಲ ನೀವು? ಹೊರ ತಿರ್ಚು ಬರ್ಪಾರೆ ಪಾಡ್ ದೀನಿ ತಾಂಟ್ ಎರೇನು ಎಡಿಟ್ ಮಾಡ್ತೆ ಪಾಡ್ದೀನಿ ತಾಂಟ್. ಹೌದು ತಾಂಟ್ ಯಾರನ್ನು ಎಡಿಟ್ ಮಾಡಿ ಹಾಕಿದ್ದ? ನನಗೆಲ್ಲ ನೆರ್ಚಂಡೆ ಯಾವ ಎಡಿಟಿಂಗ್ ಸಾಗರ ಯೂಟ್ಯೂಬ್ ಲೈವ್ ಮಾಡಲ್ ಮಾರ್. ಯೂಟ್ಯೂಬ್ ಲೈವ್ ಮಲ್ತೊಂದಿಲ್ಲಲ್ಲ ಇರು ಉಡುಪಿ ಮಲ್ತೊಂದು ಇಜ್ಜಾರ ಎಂಕ್ ಮಾತ್ರ ತಿಕ್ಕೊಂದು ಇಜ್ಜಿರ್ನ ಲೈವ್ ತಿಕ್ಕಂಡ ಮಾತ್ರ ಇತ್ತೊಂಚೂರು ಪುರ್ಸೋತಲು ಇಜ್ಜಿ ಮಾರ್ರೆ ಬರ್ರೆ ಇಂಕ್ ಬತ್ತಿನ ಕಲ್ಲನೆ ಇಂಕ್ ಪೋರ ಒಂದು ಇಜ್ಜಿ ಕೋಡೆ ನಿಜ ತಾಂಟೊಂದುಲ್ಲೇರು ದಾಲ ಆತಜ್ಜಿರಲ್ಲ ಎಡಿಟಿಂಗ್ ಚೂರು ಪೊರ್ಲು ಮಾಡಿದ್ದು ಫೋಟೋ ಪೊರ್ಲು ಮಾಡಿದ್ದು ಅದು ಫಿಲ್ಟರ್ ಮಾಡಿದ್ದವರು ಅಲ್ವಾ. ಎಂಕ್ ತಿನ್ಪಿನಿ ಯೋಗ ಇಜ್ಜೆ ಶಾಂತ ಸಿಸ್ ದಾದ ಕುದಿನ ಕಿರಣ್ ಬ್ರೋ ಈರ್ ಮನ್ಪಾರಿ ಯಾನ್ಲ ಕೋರಿ ಪುರ ತಿನ್ನೋದು ಯಾನ್ಲ ಒಂಜರ ತಿಂಗಳು ಕೋರಿ ಪುರ ತಿನ್ನೊಂದು ಇಜ್ಜಿ ಎಂಕಲ ಒಂಚೂರು ದಾಲ ಪ್ರಾಬ್ಲಮ್ ಉಂಡು ಅಂಚ ತಿನ್ನೊಂದು ಇಜ್ಜಿ ಯಾನ್ಲ ಗೊತ್ತುಂಡೆ ಎಂಕ್ ಕಪ್ಪರೊಟ್ಟಿ ಕಿರಣ್ ಬ್ರೋ ಪನದಲ್ಲೇರು. ಹಾಯ್ ದುರ್ಗಕ್ಕ ಪನದು ನನ್ನದೇ ಮಾರ ಅಂತೇಳಿ ಇನ್ನೊಂದು ಹಾಕ್ತೇನೆ ನೋಡಿ. ತಂದು ಹಾಕಬೇಡಿಯಾ ನಿಮ್ಮದೇ ಹಾಕಿ ಓನ್ ಹಾಕಿ ಎಂಕ್ ತಾಂಟೊಡ್ಚಿ ಆನ್ ಸಪೂರ ಮುದ್ದೆ ಅಂದ್ ಪಾಪ ಸಂಪು ಸಪುರ ಉಂಡು ಆಯ್ತು ತಾಂಟೊಚ್ಚಿ. ಹಾಯ್ ಜಗ್ಗಣ್ಣ ಪನದುಲ್ಲೇರು ಜಗಣ್ಣ ಚಾಪರಿಯರ ತಿಂಡರ ದಾದ ತಿಂಡಿ ಜಗಣ್ಣ. ಹಾಯ್ ಪ್ರೀತಿ ಟೆಸ್ಟ್ ಪೋಲೆ ಸಿಸ್ಸುವರ ಇಜ್ಜಿ ಅವು ಪಣ ವೆಯ್ಟ್ ಚೂರು ಜಾಸ್ತಿ ಉಂಡತೆ ಚೊಂತೆ ಚೂರು ಕೋರಿ ಒಂಜರ ತಿಂಗಳಾಂಡು ಮೀನು ತಿನ್ಪೆ ಕೋರಿ ಮಾತ್ರ ಅವು ಕಾರ್ ಪುರದಲ್ಲಿ ಬೇನೆಲ್ಲ ಹಾಕೊಂಡತೆ ಅವು ವೆಯ್ಟ್ ಜಾಸ್ತಿ ಬೂಡ್ದು ಕಾರ್ ಪುರ ಬೇನೆಲ್ಲ ಹಾಕೊಂಡು ನಮ್ಮ ಅಂಚ. ಹಾಯ್ ಜಗಣ ಪನದೊಲ್ಲೇರು ಹಾಯ್ ಸಿಸ್ ಪನದೊಲ್ಲೇರು ಹಾಯ್ ಈರು ವಾ ವೆಯ್ಟ್ ಉಳ್ಳಾರಿ ಅಪ್ಪ ಸಂಪು ವಾ ವೆಯ್ಟ್ ಉಳ್ಳಾರಿ ಈರು ಯಾಕೆ ಡೌಟ್ ಉಂಟಕ್ಕಿರೋದಿಲ್ಲ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಸಿಸ್ ವೆಲ್ಕಮ್ ಚಾಪರಿಯರ ತಿಂಡರ ದಾದ ತಿಂಡಿ. ಹಾಯ್ ಜ್ಯೋತಿಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರೆ ಹಾಯ್ ಕೇರಳ ಕುಟ್ಟಿ ಅಂತ ಹೇಳ್ತಾ ಇದ್ದಾರೆ. ಜಗ್ಗಲ ಚಾಪರಿಯರ ಪರಿಯ ಎಂಕಿ ಇಡ್ಲಿ ಇರೆಗ್ ದಾದೆ ತಾಂಟ್ ಹೀರೋ ಅಂತ ಹೇಳ್ತಾ ಇದ್ದಾರೆ. ತಾಂಟಿರೋ ಎಲ್ಲ ಸೇರಿ ತಾಂಟಿರೋ ಹೃದಯವೇ ಶಿವ ಅವರು ಬಂದರು. ಹಾಯ್ ಶಿವ ಅವರೇ ನಮಸ್ತೆ ಕರ್ನಾಟಕ ಅಂತ ಹೇಳಿದ್ರೆ ನಮಸ್ತೆ ಶಿವ ಅವರೇ ಕಾಫಿ ಆಯಿತಾ ಟೀ ಆಯಿತಾ ತಿಂಡಿ ಆಯಿತಾ ಎಂತ ತಿಂಡಿ? ಚಾನ್ಸಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಚಿತ್ರಾನ್ನ ಅಂತ ಹೇಳಿದೆ ಎಂಗೆ ಚಿತ್ರಾನ್ನ ಮನದಲ್ಲಿ ಅಂದೆ ಓಕೆ ಬೇಲೆ ಉಂಡು ಬಾಯ್ ಆವಿಯ ಪ್ರೀತಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಪೋರ್ಟ್ ಕೊಡ್ನೆಗೆ ಥ್ಯಾಂಕ್ ಯು. ಚಾನ್ಸಸ್ ಸೂಪರ್ ಮಾಡಿದ್ರೆ ಶಿವ ಅವರೇ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬರ್ ಆಗಿ ಆಯಿತಾ ಮತ್ತು ಲೈವ್ಗೆ ಒಂದು ಲೈಕ್ ಕೊಡಿ ಆಯಿತಾ. ಯಾನ್ 92 ಗೇಜ್ ಒಳ್ಳೆ ಸಂಗತಿ ಸಿಸ್ ಈಗ 92 ಉಳ್ಳಾರಾ ಅಂದೆ ಕಿರಣ್ ಓಕೆ ಅಂಜೋಲು ಉಪ್ಪು ಇರು 92 ಉಪ್ಪು ಇರು ನೀರು ತಾಂಟು ಪಣದಲ್ಲಿ ಸಂಪತ್ ಅವರು ಜಗಣ್ಣ ಥ್ಯಾಂಕ್ ಯು ಜಗಣ್ಣ ಥ್ಯಾಂಕ್ ಯು ಜಗಣ್ಣ ಥ್ಯಾಂಕ್ ಯು ಸೋ ಮಚ್. ಸಾಗರ್ ಹಾಯ್ ಪಣದಲ್ಲಿ ಸಂಪತ್ ಪ್ರೀತಿ ಸಿಸ್ ಪೋಚಿ ಪಣದಲ್ಲಿ ಜಗಣ್ಣ ಚಾಪರಿಯರೇ ಬಾಯ್ ಅಂತ ಹೇಳಿದೆ ಬಾಯ್ ಕೇರಳ ಸಿಸ್ ಥ್ಯಾಂಕ್ ಯು ಸೋ ಮಚ್ ಕೇರಳ ಸಿಸ್. ಜ್ಯೋತಿ ಅಕ್ಕ ಹಾಯ್ ಪಣದಲ್ಲೇರು ಶಾನ್ಸಿಸ್ ಗುಡ್ ಮಾರ್ನಿಂಗ್ ಪಣದಲ್ಲೇರು ಬೇಲೆ ಉಂಡು ಸಂಪು ಓಕೆ ಪ್ರಿನ್ಸೆಸ್ ಈ 20 ಬಂತು ಜ್ಯೂಸ್ ಕುಡಿದು ಬನ್ನಿ ಆಯ್ತು 20ಗೆ ಜ್ಯೂಸ್ ಕುಡಿದು ಬರುವ. ನನಗೇನು ಇದು ಮನಸ್ಸಿಗೆ ಒಂದು ಸ್ವೀಟ್ ಕೊಡಿಸ್ಬೇಕಲ್ಲವಾ ಅದು ಬಾಕಿ ಉಂಟು. ನಾನೀಗ ಜ್ಯೂಸ್ ಕುಡಿದ್ರೆ ಹೇಗೆ ತಾಂಟು ಅಂತೆ ಕರ್ಬು ಜ್ಯೂಸ್ ಕುಡಿದು ಬನ್ನಿ. ಹೌದು ಕರ್ಬು ಜ್ಯೂಸ್ ಒಳ್ಳೇದಾಗ್ತದಿಲ್ಲ ಇದ್ದರೂ ಕೂಡ. ಸಂಡೇ ಎನ್ನ ಲೈವ್ ಮಾತೆಲ್ಲ ಜಾಯಿನ್ ಆಲೆ ಸಂಪು ಸಂಡೇ ಕ್ಯಾಟಿಗೆ ಆಂದೀಪೆ ಪನ್ಪೆ ಕೊರೋನಾ ನೋಟಿಫಿಕೇಶನ್ ದೀಪ
ಎಂಕ್ 150 kg ಆವೊಡಿಯ ಮಸ್ತ್ ಆಸೆ ಎಂಕ್ ಸಂಗೀತ ಏನಕ್ಕೆ 150 kg ಕಿರಣ್ ಬ್ರೋ ಮಾತೆ 50 kg ಆವಡೊಂದು ಕಾಪೇರು ಮೇರ್ 150 kgಗೆ ಸಾಗರ್ ನೀವು ನನ್ನ ಸಂಕಕ್ಕೆ ತಾಂಟು ಒಮ್ಮೆ ಸಂಪು ಯಾನು ಅವೇ ತುಪ್ಪಿನ ಸಂಪುಲ ಸಂಕದಾನೆ ವೈದ್ಯನಲ್ಲ ಅಂತ ಸೂಪರ್ ಸಪೋರ್ಟಲ್ಲಿದ್ದಾರೆ. ಸಂಪತ್ತನ್ನ ಕನೆಕ್ಟ್ ಆಗಿದೆ ನಿಮ್ಗೆ, ಚಾನ್ಸಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಜಗ್ಗಣ್ಣ ಆಡ ತಿಂಡಿಗೆ ಏನೊಂದು ಲೇರು ಜಗ್ಗಣ್ಣ ಈಗ ವೀಡಿಯೋ ಹೈಪ್ ದಾನೆ ಬರ್ಪುಜಿ ಜಗ್ಗಣ್ಣನ ಮುರನೆ ಮೂಜಿ ವೀಡಿಯೋಲ ತೂಯ ಹೈಪ್ ಇಜ್ಜಿ ಹೈಪ್ ಕೊರ್ರೆನೆ ಆಪುಜಿ ದಾಯಿ ಇನ್ನಿನ ವೀಡಿಯೋಡು ತುಯ್ಯ ಗಣಪತಿನ ವೀಡಿಯೋಡು ಹೈಪ್ ಇಜ್ಜಿ ಬಕ್ಕ ಒಂದು ಓಂ ನಮ ಶಿವಾಯದ ಮೃತ್ಯುಂಜಯ ಮಂತ್ರದ ಐಟ್ಲ ಇಜ್ಜಿ ಹೈಪ್ ಕೊರ್ರೆ. ಜ್ಯೋತಿ ಸಿಸ್ಟರ್ ಹೇಳೋ ನಮಸ್ತೆ, ಹೇಗಿದ್ದೀರಾ ನೀವು? ತಿಂಡಿ ಸೇಮಿಗೆ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿ ಸಿಸ್ಟರ್ ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಮ್ಮ ಕಿರಣ್ ಬ್ರೋ. ತಾಂಟ್ ನಿಮ್ಮನ್ನೊಮ್ಮೆ ನೋಡಬೇಕು, ಡಿ ಪಿ ಹಾಕಿ ಪಾಳ್ಳೆ ಸಂಪು ಪಾಳ್ಳೆ ಸಂಪು ಎಲ್ಲ ಹಾಕಿ. ಶಾಂತಕ್ಕ ಬಿಸಿ ಉಳ್ಳೇರು ಪನೊಂದುಲ್ಲೇರು ಸಂಪತ್. ಕಿರಣ್ ಬ್ರೋ ಹಾಯ್ ಪನೊಂದುಲ್ಲೇರು. ಓಕೆ ಮಾತಿರ್ಲ ಬಾಯ್ ಪನೊಂದುಲ್ಲೇರು ಪ್ರೀತಿ ಸಿಸ್ಟರ್ ಪ್ರೀತಿ ಅವು ಎಂಚ ತೋಜು ಲೈಫ್ ಪರ್ಪಸ್ ಎ ಐ ವಾಯ್ಸ್ ಗತೆ ಎ ಐ ವಾಯ್ಸ್ಗೆ ನಮ್ಗೆ ಐಪ್ ಪರ್ಪುಜ ಈರ ವಾಯ್ಸ ಬಾಡಲೆ ನನ್ನ ಏನು ಸೂಪರ್, ನಾನು ಒರಿಜಿನಲ್ ಅಂತ ಹೇಳ್ತಾ ಇದ್ದಾರೆ. ಜ್ಯೋತಿಸಿ ನಾನು ಒರಿಜಿನಲ್ ಸಂಪು ಇರು ಒರಿಜಿನಲ್ ನಾನು ಒರಿಜಿನಲ್ ಪೊಟ ಬಾಡಲೆ ಇರ ಚಳಿ ಎಂಚ ಉಂಡಿ ಶಾಂತ ಸಿಸ್ ಅರೆಗೆ ಮಸ್ತ್ ಚಳಿ ಉಪ್ಪಿ ಅಲ್ಪ. ಜಗುಬ್ರು ಹಾಯ್ ಅಂತ ಹೇಳ್ತದೆ. ದಾದ ಬೇಳೆ ಪ್ರೀತ ಪನದಿಲ್ಲ ಅದಕ್ಕೆ ಡಿ ಪಿ ಹಾಕಲ್ವಾ ಅಂತ. ಇಲ್ಲ ಮೊನ್ನೆ ಎಲ್ಲ ಹಾಕಿದ್ರು ಸಾಗರ್ ಅವರುಂಟಲ್ಲ ಫೇಸ್ ಲೈವ್ ಮಾಡ್ತಾರೆ ಸಂಪು ಮತ್ತು ಡಿ ಪಿ ಕೂಡ ಎನ್ನ ವಾಯ್ಸ್ ಖರಾಬ್ ಉಂಡು ಅತ್ತಿ ಜಗ್ಗಣ್ಣ ಮುರನಂಜಿ ದೇವಸ್ಥಾನದ ಕೊಂಚ ವಾಯ್ಸ್ ಪಾಡ್ದಾರೆ ಕೊಂಚೋನ ವಾಯ್ಸ್ ಅವು ಶೋಕುಂಡಿ ವಾಯ್ಸ್ ಅವು ಏರ್ನ ವಾಯ್ಸ್ ಪಾಡ್ದೀನಿ ಅವಳು ಆಯ್ಕೊಂಡು ವಾಯ್ಸ್ ಶೋಕ್ ಮನ್ಪಿರಾರು. ಹಾಯ್ ಜ್ಯೋತಿ ಅಕ್ಕ ಪನ್ನದಿಲ್ಲ ಸಾಕರ್ ಡಿ ಪಿ ಈರೇನಾ ಡಿ ಪಿ ಅಂದಿಗೆ ಯಾರಿಗೆ ಗುರ್ತೊಂಡೆ ಜ್ಯೋತಿಸ್ ಸಾಗರ್ನ ಗುರ್ತೊಂಡೆ ಆರೇ ತೋಜಿ ಸಂಗೀತ ಸಿಸ್ ಈರು 80 kg ಉಲ್ಲಾರ ಈರಾ ಒಳ್ಳೆ ಅಯ್ಯೋ ದೇವರ ಇತ್ತೆ ಈರೆಗೆ KG ದಾಯಿ ಯಾನು 150 kg ಉಲ್ಲೇ ಇದೇ ಕಿರಣ್ ಯಾನ್ 150 kg ಉಲ್ಲೆ ಐಕೊಂತ ಕಮ್ಮಿ ಮಲ್ಪೊಡತಿ ಅಂಚ ಎನ್ನ ಲೈವ್ಡು ಸಂಕ ಬೊಕ್ಕ ಕಾಡು ತೋಜಪ್ಪ ವ್ಯಾವಾವು ಸಂಪತ್ತನ್ನ ಅಲ್ಲ ತಾಂಟಿಗೆ ಏರಿತು ಅದ್ಯಾವುದು ತಾಂಟ್ ಮಾರೆ ಅವೆನ್ನ ಬೊಡಗಿನ ವಯಸ್ಸು ಶೋಕುಂಡಿಯೇ ಜಗಣ್ಣ ಬೊಡಗಿನ ವಯಸ್ಸು ಆನ ವಯಸ್ಸು ಶೋಕುಂಡು ತಾಂಟ್ ಪನದು ಇರೆಗ್ ದಾದಲ ಬೇಲೆ ಮಸ್ತ್ ಬೇಲೆ ಉಂಡು ಏಮಂತ ಈರು ಬತ್ತ ಮಲ್ಪೋರ ಒಂತೆ ಬೇಲೆ ಮಲ್ಪೋರ ಪಲ್ನಿ ಎಂಕ್ ಇತ್ತಿನದು ಬೇಲೆ ಎರೆಗ್ಲೆಜ್ಜಿ ಆತ ಬೇಲೆ ಎಂಕುಂಡು ಈರು ಮಲ್ಪೋರ ಪಲ್ನಿ ಒಂತ ಹೆಲ್ಪ್ ಮಲ್ಪೋರ ಬಾಜಂದೆಕ್ಕೆರೆ ಉಂಡು ನೆಲ ಒರೆಸರೆ ಉಂಡು ಕುಂಟಾಡ್ದೆರೆ ಉಂಡು ಮೀನು ಮಲ್ಪೆರೆ ಉಂಡು ಕಜಿಪ್ ಮಲ್ಪೆರೆ ಉಂಡು ಅಟಿಲ್ ಮಲ್ಪೆರೆ ಉಂಡು ಲಾಸ್ಟ್ ಒನಸ್ ಮಲ್ಪೆರೆ ಉಂಡು ಅವು ಯಾನೆ ಮಲ್ಪೆ ಒನಸ್ ಒಂಜಿ ಯಾನೆ ಮಲ್ಪೆ ಬಕಪುರ ಬೇಲೆ ಮಲ್ಪೋರ ಪಲ್ನಿ ಯಾನೆ ಜ್ಯೋತಿ ಅಕ್ಕ ಅವನದುಲ್ಲೇರು ಸಾಗರ್ ಗೊತ್ತುಂಡು ಬಟ್ ಅರೆನ ಡಿ ಪಿ ಇನ್ನಿ ತುಯ್ಯರೆ ಶೋಕುಲ್ಲೇರೆ ಯಾನು ಬರ್ಪುಜಿ ಪನ್ನದಲ್ಲೇರೆ ಎಂಕ ಅವು ಮಾತಾ ಆಪುಜಿ ಬಕದಾಯಿ ಕೇಳ್ನು ಬೇಲೆ ಇಜ್ಜ ಅಂದು ಬೇಲೆ ಮಸ್ತ್ ಉಂಡು ಏರ್ ಮಲ್ಪುನು ಸಾಗರ್ ಬರ್ಲುಲ್ಲೇ ಲವ್ ಮಲ್ಪೊಲಿ ಅದ ಇದೇನು ಹೆಚ್ಚಿನ ಲವ್ ಮಲ್ಪುಲಿ ಸಾಪು ಪ್ರೀತಿ ಸಿಸ್ಟರು ಓಲಾಡಿಯೋಕಿರೋದಲ್ಲಿ ಸಾಗರ್ ಸೂಪರ್ ಬಂದಿಲ್ಲ. ಸೋಲೋ ಬಂದರು ಯಾರೆಲ್ಲ ಕೇಳ್ತಾ ಇದ್ರು ಸೋಲೋ ನೋಡಿ ಸೋಲೋ ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ ಸೋಲೋ ಯಾನು ಇಲ್ಲಲ್ಲಿ ಬೇಲೆ ಮಲ್ಪುನೆ ನೀರವೇ ಬೇಲೆ ಮಲ್ಪದೇನೆ ಬಡ್ಡೆ ಆತಿ ನೀರು ಬೇಲೆ ಮಲ್ತಾಳೆ ಒಂತೆಲ್ಲ ಗೊತ್ತು ಪೂಜ ಪೊಂಜೊಲ್ಲ ಮಂಗ ಒಂದು ದಾಲ ಗೊತ್ತು ಜಿ ಕೇನು ನಿಕುಲ್ ದಾದ ಬೇಲೆ ಉಂಡು ಕೇನು ಬೇಲೆ ತುಂಡು ಗೊತ್ತುಂಡೆ ಬೇಲೆ ಪೂರ ಬುರ್ದಿಂಕುಲು ಬರ್ಪಿನ್ ಲೈವ್ ಪುಲು ಬಕ್ಕ ಲೈವ್ ಆಯ್ ಬಕ್ಕ ಅವಳು ಭಜಂದೆಕ್ಕೆರೆ ಉಂಡು ಒರೆಸೆರೆ ಉಂಡು ಅಟಿಲ್ ಮಲ್ಪೆರೆ ಉಂಡು ಬಕ್ಕ ಲಾಸ್ಟ್ ಗುಂಡ್ರೆಲ್ಲ ಉಂಡು ಇಂಕ್ಲಿ ನಾನು ಅವನಲ್ಲ ಸಂಪತ್ ಅನ್ನಂತೇನೆ ಅವನಲ್ಲ ಇವನಲ್ಲ ಸೋಲೋ ಅಣ್ಣ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಸೋಲೋ ಸೂಪರ್ ಸಪೋರ್ಟ್ ತಲೆ ತಿಂತಾರೆ ಲೈವಲ್ಲಿ ಪಣದಲ್ಲಿ ಯಾರು ತಲೆ ತಿನ್ನೋದು ಇಲ್ಲಿ ಯಾರು ಈ ಏಮಂತ ತಲೆ ತಿಂತಾರೆ ಇಲ್ಲದಿದ್ದರೆ ಕೂಡ ಅಮ್ಮ ನೆರ್ಪು ನಿಂಕ ತಿನ್ಪುನ
చెప్పునా బక అమ్మ నెరంద కులువేరా ఇది యా నెరొందిజ్జన ఉన్పిని తినిపిని చెప్పునా తేండ ಬೇಲೆ ಏರು ಮಲ್ಪುನು ಅಂತೆ ಬೇಲೆ ಕಲ್ಪೊಡು ಈಗ ಮದುವೆಕ ಬಂಗಾಪುಡು ಏಮಂತು ಅಂತೆ ಈ ಬೇಲೆ ಕಲ್ಪೊಡು ಆಪುನು ನೀವು ಅವಳ ಇಟ್ಸ್ ಓಕೆ ಏರಿಯೇ ಈ ಸಂಪುಣ ಎಂಚಿನ ಹೇಮಂತ್ ತೆಲ್ಪುನು ದಾಯಿ ತೆಲ್ಪುನು ಹೇಮಂತ್ ಅಮ್ಮ ನೆರ್ಲಕ್ಕೆ ಯಾಲ ನೆರ್ಪೆ ಬೇಲೆ ಮಲ್ತಜಿನ ಬೇಲೆ ಬಕ್ಕ ಮಲ್ಪುನು ದಾಯಿ ಬಕ್ಕ ಮಲ್ಪುನು ಉನ್ನಿ ಐತೆ ಉನ್ಪಿನ ಟೈಮಿಗೆ ಬರ್ಪು ಜರ ಅಮ್ಮ ಒನಸು ಬಾಡ್ಲೆ ಬಂದು ಅಮ್ಮ ಒನಸು ಬಾಡೋಣ ಅವಳರಿಗೆ ಏತ್ ಬೇಲೆ ಎಪ್ಪುನು ಗೊತ್ತುಂಡ ಹೇಗೆ ಬಂದರು ತಲೆ ತಿಂದು ಹಾಕಿದ್ದಾರೆ. ಹೌದೌದು ಅವು ಈನ ಕೆಬಿತಾ ಬ್ಯಾಗ್ಲಕ್ಕ ಉಂಡಿ ಸಂಗ ಅಂದು ಬ್ಯಾಗ್ ಇಜ್ಜಿನ ಪಕ್ಕ ನೆಟ್ಟಿದ್ದೀವಿ ನೀನು ಪೂರ ಕಂದದ್ದು ಯಾರು ಬ್ಯಾಗ್ ಎಂತುಕೊಂಡು ಪೂಜೆ ಒಂದೇನು ಬತ್ತ ಹೋಗ್ತೆ ಪಕ್ಕ ನೆಟ್ಟೆ ಇಂಚ ಮಾಡು ನಾನು ಹುಡುಗನನ್ನು ಪ್ರೀತಿ ಮಾಡಲ್ಲ ಅಂದೆ ಅದಕ್ಕೆ ನಾನು ಅವನಲ್ಲ ಅಂದೆ ಇಲ್ಲ ಹುಡುಗನನ್ನು ಬೇಡ ಪ್ರೀತಿ ಮಾಡೋದು ನನ್ನ ಹಿಂದೆ ಬೀಳ್ತಾರೆ ಅಂತ ಹೇಳಿದೆ ಸೋಲೋ ಅಂತ ಹೇಳಿದೆ ಸುರುಕು ಮೀಯರೆ ಕಲ್ಪೋಡು ಬೊಕ್ಕ ಮದಿಮೆ ಸಾಗರ್ ಡಿ ಪಿ ಇಯರ್ ಇಂಗ್ಲೀಷ್ ಬಾಯ್ అందుకే సాగర్ ఇంగ్లీష్ బాయ్ గారు అనిపేరు అందింది బక్క నమకు ఏది సత్తినేరే ಗೊತ್ತು ನೇಮ ಉಂಡ ನೇಮ ಉಂಡಿ ತಿಬರ್ ಜಾತ್ರೆ ನೇಮ ಉಂಡು ಇಂಗ್ಲೀಷ್ ಬಾಯ್ ಥರ ಕಾಣ್ತೀನ ಹೌದು ಇಂಗ್ಲೀಷ್ ಬಾಯ್ ಥರ ಕಾಣ್ತಾರೆ ಅಂದರೆ ನಾನು ನೋಡಲಿಲ್ಲ ಹೌದು ಮತ್ತು ನೀವು ಅಷ್ಟು ಫಿಲ್ಟರೆಲ್ಲ ಹಾಕಿ ಬೊಲ್ದು ಮಾಡಿದರೆ ಇಂಗ್ಲೀಷ್ ಬಾಯ್ಗೆ ನಾನು ಕೂಡ ಇಲ್ಲ ಫಿಲ್ಟರೆಲ್ಲ ಹಾಕಿ ಮಸ್ತ್ ಬೊಲ್ದು ಬಂದರೆ ಅಲ್ಲ ತೋಜು ಒಂದು ಈ ಸಾಗರ್ ಏರ್ರ ಫೋಟೋ ಮಲ್ಲೆ ಸಾಗರ್ ಫಸ್ಟ್ ಸಾಗರ್ ಇದು ಸತ್ಯವಾಗಿ ಹೇಳಿದ್ದು ನಿಮ್ಮ ಫೋಟೋವಾ ಇಂಗ್ಲೀಷ್ ಬಾಯ್ ನನ್ನ ಎಲ್ಲರೂ ಮುಸ್ಲಿಂ ಅಂತ ಎನಿಸುತ್ತಾರೆ ಸಾಗರ್ ನಿಮ್ಮದು ಡಿ ಪಿ ಸ್ವಲ್ಪ ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ ಸಂಪಕ್ಕೆ ಸ್ವಲ್ಪ ಡೌಟ್ ಉಂಟು ಈಗ ನಾವು ಒಂದು ಕೆಬಿತಾನಾ ಎಡ್ಡೆಜ್ಜ ಕೆಬಿತಾ ಅಕ್ಕಳು ಡಿಸೈನ್ ಪೂರ ಮಲ್ಪೇರು ನಮಗೆ ಕನ್ಪಿನಿ ಕೆಬಿತ ಒಂದು ತಾವರೆ ತುಳಿ ಲೋಟಸ್ ಒಂದು ಅದು ಉಡುಪಿ ಪ್ರೊಡಕ್ಷನ್ ಅಲ್ಲ ಪಣೊಂದಿಲ್ಲ ಅದು ಉಡುಪಿ ಪ್ರೊಡಕ್ಷನ್ ಅಲ್ಲ ಅಂತ ಹೇಳ್ತದೆ ಅವು ಎಡಿಟಿಂಗ್ ಮಾರ್ರೆ ಶಾಂತ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ ನನ್ನದೇ ಮಾರೆ ಬೇರೆಯವರ ಫೋಟೋ ಹಾಕ್ಲಿಕ್ಕೆ ನನಗೆ ಪೆಟ್ಟು ಕಮ್ಮಿಯಾ ಅಂತ ಹೇಳ್ತಾ ಇದ್ದಾರೆ ಸರಿ ಅಲ್ಲ ನಿಮ್ಮದೆಲ್ಲ ಆಯ್ತಾಯ್ತು ನಾನು ಹೋಗ್ತೇನೆ ನಿಮ್ಮದೇ ಅಂತ ಯಾಕೆಂದರೆ ನಾನು ನೋಡಲಿಲ್ಲ ಕಮ್ಮಿ ದಾನ ಅವು ಕಮ್ಮಿ ಬಕೇಂಜಿನೆ ಒಂದು ಪೂರ ಕಮ್ಮಿ ತಾನೈತೆ ಒಂದು ದಾದ ಉಂಡ ಬಂಗಾರ ಒಂದು ಬಂಗಾರ ಹತ್ತಿ ಏಮಂತ ಒಂದು ಕಮ್ಮಿ ತಾನೆ ರೋಲ್ಡ್ ಗೋಲ್ಡ್ ಒಂದು ಪೂರ ಆತು ಪೊರ್ಲು ಬಯ್ಯನ ಪುಲಿಪ್ಪುನು ಪನೊಂದು ಉಳ್ಳೇರು ದಾಯ ನಮ್ಮ ಇಜ್ಜರ ಆತು ಪೊರ್ಲು ಸಂಪು ಉಳ್ಳೇರು ಲೇಟ್ ಆಯಿತು ಸೋಲು ಬರುವಾಗ ಅಂತ ಹೇಳ್ತಾ ಇದ್ದಾರೆ ತಾಂಟ್ ಅಂತ ಹೇಳ್ತಾ ಇದ್ದಾರೆ ನಗ್ತಾ ಇದ್ದಾರೆ ಈ ತಾಂಟ್ ಡಾಯಿಚಿ ಚಲಿಸುವ ಕಾಲವು ಕಳಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ನನ್ನ ನೀ మోనో చాలా సంగీత ఒక్క పార్టీ అబ్బా మోనో ఫుల్ మోనో ఆవిడతి ಒಂದು ಆಫ್ ಮೋನೋ ಅయింది ಖಾಲಿ ಹೇಮಂತ್ ಓಕೆ ಸರಿ ಬಾಯ್ ಬಾಯ್ ಹೇಮಂತ್ ಬಾಯ್ ಕಳಿಸುವ ಕಾಲವು ಕಳಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ನನ್ನಲ್ಲಿ ನಿನ್ನೆಯೋ ನಾಳೆಯೋ ಮುಂದಿನ ಬಾಳಲಿ ಓಕೆ ಸರಿ ಬಾಯ್ ಅಂತ ಹೇಳ್ತಾ ಇದ್ದಾರೆ ಸೋಲೋ ಅಣ್ಣ ಡಿ ಪಿ ಶಾಂತ ಸಿಸ್ ఏట్లా ಒಂದು ఫోటో తాంటు దమ్మనందు లేరు ఏతు ఫోటో పాడిని సాగరు సంపత్ సంపత్ దాదా నా పండే పొందులు లేరు దాదని ಗೊತ್ತಾ ಅಬ್ಬಿ ಸಂಪ ಇಂದಿಗೋ ನಾಳೆಗೋ ಮುಂದಿನ ಬಾಳಲಿ ಗೆಲ್ಲುವಂತ ಸ್ಫೂರ್ತಿ ದಾರಿದೀಪ ನಿನಗೆ ಅನುಭವ
ಜೈ ಶ್ರೀರಾಮ್ ದೇವಸ್ಥಾನದಲ್ಲಿ ಬಾವುಟ ಇದೆ. ಹೌದೌದು, ಭಜನಾ ಮಂದಿರ, ಅದು ದೇವಸ್ಥಾನ ಅಲ್ಲ, ಭಜನಾ ಮಂದಿರ. ಈತು ಪೊರ್ಲು ಇಜ್ಜೇರಾವು ಎಡಿಟಿಂಗ್ ಪನೊಂದುಲ್ಲೇರು. ಎಡಿಟಿಂಗ್ ಆತು ಪೊರ್ಲ ಸಾಗರ್ ಚಂದ ಇದೆ ಪನೊಂದು ಇಜ್ಜಿ ಉಪ್ಪುವೇರು. ಕೆಲವೇರು ಪೊರ್ಲು ಉಪ್ಪುವೇರು, ಕೆಲವೇರು ಮಸ್ತ್ ಪೊರ್ಲು ಉಪ್ಪುವೇರು. ಆ ಫೋಟೋ ಹಿಡಿತಿರಕನೆ ಉಪ್ಪುವೇರು. ಪುದಾರಿ ಎಡ್ಡೆ ಉಂಡು ತಾಂಟ್ ಅವಲ ಫೇಕ್ ಎರೆಗೊತ್ತು ಪನೊಂದುಲ್ಲೇರು. ಶಾಂತ ಸಿಸ್ ಬೊಕ್ಕ ವಿಶೇಷ ಪನೊಂದುಲ್ಲೇರು. ಎಡಿಟ್ ಮಾಡಿದ್ದು ಒಂದು ಹಾಕು ಪನೊಂದುಲ್ಲೇರು. ಅದು ಸ್ವಲ್ಪ ಚಂದ ಮಾಡಿದ್ದು ಸಂಪತ್ತಣ್ಣ. ಎಂತ ಚಂದ ಮಾಡಿದ್ದು, ಎಂತ ತೊಳೆದಿದ್ಯಾ ಬಾ, ಇದು ಸರ್ಪ ಹಾಕಿ ತೊಳೆದಿದ್ಯಾ. ಸಾಗರ್ ಸರ್ಪ ಮಾಡುದು ಎಕ್ಕದಾರ ಮಾರ್ರೆ ದಾಲ ಇಜ್ಜಿ ಕಿರಣ್ ಬ್ರೋ ಪನೊಂದುಲ್ಲೇರು. ದಾಲ ಇಜ್ಜಿ ಕಿರಣ್ ಬ್ರೋ ಪನೊಂದುಲ್ಲೇರು. ಅದು ಸ್ವಲ್ಪ ಚಂದ ಮಾಡಿದ್ದು ಸಂಪತ್ತಣ್ಣ ಅಂತ ಹೇಳ್ತಾ ಇದ್ದಾರೆ. ಸಿಸ್ ಪಂದನ ಕೆಂಚಂಡಿ ಅವರು ಬಂದರು. ಕೆಂಚಂಡಿ ಅವರೇ ಅವು ಗೋರ್ಧಪ್ಸಾನನ ಹತ್ತತ್ತ ಅವು ಭಜನಾ ಮಂದಿರ ಕೆಂಚಂಡಿ ಅವರೇ ಭಜನಾ ಮಂದಿರ. ಕೆಂಚಂಡಿ ಅವರೇ, ನೀವು ಹೊಸಬರಾಗಿದ್ದರೆ ನನ್ನ ಚಾನಲ್ ಕನೆಕ್ಟ್ ಆಗಿ ಮತ್ತು ಲೈವ್ಗೊಂದು ಲೈಕ್ ಕೊಡಿ. ಸಂಗೀತ ಸಿಸ್ ಬೊಕ್ಕ ವಿಶೇಷದ ಆಲೆಜ್ಜಿ ಕಿರಣ್ ಬ್ರೋ ಊರೊಂದೇ ಚಳಿ ಆರೋಗ್ಯ ಸಮಸ್ಯೆ ಒಂದೇ ಪುರ. ಮ್ಯಾಮ್ ಯಾನ್ ಎಂಚ ಶಾಂತ ಮ್ಯಾಮ್ ಯಾನ್ ಎಂಚ ಉಲ್ಲೆ ಈರ್ಲ ಪೊರ್ಲುಲ್ಲಾರು ಈರೋಲ ಕೊಲ್ಲಾರು ಕೆಂಪು ಓಲ್ದ ಅದೇ ಸಂಪು. ಸಂಗೀತ ಸಿಸ್ ಬಕ್ಕ ವಿಶೇಷದ ಆಲೆಜ್ಜಿ ಕಿರಣ್ ಬ್ರೋ. ಎಡಿಟ್ ಮಾಡಿದ DP ಹಾಕಿದರೆ ನೀವು ವಾಂತಿ ಮಾಡ್ತೀರಾ, ಯಾಕೆ ವಾಂತಿ ಮಾಡೋದು? ಸಾಗರ್ ಸೋಕು ಯಾನ್ ಸೋಕು ಶಾಂತ ಮ್ಯಾಮ್. ಸಾಗರ್ದು ಸೋಕು ಯಾನ್ ಶಾಂತ ಮ್ಯಾಮ್. ಇತ್ತ ನಿಕಲ್ನ ಅರ್ಜೆಂಟ್ ఉందా ಯಾನ್ ಒರಿಯೆ ಆವು ಓವು ಏರಿಯಾನೇ ಅವು ಅಂಚಪುರ ಪಂಡ್ರೆಜ್ಜಿ ಓವು ಏರಿಯಾ ಪಂಡ್ರೆಜ್ಜಿ ಒಂದು ಭಜನಾ ಮಂದಿರ. ಈರು ಒಲ್ಪದಾರ್ ಪಲ್ಲೆ ಕೆಂಚಂಡಿ ಅವರೇ, ನೀವು ಎಲ್ಲಿ ಅವರೇ? ಕೆಂಚಡ್ಡಿ ಕೆಂಚಡ್ಡಿ ಒಂದು ಬುಧರ ಸಾಂಬು ಅಂದೆ ಅವ್ವ ವಾ ನಮ್ಮನೆ ಬುಧರು ಬುಡ ದೀಪೇರ ಮಕ್ಕಳು ಹೆಂಗೆ ಗೊತ್ತಾವುದಿ ಅವು ಪಂಡ್ರಲ ಬಂಗಾನೆ ಮಾರ ಅವು ಅಂಚ ಆಯ್ಜಿ ಸಂಪವು ಯಾನು ಪನ್ನಂಚನ ಓದ್ಗವು ಕೆಂಪು ಚಡ್ಡಿ ಬರ್ಚು ಚಂಡಿ ಓದ್ಗ. ಸಂಗೀತ ಒಕ್ಕ ವಿಶೇಷ ಏನಿಲ್ಲ ಕಿರಣ್ ಬ್ರೋ, ನಿಮ್ಮದು ವಿಶೇಷ ಹೇಳ್ಬೇಕು, ನಮ್ಮದು ಏನಿಲ್ಲ. ಕಪ್ ಚಡ್ಡಿ ನನ್ನ ಬರ್ಪುಡುಗೆ ಸಾಗರ ಹಾಕು ಇಲ್ಲ ಯಾರು ಹುಡುಗಿ ಕೊಡಲ್ಲ ಅಂತ ಹೇಳ್ತಾರೆ, ಬೇಡ ಮಾರ್ರೆ ಅಂತ ಹೇಳ್ತಾ ಇದ್ದಾರೆ. ಕೆಂಪು ಚಡ್ಡಿ ಬಲ್ಲಡು ಸಂಪೂರ್ಣ ಮಂಡಿ ಮಾಡೋದು ಏನೇನು ಮಾಡ್ತೇನೆ ನೋಡ್ತೇನೆ. ಒಳ್ಳೆ ಬಂದೆ DP ಹಾಕ್ತೇನೆ. ಆಯ್ತಾಯ್ತು DP ಹಾಕಿ ಒಳ್ಳೆ, ಈಗ ಕೂಡ ಒಳ್ಳೇದಿದ್ದೀರಾ, ನಾನು ನೋಡಲಿಲ್ಲ, ನೋಡುವಾಗ ಒಳ್ಳೇದು ಕಾಣ್ತೀರಾ ನೀವು. ಮತ್ತು ಸೋಲು ಕೂಡ ಚಂದ ಕಾಣ್ತಾರೆ. ಜಾನ್ವಿ ಸಿಸ್ ಬಂದರು. ಆಯ್ ಜಾನ್ವಿ ಸಿಸ್, ಹೇಗಿದ್ದೀರಾ? ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ? ಮಕ್ಕಳು ಸ್ಕೂಲ್ಗೆ ಹೋದ್ರಾ? ಲೈಕ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು. ಸಾಗರ್ ನನಗೆ ಡೌಟ್ ಉಂಟು ಅದಕ್ಕೆ ಕೇಳಿದೆ ಅಂತ ಹೇಳ್ತೇವೆ. ಸೋಲು ಓಕೆ ಅಂತ ಹೇಳ್ತೇವೆ. ಜಾನ್ವಿ ಸಿಸ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತೇವೆ. ಥ್ಯಾಂಕ್ ಯು ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಲೈಕ್ ಕೊಟ್ಟಿದ್ದಕ್ಕೆ, ಸಪೋರ್ಟ್ ಮಾಡಿದ್ದಕ್ಕೆ, ಮತ್ತು ಕಂಗ್ರ್ಯಾಚುಲೇಷನ್ ಹೇಳಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲ ಆಯಿತು ಅಂತ ಹೇಳ್ತಾ ಇದ್ದಾರೆ. ಈಗ ಫ್ರೀಯಾ? ಕೆಂಪು ಚಡ್ಡಿ ಅವರೇ, ಟಿಫಿನ್ ಆಯಿತಾ ನಿಮ್ಮದು? ಟಿಫಿನ್ಗೆ ಸ್ಪೆಷಲ್ ಎಂತ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಸೋಲು. ನಿಮ್ಮದಾಯ್ತಾ ತಿಂಡಿ? ಆಗಿದೆ. ನನಗೆ ಇಡ್ಲಿ. ನಿಮಗೆ ಎಂತ ತಿಂಡಿ ಜಾನ್ವಿ ಸಿಸ್? ಸೋಲು ಸೂಪರ್ ಸಪೋರ್ಟಲ್ಲಿದ್ದಾರೆ. ಫ್ರೀ ಎಂತ ನಾವು? ಹೌದು, ನಾವೆಲ್ಲಿ ಫ್ರೀ, ನಮಗೆ ಕೆಲಸವೇ ಅಲ್ವಾ, ಒಂದಲ್ಲ ಒಂದು ಕೆಲಸ ಇದ್ದೇ ಇರ್ತದೆ. ನನಗೆ ದೋಸೆ ಅಂತ ಹೇಳ್ತೇನೆ. ಕೆಂಪು ಚಡ್ಡಿ, ನಿಮ್ಮ ಚಡ್ಡಿ ಕೆಂಪಿದಲ್ವಾ? ನಂದು ಆರು ಪೋಯಿರಿ ಕೆಂಪು ಚಡ್ಡಿದಾರು ಪೋಯಿರು ಆರಜು ಪುದರ್ಜಿ ಒಂದು ವೈದೇರು ಏರವು ಇದ್ದಾರೆ. ಸಾಗರ್ DP ಇರೋದು ಹಿಂದಿ ಟಿಕ್ಟಾಕರ್ ಸನ್ನಿ ಚೋಪ್ರಾ. ಸಾಗರ್ ಅವರ DPಯಲ್ಲಿ ಇರುವುದು ಯಾರು ಗೊತ್ತಾ? ಹಿಂದಿದ್ದು ಟಿಕ್ಟಾಕರ್ ಅಂತೆ, ಸನ್ನಿ ಚೋಪ್ರಾ ಅಂತೆ. ದೇವ, ಸನ್ನಿ ಚೋಪ್ರಾನ ನೀವು ಫೋಟೋ ಹಾಕಿದ್ದವ ಸಾಗರ್? ಹಾಗೆಲ್ಲ ಹಾಕ್ಬಾರ್ದ ದೇವರೇ ಅಂತ ಹೇಳ್ತಾ ಇದ್ದಾರೆ. ಎಂತಾಯ್ತು ಜಾನ್ವಿ ಸಿಸ್? ದೇವರಾಟ
ಬಲ್ಲವರಾರು ಆತನ ಎದುರು ನಿಲ್ಲುವರಾರು. ನೋಡಿ ಈಗ ತೆಗೆದಕ್ಕೂ ನಿಮ್ಮ ಲೈವ್ ವೈರಲ್ ಆಗಿದ್ದ? ವೈರಲ್ ಇಲ್ಲ ಸಿಸ್, ನಂದು ಒಂದು 500 ವ್ಯೂಸ್. ಫಸ್ಟಿಗೆ ಒಂದು ವೈರಲ್ ಇತ್ತು, ಹೆಚ್ಚು ಅಂದ್ರೆ ಇಲ್ಲ, 2K ಅಷ್ಟೇ ವೈರಲ್ ಲೈವ್ ಎಲ್ಲ. ಅದಕ್ಕಿಂತ ಹೆಚ್ಚು ವೈರಲ್ ಇಲ್ಲ, ತುಂಬ ವೈರಲ್ ಇಲ್ಲ ಇರಲಿಲ್ಲ. ಮತ್ತು ಈಗ ಒಂದು 500 ಹಾಗೆ ಹೋಗ್ತದೆ, 500 400. ಇವತ್ತೇನು ಜನ ಇಲ್ಲ, ಇವತ್ತು ಕಡಿಮೆ ಜನ. ಇದು ಹಿಂದಿ ಆ್ಯಕ್ಟರ್ ಅಂತ ಹೇಳ್ತಾ ಇದ್ದಾರೆ. ನಾನು ಪಂಡಿತ, ನಾವು ಎಡಿಟಿಂಗ್ ಈ ನಂಬುಚಾರ್ಯ ನಾನು. ಹೌದು, ಎಲ್ಲಿದ್ದಾರೆ ನೋಡಿ ಈಗ ತೆಗೆದ ಫೋಟೋ. ಅಯ್ಯೋ ದೇವರೇ, ಯಾರನ್ನ ಫೋಟೋ ಮಾಡ. ಸಾಗರ್, ನೀವು ನಿಮ್ಮದೇ ಫೋಟೋ ಹಾಕಿ ಮಾರ್ರೆ, ಹೇಗೆ ಇದ್ರೂ ಪರವಾಗಿಲ್ಲ, ಹಾಕಿ ನೋಡುವ. ಈಗ ನಾವು ಬಂದಿಲ್ಲಿ ಲೈವಿಗೆ ಕೂತ್ಕೊಳ್ಳೋದಿಲ್ವಾ? ನಾವಿಲ್ಲಿ ಚಂದ ಇದ್ದೇವೆ, ನಾವಿಲ್ಲಿ ಬಂದು ಲೈವಿಗೆ ಕೂತ್ಕೊಂಡು ಮಾತಾಡೋದಿಲ್ವಾ? ಜಾನ್ವಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ನಿನ್ನೆ ರಾತ್ರಿ ಶಿವರು ಜಾತ್ರೆ ವೀಡಿಯೋ ಸೂಪರ್. ಥ್ಯಾಂಕ್ ಯು ಜಾನ್ವಿ ಸಿಸ್. ಇನ್ನೊಂದು ಉಂಟು, ಸಂತೆದು ವೀಡಿಯೋ ಉಂಟು, ಇವತ್ತಿಲ್ಲದಿದ್ದರೆ ನಾಳೆ ಅಪ್ಲೋಡ್ ಮಾಡ್ತೇನೆ. ಎಡಿಟಿಂಗ್ ಆಗಲಿಲ್ಲ, ಸ್ವಲ್ಪ ಉಂಟು, ಹೆಚ್ಚು ಸಂತೆ ತಿರುಗಲಿಲ್ಲ, ಸ್ವಲ್ಪ ಎಷ್ಟು ಸಿಕ್ಕಿದೆ ಅಷ್ಟು ಉಂಟು. ಆದರೆ ತುಂಬ ರಶ್ ಇತ್ತಲ್ಲ, ಮಕ್ಕಳನ್ನು ಕೂಡ ಕೈಯಲ್ಲಿ ಇಟ್ಕೊಳ್ಬೇಕು, ತುಂಬ ಕಷ್ಟ ಆಗ್ತಿತ್ತು. ವೀಡಿಯೋ ತೆಗಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು, ಮಕ್ಕಳು ಇದು ರಶ್ಶಲ್ಲೆಲ್ಲ ತುಂಬ ಕಷ್ಟ. ಶಾಂತಿ ಸಿಸ್ ಸಪೋರ್ಟ್ ಆಗ್ತೇನೆ. ಎಡಿಟಿಂಗ್ ಆಗಲಿಲ್ಲ, ಎಡಿಟಿಂಗಿಗೆ ಟೈಮ್ ತಗೊಳ್ತದೆ. ನೈಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಪೋರ್ಟ್ ಸುಳ್ಳು ಯಾಕೆ ಅಂತ ಹೇಳ್ತಾ ಇದ್ದಾರೆ. ಫೋಟೋ ಹಾಕಿದ್ದಕ್ಕ ಜಾನ್ವಿ ಸೌದ್ ಅಂತ ಹೇಳ್ತಾರೆ. ಸೋಲು ಎಂತ ತಿಂದೆ ಅಂತ ಕೇಳ್ತಾ ಇದ್ದಾರೆ ಶಾಂತಿಸ್. ಆ ಜನತ ಒಂಜಿ ಸೋಗಲ DP ಪಾಡಿನಿಕ್ಕಲ ಮಾಡುದು. ನಮ್ಮ ಚಂದ ಇಲ್ಲದಿದ್ರೂ ಪರವಾಗಿಲ್ಲ, ಯಾವಾಗಲೂ ಒಂದು ಸಲ ಆದರೂ ನಾವು ಯಾರ ಎದುರಿಗೆ ಬರಲೇಬೇಕಲ್ಲ. ಮೋನ ಆದ್ಮೇಲೆ ಇನ್ನು ಡಾಲರ್ ಕಥೆಯಪ್ಪ, ಅದಕ್ಕೆ ಹೇಳ್ಬೇಡಿ ಜಾನ್ವಿ ಸಿಸ್. ನಂದು ಆಫ್ ಫೋನದಲ್ಲಿ ಇದ್ದರೆ ನಾನೀಗ ಇನ್ನೂ ಕೂಡ 1,000 ಆಗಬೇಕಲ್ಲ. ಹೌದು, ಇನ್ನು ನನಗೆ ಇನ್ನೂ 1,000 ಬೇಕು. ನಿಮ್ಮದು ಡಾಲರ್ ಆಗ್ತಾ ಬಂತ? ಇನ್ನು ಅದು ಕಷ್ಟ ಉಂಟು, ಡಾಲರ್ ಆಗೋದಂದರೆ ತುಂಬ ಕಷ್ಟ ಅಂತೆ. ಇದು ಆದರೆ ಹೇಗೆ ಆದರೂ ಆಯ್ತಲ್ಲ, ಆಗ್ತದೆ. ಡಾಲರ್ ಹೇಗೆ ಮಾಡೋದು? ವಿಡಿಯೋ ವೈರಲ್ ಆಗಬೇಕು ಅಲ್ವಾ? ನಿಮ್ಮದು ಈಗ ವಿಡಿಯೋ ವೈರಲ್ ಇಲ್ವಾ ಜಾನ್ವಿ ಸಿಸ್? ಶಾಂತ ಕವು ಎಡಿಟಿಂಗ್ ಪಣದಲ್ಲಿ 6 ಅಂಚನೆ ಯಾನ್ ಅಮೀರ್ ಖಾನ್ನ ಫೋಟೋ ಪಾಡುದು. 6 ಅಂಚನೆ ಯಾನ್ ಅಮೀರ್ ಖಾನ್ನ ಫೋಟೋ ಪಾಡುದು. ಅವು ಎನ್ನನೆ ಪನ್ಪೆ ಐಟು ದಾನೆ ವೀರ ಪಾಡಲಿ ಬಕದಾದ ಅನ್ಕೊಂಡು. ಈಗ ಸ್ಟಾರ್ಟ್ ಮಾರ್ಯಾರೆ, ಪರಮಾತ್ಮನೇ ಬಲ್ಲ. ಈಗ ಸ್ಟಾರ್ಟ್ ಆಯಿತಾ? ಓಕೆ ಆಗಲಿ, ಬೇಗ ಆಗಲಿ, ನಿಮ್ಮದು ಡಾಲರ್ ಕಂಪ್ಲೀಟ್ ಬೇಗ ಆಗಲಿ. ಕತೆ ಗೋವಿಂದ ಅಲ್ವಾ? ಹೌದು, ಎಲ್ಲರೂ ಹೇಳ್ತಾರೆ ಡಾಲರ್ ಮಾಡೋದು ತುಂಬ ಕಷ್ಟ ಇದೆ ಅಂತ. ನಮ್ಮ ಕತೆ ಎಂಥದ್ದು ನನಗೆ ಗೊತ್ತಿಲ್ಲ. ನಾವು WH ಮಾಡಿ ಕೂತ್ಕೊಳ್ಳುವ, ಮತ್ತು ಡಾಲರ್ ಅದರಷ್ಟಕ್ಕೆ ಅದಾಗಿ ಹೋಗಲಿ. ಎಷ್ಟು ಟೈಮ್ ತಗೊಳ್ತದೆ ನೋಡುವ ಅಲ್ವಾ? ಮತ್ತು ಎಂತ ಮಾಡೋದು, ನಾವು ಕಾಯಲೇಬೇಕು. 12 ವರ್ಷ ಬೇಕು. ಒಪ್ಪ ದೇವರೇ, ಇದು WH ಕಂಪ್ಲೀಟ್ ಆಗಿ ಒಂದು ಮೋನ್ ಆಗಲಿಕ್ಕೆ 2 ವರ್ಷ, ಇನ್ನು ಡಾಲರ್ ಕಂಪ್ಲೀಟ್ ಆಗಲಿಕ್ಕೆ 2 ವರ್ಷ ಬೇಕು. ಒಟ್ಟು 4-5 ವರ್ಷ ಬೇಕಾ ಅಂತಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಸಾಗರ್ ಗರಂ ಆಪರ್. ಸಾಗರ್ ಹೋದ್ರಾ? ಎಲ್ಲಿದ್ದಾರೆ ಸಾಗರ್? ನಿಜ ಅಂತ ಹೇಳ್ತೇವೆ. ಹೌದು, ವೈರಲ್ ಆಗಬೇಕು ಲೈವ್, ವೈರಲ್ ಆದರೆ ಮಾತ್ರ ಡಾಲರ್ ಕಂಪ್ಲೀಟ್ ಆಗ್ತದೆ ಅಲ್ವಾ? ಕೇಶವ್ ಬ್ರೋ ಬರ್ತೀರಿ? ಕೇಶವ್ ಬ್ರೋ ಬೇಲೆ ಅದು ಬರ್ತೀನಿ. ಹಾಯ್ ಪನಂದುಲ್ಲೇರು. ಸಾಗರ್ ಹೋದ್ರಾ? ಸಾಗರ್ ಹೋದ್ರು ಮಾರೆ, ಫೋಟೋ ಇಲ್ಲ. ಹಿಂದಿ ಆ್ಯಕ್ಟರ್ ಅಲ್ಲ ಅವರು, ಟಿಕ್ಟಾಕ್ ಸನ್ನಿ ಚೋಪ್ರಾ ಅಂದರೆ. 18ರಿಂದ ನೋಡ್ತಾ ಇದ್ದೀನಿ. ಓ, ನೀವು ಅವರನ್ನು 2018ರಿಂದ ನೋಡ್ತಾ ಇದ್ದೀರಾ? ಓಕೆ. ನಮಗೆ ಅವರು ಇವತ್ತು ಇಲ್ಲಿ ನನ್ನ ಲೈವಿಗೆ ಇವತ್ತು ಬಂದದ್ದು, 2026ರಲ್ಲಿ ಬಂದದ್ದು ಅವರು. ಆಮೇಲೆ ದುಡ್ಡು ಬರುವುದು ವೀಡಿಯೋಕ್ಕೆ 2 ರೂಪಾಯಿ ಬರುವುದು. ಅದು ನನಗೆ ಗೊತ್ತಿಲ್ಲ ಜಾನ್ವಿ ಸಿಸ್. ಅದರ ಡಾಲರ್ WH ಮಾತ್ರ ನಮಗೆ ಇಲ್ಲಿವರೆಗೆ ಗೊತ್ತಾದದ್ದು. ನಮ್ಮದು WH ಇಷ್ಟು ಕಂಪ್ಲೀಟ್ ಆಗಿ, ಮತ್ತು ಡಾಲರ್ದು ಎಂಥ ಕತೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾರೆ ಡಾಲರ್ ಕಷ್ಟ ಉಂಟು ಅಂತ. ನನಗೆ ಅದರದ್ದು ಎಂಥದ್ದೇ ಗೊತ್ತಿಲ್ಲ, ತಲೆ ಕೂಡ ಗೊತ್ತಿಲ್ಲ ಅದರದ್ದು. ಹೋಗ್ತಾ ಗೊತ್ತಾಗ್ತದೆ ಅಂತ ನಾನು ಹಾಗೆ ಬಿಟ್ಟದ್ದು. ಸುಮ್ಮನೆ ತಲೆ ತಿನ್ನಬೇಡಿ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಸೋಲು ಯಾರು? ಸೋಲು ನಾನಾ? ಓ ಭಟ್ರೆ ಕೇಶವ್ರು. ಶಾನ್ ಕೂ ಅಂತೇಳಿ ಕೇಶವಣ್ಣ ಅಂತ ಹೇಳ್ತಾ ಇದ್ದಾರೆ. ಎಂಕು ಕೂಡ ಯೋ ದೇವ ಕೆಂಪು ಚಟ್ನಿ ತಾದ ಕರ್ಮಯೇ. ನಮಸ್ತೆ ಕೇಶವಣ್ಣ ಮಾಡೋದಲ್ಲೇ. ಗಾಡಿ ಜಾನ್ವಿ ಅಕ್ಕ ಪನದುಲ್ಲೇರು. ಶಾಂತ ಸಿಸ್ ನೈಸ್ ಪನದುಲ್ಲೇರು. ನೀ ಬಾ
ಕಾಗನಕ್ಕು ನೀ ಸೆಳೆದ ಕಸೋತೆ ನಾನಾಗ. ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಜಾನ್ವಿ ಸಿಸ್ ಕೇಶವಣ್ಣನ ಹತ್ರ. ಪಾಪದಕ್ಲಿನ ನೆನೆಪಿಜ್ಜಿ ಜಾನ್ವಿ ಸಿಸ್ಗೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮರಳಿ ಗ್ಯಾಸ್ಟಿಕ್ ಉಂಡು ಬಟಾಟೆ ತಿನ್ನೋರು ಚಿಪ್ಪ ಚಡ್ಡಿ. ಅಯ್ಯೋ ದೇವ ಇದು ಪ್ಲೀಸ್ ಲೈವ್ ಮಲ್ಪಲೆ ನೀ ಲೈವ್ ಅದೇ ಒಂದು ಕಿರಣ್ ಬ್ರೋ ಒಂದು ಲೈವ್ ಅದೇ ಎಲ್ಲ ಕಿರಣ್ ಬ್ರೋ ಈ ಓಲರ್ಗೆ ಲೈವ್ ಅದೇ ಒಂದು ಸೋಲು ಎಂತ ಆಯ್ತು ಕೇಳ್ತಾ ಇದ್ದಾರೆ. ಬಂದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಗೋದಂತ ಸಾಗರ್ ನೀವು ತಾಂಟ್ ಅಂತ ಹೇಳ್ತಾ ಇದ್ದಾರೆ. ಸಾಗರ್ ಅವರೇ ಅದು ಬೇರೆಯವ್ರದ್ದು ಫೋಟೋ ಅಂತೆಲ್ಲ ಮಾರೆ ನಿಮ್ದಾಕಿಯಾ? ನೆನಪು ಉಂಟು ಮಾರೆ ನನಗೆ, ನೆನಪು ಇಟ್ಕೊಳ್ತೇನೆ ಅಂತ ಹೇಳ್ತಾ ಇದ್ದಾರೆ. ಜಾನ್ವಿ ಸಿಸ್ ಶಾಂತಿ ಸೂಪರ್ ಬಣ್ಣದಲ್ಲಿ ತಾಂಟ್ ಅಂತ ಹೇಳ್ತಾ ಇದ್ದಾರೆ. ತಾನಿತ್ತಂದಾನೋ ತಂದನಾನೋ ತಾನಿತ್ತಂದಾನೋ ತಂದನಾನೋ ತಾನಿತ್ತಂದಾನೋ ತಂದನಾನೋ. ಯಾರು ಹೇಳಿದ್ದು ಬೇರೆಯವರ ಫೋಟೋ ಅಂತ? ಐ ಥಿಂಕ್ ಒಂದು ಸುರಕ್ಕಲಾದಿಪ್ಪ ಅಂದು ಗೆಸ್ ಸರಿ. ತಾಂಟು ಚೌ ಎಡಿಟಿಂಗ್ ಮಾಡೋದಿಲ್ಲ. ನಾನು ಮರೆಯೋದಿಲ್ಲ ಕೇಶವಣ್ಣ. ಮರೆತೋಯ್ತು ನಂದೆಲ್ಲ ನಿಂದೆ ಗೊಂಗಲ್ಲಿ ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೇ ಇರಬೇಕು ಎಂದು ಬಾಳಲ್ಲಿ. ಮತ್ತೆ ಯಾಕೆ ನೋಟಿಫಿಕೇಶನ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಮರೆಯೋದಿಲ್ಲ ಕೇಶವಣ್ಣ. ಸಂಗೀತ ಸಿಸ್ ಪ್ಲೀಸ್ ಲೈವ್ ಮಲ್ಪೆ. ಅಯ್ಯೋ ಕಿರಣ್ ಬ್ರೋ ಯಾನ್ ಲೈವ್ ಐತಿ ಯಾನ್ ಲೈವ್ ಉಡ್ಲೆ ನಾನು ಲೈವಲ್ಲಿ ಇದ್ದೇನೆ ಮಾರ್ರೆ. ಕಂಡ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ ತೋರಿ ವೀರನಾದನು ಆಂಜನೇಯನು ತೋರಿ ವೀರನಾದನು ಆಂಜನೇಯನು. ಮಾತೆ ಅಂಜನಿ ಆಣತಿಯಂತೆ ಕಾಶಿರಾಜನ ರಕ್ಷಿಸಿ ಹನುಮ ರಾಜ ಯಯಾತಿಗೆ ಅಭಯ ನೀಡಿದ. ಕೊಟ್ಟಾಳೆ ಮಾತಿನಂತೆ ಶಿಷ್ಟನನ್ನು ಕಾಯ್ದು ನಿಂತ ಸೃಷ್ಟಿಗೊಡೆಯ ರಾಮನ ಇಷ್ಟ ಮಾರುತಿ ಇಷ್ಟ ಮಾರುತಿ. ಕಂಠ ಗುಂಡಿಗೆಯಲ್ಲಿ ಕೋದಂಡ ರಾಮನ ಬಿಂಬ ತೋರಿ ವೀರನಾದನು ಆಂಜನೇಯನು ತೋರಿ ವೀರನಾದನು ಆಂಜನೇಯನು. ಎಲ್ಲಿದ್ದೀರಾ ಈಗ ಅಂತ ಹೇಳ್ತಾ ಇದ್ದಾರೆ ಕೇಶವ್ರು. ಕಿರಣ್ ಅಣ್ಣ ನನ್ನ ಸೇರಿಸಿ ಲೈವ್ ಮಾಡಬೇಕು ಇನ್ನು ನೀವು ಅಂತ ಹೇಳ್ತಾ ಇದ್ದಾರೆ ಜಾನ್ವಿ ಸಿಸ್. ಅಯ್ಯೋ ಕೇಳಬೇಕು ವೈಟಿಗೆ ಕೇಳಬೇಕು ಕೇಶವಣ್ಣ ಅಂತ ಹೇಳ್ತಾ ಇದ್ದಾರೆ. ಸಂಪತ್ತಣ್ಣ ಹೋಗುವುದು ಅಂತ ಹೇಳ್ತಾರೆ. ಒಡೆಬೋಪಿನ ಸಂಪು ಸೂಪರ್ ಚಪಡ ಇನ್ನು ಕೆಂಪು ಚಡ್ಡಿ ಮೂಲೆ ಉಂಡು ಒಡೆಬೋಪಿ ನೀರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೋಲು ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೋಲು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಾಗರದು ಆ್ಯಕ್ಟರ್ DP ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಸೋಲು ಸೂಪರ್ ಅಂತ ಹೇಳಿ ಶಾಂತ ಸಿಸ್ ಅವರ ಸಂಗೀತ ಸಿಸ್ನ ಟುಗೆದರ್ ಲೈವ್ಗೂ ಬಲೆ ఏ పాండల టుగెదర్ లైవ్ಗೂ ఈయన వాయిస్కి ನಾನು ಓಕೆ ಪನದಿಲ್ಲೇರು ಸೂಪರ್ ಸಪೋರ್ಟ್. ನನ್ನ ವಾಸದಲ್ಲೇ ಇದ್ದೇನೆ. ಹೌದು ನಾವು ನಮ್ಮ ವಾಸದಲ್ಲೇ ಇದ್ದೇವೆ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟ್ ಇಜ್ಜಿ ಸಾರಿ ಕಿರಣ್ ಬ್ರೋ ಪನದಿಲ್ಲೇರು ಆರು ಬರ್ಪುಜೇರಿಗೆ ನಿನ್ನೆ ಲೈವ್ಗೆ ಬಂದಿದ್ರ ಅಕ್ಕನ ಲೈವ್ಗೆ ಅಂತ ಹೇಳ್ತಾ ಇದ್ದಾರೆ. ನಾನು ಹೋಗಲಿಲ್ಲ ಅರಿನಾ ಸಿಸ್ನ ಲೈವ್ಗೆ ಹೋಗಲಿಲ್ಲ, ವೀಡಿಯೋ ನೋಡಲಿಲ್ಲ. ಎಲ್ಲರದು ಜಾನ್ವಿ ಸಿಸ್ದು ವೀಡಿಯೋ ನೋಡಲಿಕ್ಕೆ ಕೂಡ ಬಾಕಿ ಉಂಟು. 2 ದಿನದ್ದು ಯಾರ್ದು ಕೂಡ ವೀಡಿಯೋ ನೋಡಲಿ. ಇವತ್ತಿನ ನೋಡ್ತೇನೆ ಆಯಿತಾ. ಜಾನ್ವಿ ಸಿಸ್ ಮತ್ತು ಅರಣ್ಯ ಸಿಸ್ದು ಕೂಡ ವೀಡಿಯೋ ಬಾಕಿ ಉಂಟು. ಎಲ್ಲರದು ಬಾಕಿ ಉಂಟು, ಯಾರ್ದು ಕೂಡ ನೋಡಲಿಲ್ಲ. ಇವತ್ತು ಸ್ವಲ್ಪ ಬೆಳಿಗ್ಗೆಯಿಂದ ನೋಡಿದ್ದೆ. ನಿನ್ನೆ ರಾತ್ರಿಯಿಂದ ಸ್ವಲ್ಪ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಬೆಳಿಗ್ಗೆ ಒಂದು 2-3 ವೀಡಿಯೋ ನೋಡಿದೆ. ಇನ್ನೂ ಕೂಡ ಬಾಕಿ ಉಂಟು ವೀಡಿಯೋ ನೋಡಲಿಕ್ಕೆ. ಪರ್ಮಿಷನ್ ಇಜ್ಜೆ ಎಂಕ್ ಸಪೋರ್ಟ್ ಬರ್ಪುಂಡು ಭಾರಿ ಬಂಗೋಡು ಆರು ನೆಟ್ಪೇರು ಪನೊಂದು ಕೆಂಪು ಚಡ್ಡಿ ಎಂಕ್ ಬಡ್ಚಿ ಕಾಪಿ ಚಡ್ಡಿ ಈ ಸಂಪುನ ಮಂಡಿ ಮಾಡಿಬಿಟ್ಟು ಹೆಂಚಿನ ಅಂದಿಜ್ಜಿಕ್ಕ ಪ್ಲೀಸ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೋಲ ಸಪೋರ್ಟಲ್ಲಿದ್ದಾರೆ. ಅವರು ಎಷ್ಟೊತ್ತಿಗೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಸೋಲೋ ಸಪೋರ್ಟ್ ಕಿರಣ್ 10 ನಿಮಿಷ ಯಾವಿಗೆ ಶಾಂತ ಸಿಸ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತ ಸಿಸ್ ಆಪುಜಿ ಕಿರಣ್ ತೊಂದರೆ ಇಲ್ಲ
ಅರೆ ನೋಡ್ತೇನೆ ಜಾನಿಸ್, ಇಲ್ಲ ನೋಡಬೇಕು. ಯಾಕಂದರೆ ನೀವೆಲ್ಲ ನಮ್ಗೆ ಇಷ್ಟು ಸಪೋರ್ಟ್ ಮಾಡುವಾಗ ನಾವು ನೋಡಲಿಕ್ಕೆ ಸ್ವಲ್ಪ 1-2 ದಿನ ಸ್ವಲ್ಪ ಬ್ಯುಸಿ, ನೋಡ್ತೇನೆ ಆಯಿತಾ. ಶಾಂತಕ ಲೈವ್ ಮಾಲ್ಪೊಡಿ ವರಪನದಲ್ಲಿ ಸೋಲೋ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟಲ್ಲಿದೆ. ಥ್ಯಾಂಕ್ ಯು ಸೋಲೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಜ್ಜಿ ಎಂಕ್ ಏರ್ಲ ಒತ್ತಾಯ ಮಲ್ಪೋಡ್ಚಿ ಪನ್ನದ್ರೆ ಅಂದಂದು ದಾದ ಗೊತ್ತೇನೆ ಕಿರಣ್ ಬ್ರೋ, ಅರೆಗೆ ಪರ್ಮಿಷನ್ ಇಜ್ಜಿಲ್ಲಡ್, ಅರೆಗೆ ಒತ್ತಾಯ ಮಲ್ಪೋಚಿ ಪ್ಲೀಸ್. ಆರು ಪರ್ಮಿಷನ್ ಅಂತಿಗೆ ನಾನು ಖಂಡಿತ ಆರು ವೈಟಿಡ್ ಒಂದು ವೀಡಿಯೋ ಪಾಡ್ಬೇಕು ಬಕ್ಕಾರು ಚಾನಲೇ ಸ್ಟಾರ್ಟ್ ಮಲ್ಪೆ ಅತಿ ಏಕ್ ಚಾನ್ಸಸ್. ಸೂಪರ್ ಸಪೋರ್ಟ್ ಸಂಗೀತ ಸಿಸ್ ಪ್ಲೀಸ್ ಲೈವ್ ಮಲ್ಪ್ಲೆ ಮಲ್ತೊಂದಿಲ್ಲ ಕಿರಣ್, ನಾನು ಲೈವೇ ಮಾಡ್ತಾ ಇದ್ದೇನೆ. ಸೋಲು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋಲು. ನಾನು ಯಾರನ್ನ ಲೈವ್ ಎಂಡ್ ಮಲ್ಪೆ ಒಂದು 5 ನಿಮಿಷ ಅಲ್ಲೇ ಬಕ್ಕ ಲೈವ್ ಎಂಡ್ ಮಲ್ಪೆ. ಇನ್ನು ಜನ ಎಲ್ಲ ಕಮ್ಮಿ, ಖುಷಿ ಆಯಿತು ಜಾಯಿನ್ ಬಟನ್ ನೋಡಿ ನಿಮ್ಮದು. ಹೌದೌದು, ಎಲ್ಲರಿಗೂ ಕೂಡ ನಾನು ಹೇಳಿದೆ ಎಲ್ಲರದ್ದು ಬೇಗ ಮೋನ್ ಆಗಬೇಕು. ನನಗೆ ಕೂಡ ಯಾರ್ದು ಜಾಯಿನ್ ಬಟನ್ ಅವರಿಗೆ ಮೋನ್ ಆಗಿದೆ ಅಂತ ಹೇಳೋದು ತುಂಬ ಖುಷಿ ಆಗೋದು. ಎಲ್ಲರಿಗೂ ಕೂಡ ಯಾರೆಲ್ಲ ವೈಟಿಯಲ್ಲಿದ್ದಾರೆ, ಯಾರೆಲ್ಲ ಕಷ್ಟಪಡ್ತಿದ್ದಾರೆ ಎಲ್ಲರಿಗೂ ಕೂಡ ಆದಷ್ಟು ಬೇಗ ಮೋನ ಆಗಬೇಕು ಅಲ್ವಾ. ಎಲ್ಲರೂ ಕೂಡ ತುಂಬ ಕಷ್ಟಪಡ್ತಾ ಇದ್ದಾರೆ. ಅವು ಓಕೆ ಚಾನ್ಸಸ್ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅಕ್ಕ, ಇವತ್ತು ನನ್ನ ಮಿಸ್ ಕೇಳಿದ್ಲು ಅಕ್ಕನ ಲೈವ್ ಯಾಕೆ ಹೋಗಿಲ್ಲ ಕೋಪನ ಅಂತ, ಹಾಗೆ ರಿವ್ಯೂ ನೋಡಿದ್ದೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಓಕೆ ಶಾನ್ಸಿಸ್ ಮನದಲ್ಲಿ ಕೆಂಪು ಚಡ್ಡಿ ಬನ್ನಿ ನಿಮಗೆ ಕಪ್ಪು ಚಡ್ಡಿ ತೆಗೆದು ಕೊಡ್ತಿದ್ಯೋ ದೇವ ತಪ್ಪು. ಸೂಪರ್ ಸಪೋರ್ಟ್ ಸಂಗೀತ ಸಿಸ್ ಪ್ಲೀಸ್ ಲೈವ್ ಮಲ್ಪೆ. ಕಿರಣ್ ಲೈವ್ ಮಲ್ಪೆ ನಾನು ವೀಡಿಯೋ ಇಲ್ಲತ್ತೆ ಲೈವ್ ಮಲ್ಪೆ ನಾನು. ಹೌದಲ್ವಾ, ಆಗಲಿ. ಹೌದೌದು ಜಾನ್ವಿ ಸಿಸ್ ಎಲ್ಲರದ್ದಾಗಲಿ. ಜಾನ್ವಿ ಸಿಸ್ ನೀವು ಲೈವ್ ಮಾಡಲಿಲ್ಲಲ್ಲ ಇದುವರೆಗೆ ಕೂಡ. ನಿಮ್ಮದು ಒಂದು ವಿಡಿಯೋ ವೈರಲ್ ಆದದಕ್ಕೆ ನೀವು ಇದು ಮೋನೋ ಆಯ್ತಲ್ಲ, ಅದು ಯಾವಾಗಲೂ ಒಂದು ದಿನ ಲೈವ್ ವಿಡಿಯೋವನ್ನು ವೈರಲ್ ಮಾಡ್ತದೆ ಅಂತೆ ವೈಟಿ. ಅದು ಯಾವಾಗ ಅಂತ ಗೊತ್ತಿಲ್ಲ. ಅಷ್ಟರವರೆಗೆ ನಾವು ಕಾಯಬೇಕು ವಿಡಿಯೋ ವೈರಲ್ ಆಗುವವರೆಗೆ ಅಲ್ವಾ. ಸೂಪರ್ ಸಪೋರ್ಟ್ ಇದೆ. ಇಲ್ಲ ಲೈವ್ ಇಲ್ಲ. ಹೌದೌದು, ನೀವು ಲೈವ್ ಮಾಡಲಿಲ್ಲ. ನೀವು ಲೈವ್ ಮಾಡಿದ್ರೆ ಮೋನ ಆಯ್ತಲ್ಲ, ಆದರೂ ಪರವಾಗಿಲ್ಲ ಆಯ್ತಲ್ಲ ಅಲ್ವಾ. ನೀವು ನನ್ನ ಹತ್ರ ಒಂದು ಮೇಲಿದ್ರಲ್ಲ ನನಗೆ ಯಾವಾಗ ಆಗ್ತದಾ ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ ಜಾನ್ವಿ ಸಿಸ್, ಅದರ ನಂತರ ಇದು ವಿಡಿಯೋ ವೈರಲ್ ಆದದಲ್ಲ, ಖುಷಿ ಆಗ್ತದೆ ಹಾಗೆಲ್ಲ ಒಂದು ಇದಾದರೆ. ನಮ್ಮದು ಮೋನ್ ಆಗ್ತದೆ, ನಾವು ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೇವೆ ಅಂತ ಕನಸಲ್ಲೂ ಕೂಡ ಅನಿಸ್ಲಿಲ್ಲಲ್ಲ. ಈಗ ಜಾಯಿನ್ ಬಟನ್ ನೋಡುವಾಗ ತುಂಬ ಖುಷಿ ಆಗ್ತದೆ ಅಲ್ವಾ. ಇಲ್ಲ ಲೈವ್ ಇಲ್ಲ, ಒಂದು ದಾದ ಬೊಕ್ಕ ಲೈವ್ ಅವೇ ಬರ್ತೀನಿ. ಕಿರಣ್ ಬ್ರೋ ಸಪೋರ್ಟಲ್ಲಿದ್ದಾರೆ. ನಾನು ಕಾದದ್ದು ದೇವ. ಹೌದೌದು, ಅದು ನೀವು ಆದರೆ ದಿನಾಲು ವಿಡಿಯೋ ಹಾಕಿದ್ದೀರಲ್ಲ, ಹಾಕಿದ್ರಿ ಯಾವತ್ತಾದರೂ ಒಂದಿನ ವೈರಲ್ ಆಗೇ ಆಗ್ತದೆ. ಲೈವ್ ಸಹವಾಸ ಬೇಡ ಕೇಶವಣ್ಣ. ಹೌದದು, ಒಮ್ಮೊಮ್ಮೆ ಆಗ್ತದೆ ಲೈವ್ ಸಹವಾಸ ಬೇಡ ಅಂತ. ಆದರೆ ಏನು ಮಾಡೋದು ಗೊತ್ತಾ, ನಮ್ಮದು ವಿಡಿಯೋ ವೈರಲ್ ಆಗೋದಿಲ್ಲ, ಲೈವ್ ಆದರೂ ಸ್ವಲ್ಪ ಹೋಗ್ತದೆ ಅಲ್ಲ ಹಾಗೆ ನನಗೆ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಅಕ್ಕ ಗುಡ್ ನೈಟ್ ಬಂದು ಬೋಲ್ ಗುಡ್ ನೈಟ್ ಗುಡ್ ನೈಟ್ ಅತ್ತಿ ಗುಡ್ ಮಾರ್ನಿಂಗ್ ಒಂದು ಸಂಪು ಬಾಯ್ ಅವೇ. ಥ್ಯಾಂಕ್ ಯು ಸೋ ಮಚ್ ಸಂಪು ಬತ್ತು ಸಪೋರ್ಟ್ ಕೊಡ್ಲಿಕ್ಕೆ ಥ್ಯಾಂಕ್ ಯು. ಕಿರಣ್ ಅವ್ರು ಬಂದರು, ಇನ್ನೊಂದು ಕಿರಣ್ ಅವ್ರು ಬಂದರು. ಹಾಯ್ ಕಿರಣ್, ಹೇಗಿದ್ದೀರಾ? ಕಾಫಿ ಆಯಿತಾ? ಟೀ ಆಯಿತಾ? ಹೇಗೆ ಡಾಲರ್ ಮಾಡ್ತೀರಾ ಎಂಥದ ಗೊತ್ತಿಲ್ಲ ಕೇಶವ್ ಬ್ರೋ. ಡಾಲರ್ದು ಭಾರಿ ಬಂಗೈಗೆ ಬೊಕ್ಕ ವಿಶೇಷ ಪ್ಲೀಸ್ ಲೈವ್ ಮಲ್ಪ. ಯಾವ ಬೊಕ್ಕ ವಿಶೇಷ ಮಲ್ತದ್ದು ಲೈವ್ ಮಲ್ಪಗ ನೀವು ಮಾಡಿ ಚಂದ. ಹೌದು ಲೈವ್ ಮಾಡಲೇಬೇಕು, ಇಲ್ಲದಿದ್ದರೆ ಕಂಪ್ಲೀಟ್ ಆಗಬೇಕಲ್ಲ ಜಾನ್ವಿ ಸಿಸ್. ವಿಡಿಯೋದಿಂದ ಕಮ್ಮಿ ಬರುವುದಲ್ಲ, ವಿಡಿಯೋದಿಂದ ಅಷ್ಟು ಬರೋದಿಲ್ಲ ನಮಗೆ. ಅದು ವೈರಲ್ ಆದರೆ ಮಾತ್ರ ಬರ್ತದೆ. ನಾನು ಹೊರಟೆ. ಓಕೆ ಜಾನ್ವಿ ಸಿಸ್, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು. ಸಬ್ ಎಲ್ಲಿಂದ ಬರ್ತದೆ? ಸಬ್ಬಾದರೂ ಮಾಡ್ಬೋದು ಕೇಶವಣ್ಣ, ಸಬ್ಬಾದರೂ ಈಗ ಲೈವ್ಗೆ ಹೋಗಿ ಮಾಡ್ಬೋದು. ಆದರೆ ನಮಗೆ ಡಾಲರ್ ಕಷ್ಟ. ಸಬ್ಬು ಬರ್ತದೆ ನನಗೆ ದಿನಕ್ಕೊಂದು. ಹೌದು ಸಬ್ಬು ಬರ್ತದೆ, ದಿನಕ್ಕೊಂದು ಲೆಸ್ ಕೂಡ ಆಗ್ತದೆ ಸಬ್ಬು. ಓಕೆ ಜಾನ್ವಿ ಅಕ್ಕ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಹೌದು ಸಬ್ಬಾದರೆ ಹೇಗಾದರೂ ಬರ್ತದೆ, ಆದರೆ ಮೇಯ್ನ್ ಇನ್ನು ಡಾಲರ್ ಮತ್ತು ನಮಗೆ WH ಕೂಡ ಆಗಬೇಕು, ಅದು ಕೂಡ ಕಂಪ್ಲೀಟ್ ಆಗಬೇಕಲ್ಲ. ಲೈವ್ ಮಾಡೋದಿದ್ರೆ ಎಂತ ಆ್ಯಡ್ ಆಗೋದಿಲ್ಲ, 1-2 ಗಂಟೆ ಆ್ಯಡ್ ಆಗ್ತದೆ ಅಷ್ಟೇ. ಲೈವ್ ಮಾಡಿದರೆ ಮಾತ್ರ ಆ್ಯಡ್ ಆಗೋದಲ್ಲಿ. ವಿಡಿಯೋ ಓಡಿದರೆ ಡಾಲರ್. ಹೌದೌದು, ವಿಡಿಯೋ ಓಡಿದರೆ ಡಾಲರ್ ಸಿಗ್ತದೆ. ನಾನೊಂದು 1 ನಿಮಿಷ ಇದ್ದೇನೆ, ಮತ್ತೆ ಲೈವ್ ಎಂಡ್ ಮಾಡ್ತೇನೆ. ನಾನು ಕೂಡ ಸ್ವಲ್ಪ ಕೆಲಸ ಉಂಟು, ಕೆಲಸ ಜಾಸ್ತಿ ಉಂಟು.
ಯಾವುದು ಕೆಲಸ ಆಗಲಿಲ್ಲ, ಖಾಲಿ ತಿಂಡಿ ಮಾಡಿ ತಿಂಡಿ ತಿನ್ನೋದಷ್ಟೇ, ಮತ್ತೆಲ್ಲ ಹಾಗೆ ಉಂಟು. ಹೌದು, ವಿಡಿಯೋ ಓಡಿದರೆ ಮಾತ್ರ. ಹೌದು, ನನಗೆ 1 ವೀಕ್ ಆಯಿತು ನೋಟಿಫಿಕೇಷನ್ ಬರಲ್ಲ, ಅದಕ್ಕೆ ನಿಮಗೆ ಮೆಸೇಜ್ ಹಾಕಿಲ್ಲ ಅಂತ. ಕೆಲವೊಂದು ಸಲ ಹಾಗೆ ಆಗ್ತದೆ, ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಕೆಲವರು. ನಮ್ಮದು ಲೈವ್ ಕೂಡ ನಿಮ್ಮದು ಲೈವ್ ಕೂಡ ಬರ್ತಾ ಇಲ್ಲ ನಮಗೆ ಅಂತ ಹೇಳ್ತಾರೆ. ಹಾಗೆ ಆಗ್ತದೆ ಕೆಲವೊಂದು ಸಲ. ನನಗೆ 1 ವೀಕ್ ಆಯಿತು ಅಂತೇಳಿ. ಎಲ್ಲಿದ್ದೀರಾ? ಇಲ್ಲಿದ್ದೇನೆ. ಕಿರಣ್ ಅವರು, ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಕನೆಕ್ಟ್ ಆಗಿ ಆಯಿತಾ? ಹೌದಾ ಅಂತ ಹೇಳ್ತಾ ಇದ್ದಾರೆ. ಬರ್ತದೆ, ಲೆಸ್ ಆಗ್ತದೆ, ಇದರಲ್ಲಿ ಕನ್ಫ್ಯೂಷನ್ ಇದೆ ಸಂಗೀತ ಸಿಸ್. ನಾನು ಬರ್ಪುಂಡು ಲೆಸ್ ಆಪುಂಡು ಮುಖದರ್ಶನ ಸಿಸ್. ನಾನು ಆಗದಿಂದ ಬೇಸ್ ಲೈವ್ ಮಾಡ್ತಾ ಇದ್ದೆ, ಸ್ವಲ್ಪ ಚೇಂಜ್ ಮಾಡಿದ ಹಾಗೆ, ಇನ್ನೂ ಲೈವ್ ಎಂಡ್ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಕಿರಣ್ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಜಾನಿಸಿ. ಟಾಟಾ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ, ಲೈಕ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಿಗ್ಗೆ 8 ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಆಲ್. ಎಲ್ಲರಿಗೂ ಕೂಡ ಬಾಯ್ ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.